ಸಭಾ ಕಾರ್ಯಕ್ರಮ ಆರಂಭಿಸಲಿಕ್ಕಿದ್ದೇವೆ. ಎಲ್ಲ ಅತಿಥಿಗಳು ಮೊದಲಿಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಪುಷ್ಪಾರ್ಚನೆ ಮಾಡಿ ಆ ಬಳಿಕ ವೇದಿಕೆ ಬರಬೇಕು. ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಭಾರತೀಯ ಇತಿಹಾಸ ಸಮಾಜ ದೃಷ್ಟಿ ಉಳ್ಳಾಲ ವಲಯ ಇದರ ಜಯಂತ್ ಕೊಂಡಣ್ಣವರು ಎಲ್ಲ ಅತಿಥಿಗಳನ್ನು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪುಷ್ಪಾರ್ಚನೆಗೆ ಕಡೆಗೆ ಬರಮಾಡಿಕೊಳ್ಬೇಕು. ಆ ಬಳಿಕ ಅತಿಥಿಗಳು ವೇದಿಕೆ ಬರಲಿಕ್ಕಿದ್ದಾರೆ. ಭಾರತ್ ಪದವಿ ಪೂರ್ವ ಕಾಲೇಜು ಉಳ್ಳಾಲ ಇದರ ಕನ್ನಡ ಉಪನ್ಯಾಸಕರಾಗಿರುವ ಶ್ರೀಮತಿ ಕಸ್ತೂರಿ ಸುವರ್ಣ, ಭಾಸ್ಕರ ಅವಿನಾಭಾವ ಸಂಬಂಧವನ್ನು ಇಟ್ಟುಕೊಂಡಿದೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಕೂಡ ಬಹಳಷ್ಟು ಅರ್ಥಪೂರ್ಣ ಎಂಬ ನಿಟ್ಟಿನಲ್ಲಿ ಎಲ್ಲ ಅತಿಥಿಗಳನ್ನು ನಮ್ಮ ಪದಾಧಿಕಾರಿ ಬಂಧುಗಳು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಅತ್ಯಂತ ಇದೀಗ ಪ್ರಾರ್ಥನೆ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಾಗಿ ಭಾರತೀಯ ಇತಿಹಾಸ ಸಮಾಜ ಇದರ ಮಹಿಳಾ ಸಮಿತಿಯ ವತಿಯಿಂದ ಸುದರ್ಶಿನಿ, ರಂಜಿನಿ ಹಾಗೂ ತನುಜಾ ಅವರಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೇವೆ. ಇದೀಗ ಪ್ರಾರ್ಥನೆ. ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ. ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ. ಧಿಮಿ 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 ನಾಸ್ಯ ಸ್ವರೂಪ ನಿಮಗಿದು ಅರ್ಪಣೆ ಭಕ್ತಿಯ ಧೂಪ. ಧಿಮಿ 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 ನಾಸ್ಯ ಸ್ವರೂಪ ನಿಮಗಿದು ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭೋ ನಿನಗಿದು ನಮ್ಮ ನಮಸ್ಕಾರ. ಹೇ ಪ್ರಭೋ ನಿಮಗಿದು ನಮ್ಮ ನಮಸ್ಕಾರ. ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ. ನಗು ಮೊಗದಿಂದ ಜಗವನ್ನು ನೋಡುತ್ತ ಮಂದಹಾಸದಲ್ಲಿ ಕುಳಿತಿಯ ದೇವ. ಅಭಯ ಹಸ್ತವ ನೀಡಿ ಚೈತನ್ಯ ನೀಡುವ ಭವ್ಯ ಮೂರುತಿ ಹೇ ಗಣನಾಥ. ಧಿಮಿ 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 ನಾಟ್ಯ ಸ್ವರೂಪ ನಿಮಗಿದು ಅರ್ಪಣೆ
ಭಕ್ತಿಯ ಧೂಪ. ಹೇ ಪ್ರಭೋ ನಿನಗಿದೋ ನಮ್ಮ ನಮಸ್ಕಾರ. ಹೇ ಪ್ರಭೋ ನಿಮಗಿದೋ ನಮ್ಮ ನಮಸ್ಕಾರ. ಓಂಕಾರ ನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ. ಓಂಕಾರ ನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ. ಓಂಕಾರ ನಾದಪ್ರಿಯ ಗಣಗಳ ಒಡೆಯ ಗಣಾಧಿಪತಿಯನ್ನು ಪ್ರಾರ್ಥಿಸುತ್ತಾ ಕಾರ್ಯಕ್ರಮಕ್ಕೆ ಚಾಲನೆ ದೊರೆತಿದೆ. ಉಳ್ಳಾಲ ಭಗವತಿಯ ಪಾದಾರವಿಂದಕ್ಕೆ ವಂದಿಸುತ್ತಾ ಈ ಸ್ಥಳದ ಎಲ್ಲ ಸ್ಥಳ ಸಾನ್ನಿಧ್ಯ ಶಕ್ತಿಯನ್ನು ಪ್ರಾರ್ಥಿಸುತ್ತಾ ಸಭಾ ಕಾರ್ಯಕ್ರಮ ಆರಂಭಿಸಲು ತಮ್ಮೆಲ್ಲರ ಅನುವನ್ನು ಕೇಳಿಕೊಡ್ತಾ ಇದ್ದೇನೆ. ಬಂಧುಗಳೇ, ಭಾರತೀಯತೆಯ ಸಮಾಜ ರಿಜಿಸ್ಟರ್ಡ್ ಉಳ್ಳಾಲ ವಲಯ ಇದು ಕಳೆದ ಹಲವಾರು ವರ್ಷಗಳಿಂದ ಕಾರ್ಯತತ್ಪರವಾಗಿದೆ. ಆದರೆ ಕಳೆದ ಕೆಲವು ವರ್ಷಗಳ ಬಳಿಕ ಕಳೆದ ವರ್ಷ ಜಯಂತ್ ಕೊಂಡಾಣಯವರ ಅಧ್ಯಕ್ಷತೆಯಲ್ಲಿ ಭಾಳಷ್ಟು ಅರ್ಥಪೂರ್ಣವಾಗಿ ಸಮಾಜಮುಖಿ ಚಿಂತನೆ ಇಟ್ಟುಕೊಂಡು ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗುವಂತಹ ಕಾರ್ಯಕ್ರಮ ಆಗಬೇಕು ಅಂತ ಹೇಳುವಂಥ ಸಂಕಲ್ಪ ಜಯಂತ ಕೊಂಡಾಣ ಅವರದ್ದು. ಅದಕ್ಕೆಲ್ಲ ನಮ್ಮೆಲ್ಲ ಪದಾಧಿಕಾರಿಗಳು ಕೈ ಜೋಡಿಸಿದ ಕಾರಣ, ಜೊತೆಗೆ ವೇದಿಕೆಯಲ್ಲಿರುವಂಥ ಎಲ್ಲ ಅತ್ಯಂತ ಆದರಣೀಯ ಅತಿಥಿಗಳು ನಮ್ಮೊಂದಿಗೆ ಜೊತೆಯಾದ ಕಾರಣ ಇಂತಹ ಕಾರ್ಯಕ್ರಮ ಮಾಡಲು ಅವಕಾಶವಾಯಿತು. ಮೊದಲನೇದಾಗಿ ಎಲ್ಲ ಅತಿಥಿಗಳಿಗೆ ಶಿರಬಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಭಾರತೀಯತೆಯ ಸಮಾಜ ರಿಜಿಸ್ಟರ್ಡ್ ಉಳ್ಳಾಲ ವಲಯ ಕಳೆದ ವರ್ಷ ನಮ್ಮ ಲೆಕ್ಕಕ್ಕೆ ಬಂದ ಪ್ರಕಾರ 21 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿದ್ದೆವು. ಆದರೆ ಈ ಒಂದು ಕಾರ್ಯಕ್ಷಮತೆಯನ್ನು ಕಂಡುಕೊಂಡು ನಮ್ಮ ಭಾರತೀಯತೆಯ ಸಮಾಜ ಇದರ ಕಾರ್ಯವೈಖರಿಯನ್ನು ಕಂಡು ಈ ವರ್ಷ ನಾವು ಪ್ರೆಸ್ ಮೀಟಿಂಗನ್ನು ಕೂಡ ಕರೆದಿದ್ದೆವು. ಆ ಪ್ರೆಸ್ ಮೀಟಿಂಗ್ ಕರೆದ ಬಳಿಕ ನಮಗೆ ಹಲವಾರು ಕರೆಗಳು ಕೂಡ ಬಂತು, ತಮ್ಮ ಅವಧಿಯನ್ನು ವಿಸ್ತರಿಸಬೇಕು ಅಂತ ಹೇಳಿಕೊಂಡು. ಹಾಗಾಗಿ ಕಾರ್ಯಕ್ರಮದ ಮೊದಲಿಗೆ ನಾವು ಜೂನ್ ತಿಂಗಳ 31 ದಿನಾಂಕವನ್ನು ನಮೂದಿಸಿದ್ದೆವು. ಆಗ ನಮಗೆ 20 ಅರ್ಜಿಗಳು ಬಂದಿದ್ದವು. ಕೇವಲ 2 ದಿನಗಳ ಅಂತರದಲ್ಲಿ ಜೂನ್ ಬಿಟ್ಟು ಜುಲೈ 3ಕ್ಕೆ ನಾವು ಕೊನೆಗೊಂಡಾಗ ನಮಗೆ ಬಂದಂತಹ ಅರ್ಜಿಗಳ ಸಂಖ್ಯೆ 45ಕ್ಕೂ ಮೀರಿತ್ತು. ಆದರೆ ನಮ್ಮ ನಿಯಮವನ್ನು ಅನುಸಾರ ಮಾಡಿ ನಾವು ಕೊನೆಯ ಕ್ಷಣದಲ್ಲಿ ಅದನ್ನು ಅವಲೋಕನ ಮಾಡಿದಾಗ 38 ವಿದ್ಯಾರ್ಥಿಗಳು ಇವತ್ತು ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಇಂತಹ ಕಾರ್ಯಕ್ರಮಗಳು ಇನ್ನಷ್ಟು ನಡೆಯಬೇಕು ಎಂಬಂತಹ ದೃಢ ಇರಾದೆ ಎನ್ನುವಂಥ ನಮ್ಮ ಸಂಸ್ಥೆ ಇನ್ನು ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಪ್ರೇರಣೆಮುಖವಾಗುವಂತಹ ಅಶಕ್ತರಿಗೆ ಧನ ಸಹಾಯ ಇರಬಹುದು, ಅಥವಾ ಅನಾರೋಗ್ಯ ಪೀಡಿತರಿಗೆ ಸಹಾಯಧನ, ಇಂತಹ ಕೆಲವೊಂದು ಯೋಜನೆಗಳನ್ನು ನಾವು ಹಾಕಿಕೊಂಡಿದ್ದೇವೆ. ಆದರೆ ಧನ ಮೂಲದ ಸ್ವಲ್ಪ ಕೊರತೆಯಿಂದಾಗಿ ಸ್ವಲ್ಪ ನಾವು ವಿರಚಿತರಾಗ್ತಾ ಇದ್ದೇವೆ. ಆದರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಒತ್ತು ಕೊಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುವಂತಹ ಭರವಸೆ ನಮ್ಮದಿದೆ. ಅದರ ಜೊತೆಗೆ ನಾರಾಯಣ ಗುರುಗಳ ಒಂದು ಆದರ್ಶ ಏನಿದೆ, ವಿದ್ಯೆಯಿಂದ ಬಲಯುತರಾಗಿರಿ, ಸ್ವತಂತ್ರರಾಗಿರಿ ಎಂಬ ಆ ಒಂದು ಕಾರ್ಯತತ್ಪರ ಇಟ್ಟುಕೊಂಡು ವಿದ್ಯೆಗೆ ಮೊದಲ ಪ್ರೋತ್ಸಾಹವನ್ನು ಕೊಟ್ಟಾಗ ನಮ್ಮ ಸಮಾಜದ ವಿದ್ಯಾರ್ಥಿಗಳು ಮತ್ತು ಧಾರ್ಮಿಕ ಕಾರ್ಯಕ್ರಮಕ್ಕೆ ಬರುವಂಥ ಆಗುತ್ತದೆ ಎಂಬ ಸಂಕಲ್ಪದಿಂದ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ಒಂದು ವೇದಿಕೆಯಲ್ಲಿ ಹೇಳೋಕ್ಕೆ ಯುಮಾತು ಇಷ್ಟೇ, ತಾವೇನು ಭಗವತಿ ಮಾತೆ ಪ್ರಸಾದ ರೂಪವಾಗಿ ನಾವು ಕೊಡುವ ಸಂಭಾವನೆ ಅದು ನಿಮಗೆ 0.01 ಆಗಿರಬಹುದು. ಆದರೆ ಈ ಒಂದು ಸಾನ್ನಿಧ್ಯ ಆಗಿರ್ಬೋದು, ಅಥವಾ ದೈವಚೈತನ್ಯರ ಸಾನ್ನಿಧ್ಯದಲ್ಲಿ ಕೊಡುವಂತಹ ಒಂದು ಪ್ರಸಾದ, ಅದು ಉಳ್ಳಾಲ ಚಿರುಂಬ ಕ್ಷೇತ್ರ ಇರಬಹುದು ಅಥವಾ ಈ ನಾಗ ಸಾನ್ನಿಧ್ಯ ಇರಬಹುದು, ಅದು ಕೊಟ್ಟಂತಹ ಪ್ರಸಾದ ತಮಗೆ ಫಲಪ್ರದವಾಗಿ ಮತ್ತು ವಿದ್ಯೆಯೊಂದಿಗೆ ನೀವು ವಿನಯವನ್ನು ಗಳಿಸಿಕೊಂಡಾಗ, ಕೇವಲ ವಿದ್ಯೆಯನ್ನು ಗಳಿಸುವುದು, ಅಲ್ಲಿ ಉನ್ನತ ಹುದ್ದೆಯನ್ನು ಗಳಿಸುವುದು, ಇಲ್ಲಿಗೆ ನಮ್ಮ ಬದುಕು ಸಾರ್ಥಕವಾಗುವುದಲ್ಲ. ವಿದ್ಯೆಯ ಜೊತೆಗೆ ನಾವು ವಿನಯವನ್ನು ಒಗ್ಗೂಡಿಸಬೇಕು. ಸಮಾಜಮುಖಿ ಚಿಂತನೆಯೂ ಕೂಡ ವಿನಯಕ್ಕೊಂದು ಭೂಷಣ ಅಂತ ಹೇಳೋ ದೃಷ್ಟಿಯಿಂದ ನಾವು ಅದನ್ನು ಮಾನದಂಡ ಮಾಡಿಕೊಂಡಾಗ ನಾವು ಕೊಟ್ಟಂಥ ಅರ್ಜಿ ಫಲಪ್ರದ ಆಗುತ್ತೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮ ಒಂದು ಚೌಕಟ್ಟಿನ ಒಳಗೆ ವ್ಯವಸ್ಥಿತವಾಗಿ ನಡೆಯಬೇಕಾದರೆ, ನಾನು ಆರಂಭದಲ್ಲಿ ಹೇಳಿದೆ ವೇದಿಕೆಗಳ ಅತಿಥಿಗಳು ಕಾರಣ ಅಂತ ಹೇಳಿಕೊಂಡು ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೂಡ ಸಹಕರಿಸಿದ್ದಾರೆ. ವೇದಿಕೆಗೆ ಸುರೇಖ ಚಂದ್ರಾಸ್ ಅವರು ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಕಳೆದ ಬಾರಿ ನಾವು 21 ವಿದ್ಯಾರ್ಥಿಗಳಿಗೆ 85% ಮಾನದಂಡ ಹಾಕಿದ್ದೆವು. ಈ ವರ್ಷ ಕೂಡ 85% ಮಾನದಂಡ ಹಾಕಿದಾಗ ನಮಗೆ 84.56% ಕೂಡ ಬಂದಿತ್ತು. ಅದನ್ನು ಕೂಡ ನಾವು ಪರಿಗಣಿಸಿದ್ದೇವೆ. ಅದರಲ್ಲಿ ಕೂಡ ಇವತ್ತಿನ ಈ ವೇದಿಕೆಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ಓರ್ವೆ SLCಯ ಪ್ರತಿಭಾನ್ವಿತ ವಿದ್ಯಾರ್ಥಿ ಮತ್ತು ಅತ್ಯಧಿಕ ಅಂಕ ಗಳಿಸಿದ PUCಯ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ನಾವು ಪ್ರತಿಭಾ ಪುರಸ್ಕಾರ ನೀಡಲಿಕ್ಕಿದ್ದೇವೆ. ಉಳಿದಂತೆ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು 4-5 ಮಂದಿಗಳನ್ನು ಸೇರಿಸಿಕೊಂಡು ಈ ವೇದಿಕೆಯಲ್ಲಿ ವಿದ್ಯಾರ್ಥಿ ವೇತನ ಜೊತೆಗೆ ಪ್ರತಿಭಾ ಪುರಸ್ಕಾರ ನೀಡುವಂಥ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಸ್ವಾಗತ ಭಾಷಣವನ್ನು ನೀಡಲಿಕ್ಕಿದ್ದಾರೆ ಶ್ರೀಮತಿ ಸುದರ್ಶಿನಿ ರಮೇಶ್, ಭಾರತೀಯತೆಯ ಸಮಾಜ ಉಳ್ಳಾಲ ವಲಯದ ಮಹಿಳಾ ಅಧ್ಯಕ್ಷೆ. ನಮ್ಮೆಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ಸುದರ್ಶಿನಿ ರಮೇಶ್ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಕ್ಷೇತ್ರದ ಆಚಾರಪಟ್ಟವರ ಗುರಿಕಾರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ, ಭಾರತೀಯ ಸಮಾಜ ರಿಜಿಸ್ಟರ್ಡ್ ಉಳ್ಳಾಲ ವಲಯದ ವತಿಯಿಂದ ನಡೆಯುತ್ತಿರುವ ವಿದ್ಯಾರ್ಥಿ ವೇತನ ಪ್ರತಿಭಾ ಪುರಸ್ಕಾರ 2026 ಕಾರ್ಯಕ್ರಮದ
ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವ ಶ್ರೀಯುತ ಜಯಂತ್ ಕೊಂಡಾನ್ ಇವರಿಗೆ ನಿಮ್ಮೆಲ್ಲರ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಭಾರತೀಯ ತೀಯ ಸಮಾಜ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ಅಧ್ಯಕ್ಷರಾದ ಶ್ರೀಯುತ ಸದಾಶಿವ ಉಳ್ಳಾಲ್ ಇವರಿಗೆ ಪ್ರೀತಿಯ ಸ್ವಾಗತವನ್ನು ನಮ್ಮೆಲ್ಲರ ಪರವಾಗಿ ಸ್ವಾಗತಿಸಿದ್ದೇವೆ. ಹಾಗೆ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯದ ಬಗ್ಗೆ ಉಪನ್ಯಾಸವನ್ನು ನೀಡಲಿರುವ ಶ್ರೀಮತಿ ಕಸ್ತೂರಿ ಸುವರ್ಣ, ಉಪನ್ಯಾಸಕಿ, ಭಾರತ್ ಪದವಿ ಪೂರ್ವ ಕಾಲೇಜ್ ಉಳ್ಳಾಲ ಇವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಆತ್ಮೀಯವಾಗಿ ಅವರಿಗೊಂದು ಹೂವನ್ನು ಕೊಟ್ಟು ಸತ್ಕರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಮಲ್ಲಿಕಾ ಇವರು ಬಂದು ಸತ್ಕರಿಸಬೇಕಾಗಿ ಕೇಳಿಕೊಳ್ತೇನೆ. ಮಲ್ಲಿಕಾ. ಜಯಂತ್ ಕೊಂಡಾಣ್ ಇವರಿಗೆ ಅಧ್ಯಕ್ಷರಾದ ಜಯಂತ್ ಕೊಂಡಾಣ್, ಹಾಗೆ ಅಧ್ಯಕ್ಷರಾದ ಶ್ರೀ ಸದಾಶಿವ ಇವರಿಗೆ, ಹಾಗೆ ಶ್ರೀಮತಿ ಕಸ್ತೂರಿ ಸುವರ್ಣ ಉಪನ್ಯಾಸಕಿ ಇವರಿಗೆ
ರಮೇಶ್ ಅವರನ್ನು ಕೂಡ ನಾವು ಸ್ವಾಗತಿಸಿದ್ದೇವೆ. ದಯವಿಟ್ಟು ಪುಷ್ಪ ಕುಂಪಳ ಅವರು ಶಾಲು ಓದಿಸಿ ಸ್ವಾಗತಿಸಬೇಕಾಗಿ ವಿನಂತಿ. ಸುದರ್ಶಿನಿ ರಮೇಶ್ ಅವರನ್ನು ಸ್ವಾಗತಿಸಬೇಕು. ಇದೀಗ ವೇದಿಕೆಯಿರುವಂಥ ಎಲ್ಲ ಅತಿಥಿಗಳು ಭಾಸ್ಕರ್ ಐತಾಳ್ ಅವರ ಉಪಸ್ಥಿತಿಯೊಂದಿಗೆ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಾಗಿ ವಿನಂತಿ ಮಾಡಿಕೊಡ್ತಾ ಇದ್ದೇವೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ. ದೀಪಜ್ಯೋತಿರ್ನಮೋಸ್ತುತೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಈ ಕ್ಷೇತ್ರದ ದೇವರಿಗೆ ಸಾಷ್ಟಾಂಗ ನಮಸ್ಕರಿಸಿಕೊಂಡು, ತಾಯಿ ಭಗವತಿ ಮಾತೆಗೆ ಸಾಷ್ಟಾಂಗ ನಮಸ್ಕರಿಸಿಕೊಂಡು, ಈ ಗ್ರಾಮದ ಸೋಮನಾಥ ದೇವರಿಗೆ ಸಾಷ್ಟಾಂಗ ನಮಸ್ಕರಿಸಿಕೊಂಡು, ಇವತ್ತು ಭಾರತೀಯ ಸಮಾಜದ ಉಳ್ಳಾಲ ವಲಯದ ವತಿಯಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುವಂಥ ಒಂದು ಸುಂದರವಾದಂಥ ಕಾರ್ಯಕ್ರಮ. ಕಳೆದ ವರ್ಷ ಕೂಡ ವಿದ್ಯಾರ್ಥಿ ವೇತನವನ್ನು ನೀಡಿ ಮತ್ತು ಈ ವರ್ಷ ಪ್ರತಿ ವರ್ಷ ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ಒಂದು ದೃಷ್ಟಿಯಲ್ಲಿ ಈ ವರ್ಷ 2ನೇ ವರ್ಷದ ಕಾರ್ಯಕ್ರಮ ಆಚರಿಸಿದ್ದೀರಿ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ, ನಾನು ಎಲ್ಲರ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಗಣ್ಯಾತಿ ಗಣ್ಯರೇ, ಮುಂಭಾಗದಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಬಂಧು ಭಗಿನಿಯರೇ, ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಪ್ರತಿನಿಧಿಗಳೇ, ಭಾರತೀಯ ಸಮಾಜವು 1970ರಲ್ಲಿ ಮುಂಬಯಿಯ ನಾನೂ ಶೇಟ್ರವರ ಅಧ್ಯಕ್ಷತೆಯಲ್ಲಿ ಮಂಗಳೂರಿನ ಸಸಿಟ್ರು ಕ್ಷೇತ್ರದ ಭಗವತಿ ಕ್ಷೇತ್ರದ ಆಡಳಿತದ ಬಗ್ಗೆ ಸಮಸ್ಯೆ ಉದ್ಭವಿಸಿದಾಗ ಈ ಭಾರತೀಯ ಸಮಾಜ ಸ್ಥಾಪನೆ ಆಯಿತು. ಅಂದು ಮುಂಬೈಯಲ್ಲಿ ನಾನೂ ಶೇಟ್ರವರು, MSN ವೈದ್ಯರವರು, KP ಅರವಿಂದ್ರವರು, ಅನೇಕ ನಮ್ಮ ಸಮಾಜದ ನಾಯಕರುಗಳು ಸೇರಿಕೊಂಡು ಭಾರತೀಯ ಸಮಾಜವನ್ನು ಸ್ಥಾಪನೆ ಮಾಡಿ ಅದರ ಮೂಲಕ ಸಮಾಜದ ಅಭಿವೃದ್ಧಿಗೆ ಕೆಲಸ ಮಾಡುತ್ತಾ ಬಂದಿದೆ. ಇವತ್ತು ಉಳ್ಳಾಲ ವಲಯದವರು ಈ ಸುಂದರವಾದಂಥ ಒಂದು ಸಮಾರಂಭ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡೋದ್ರ ಜೊತೆಗೆ ಸೇನೆಯಲ್ಲಿ ಸೇವೆ ಸಲ್ಲಿಸಿದ ನಮ್ಮ ಸಮಾಜದ ಅವರನ್ನು ಗುರುತಿಸುವಂಥದ್ದು, ಸನ್ಮಾನ ಮಾಡುವಂಥ ಕಾರ್ಯಕ್ರಮ, ಜೊತೆಗೆ ವಿವಿಧ ಕಾರ್ಯಕ್ರಮಗಳ ಸ್ಪೋರ್ಟ್ಸಲ್ಲಿ ಭಾಗವಹಿಸಿದ ಮತ್ತು ಇನ್ನಿತರ ಕಾರ್ಯಕ್ರಮಗಳಲ್ಲಿ ಸಹಕಾರ ನೀಡ್ತಾ ಬಂದಿದೆ. ಈ ಸಮಾಜದ ವಿದ್ಯಾರ್ಥಿಗಳು ತಾವು ಯಾರಿದ್ದೀರಾ, ತಮ್ಮಲ್ಲಿ ನನ್ನ ವಿನಂತಿ, ಮುಂದಿನ ಜೀವನದಲ್ಲಿ ನೀವು ಈ ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕೃತಿಯನ್ನು, ಸಮಾಜದ ಬಗ್ಗೆ ನಿಮ್ಮ ತರವಾಡ ಮನೆಯದ್ದು, ದೇವಸ್ಥಾನಗಳ ಅರಿವನ್ನು ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಾಗಬೇಕು. ತಾವು ವಿದ್ಯಾರ್ಥಿಗಳಾಗಿದ್ದೀರಿ, ನಾನು ಕೂಡ ನಿಮ್ಮಾಗೆ ಅಲ್ಲಿ ಮುಂದೆ ಕೂತ್ಕೊಂಡು ನಾನು 7ನೇ ಕ್ಲಾಸ್ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಂಥ ಸಂದರ್ಭದಲ್ಲಿ ಮೊದಲ ಬಾರಿಗೆ ನನಗೆ ಸ್ಕಾಲರ್ಶಿಪ್ ಸಿಕ್ಕಿದ್ದು ಟಿಯಾ ಸಮಾಜದ ಬೋಲಾರ್ ಸಂಘದವರು ನನಗೆ ಮಾಡಿದರು, ಸ್ಕಾಲರ್ಶಿಪ್ ಕೊಟ್ಟರು. ಅಂದಿನಿಂದ ಇವತ್ತಿನವರೆಗೂ ಕೂಡ ನಾನು ಸಮಾಜದ ಏಳಿಗೆಗಾಗಿ ನನ್ನಿಂದ ಆದಂಥ ಕಿಂಚಿತ್ ಸೇವೆ ಕೊಡಬೇಕೆಂಬ ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತಿನವರೆಗೆ ಸೇವೆ ಮಾಡ್ತಾ ಬಂದಿದ್ದೇನೆ. ನೀವು ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಭ್ಯಾಸ, ಅದು ನೀವು IAS ಆಗಲಿ, KAS ಆಗಲಿ, ಇಂಜಿನಿಯರಿಂಗ್ ಆಗಲಿ, ಡಾಕ್ಟರ್ಸ್ ಆಗಲಿ, ಅದನ್ನು ಪಣತೊಟ್ಟು ನೀವು ಮುಂದುವರಿಸಿಕೊಂಡು ವಿದ್ಯಾಭ್ಯಾಸ ನಿಮ್ಮ ಮುತುವರ್ಜಿಯಿಂದ ವಿದ್ಯೆಯ ಜೊತೆಗೆ ತಂದೆ ತಾಯಿಗಳಿಗೆ ಗೌರವ ಕೊಡುವಂಥ ಕೆಲಸ ಕೂಡ ಮಾಡಬೇಕು, ಗುರು ಹಿರಿಯರಿಗೆ ಗೌರವ ಕೊಡುವಂಥ ಕೆಲಸ ಮಾಡಬೇಕು. ಈ ದೃಷ್ಟಿಯಲ್ಲಿ ತಾವೆಲ್ಲ ಒಳ್ಳೆಯ ಪ್ರಜೆಗಳಾಗಿ ರಾಷ್ಟ್ರದಲ್ಲಿ ಬದುಕುವಂತ ಆಗಬೇಕು ಅಂತ ಹೇಳಿಕೊಂಡು ಹೆಚ್ಚೇನು ಮಾತಾಡದೆ ನಿಮಗೆಲ್ರಿಗೂ ಅವಕಾಶ ಸಿಕ್ಕಿದಾಗ ಮುಂದೊಂದು ದಿನ
ನೀವು ಕೂಡ ಇದೇ ಸಮಾಜದ ಸಮಾಜದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಕಾರ ನೀಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಂಡು, ನಾನು ಕೂಡ ನನ್ನಿಂದ ಕೈಯಿಂದ ಆದಷ್ಟು ಸೇವೆಯನ್ನು ನನ್ನ ಸಮಾಜಕ್ಕೆ ನೀಡ್ತಾ ಇದ್ದೇನೆ. ಸುಮಾರು ಮಕ್ಕಳಿಗೆ ನನ್ನ ವಿದ್ಯಾಭ್ಯಾಸಕ್ಕೆ ನನ್ನ ಕಡೆಯಿಂದ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಜೊತೆಗೆ ಅವಕಾಶ ಸಿಕ್ಕಿದಾಗ ನಮ್ಮ ಸಮಾಜದ ಬಾಂಧವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ದೇನೆ. ನಾನು ಸರ್ಕಾರದ ನಗರಾಭಿವೃದ್ಧಿ ಇಲಾಖೆಯ ಅಧ್ಯಕ್ಷನಾಗಿ ನೇಮಕಗೊಂಡಾಗ ನನಗೆ 2 PAಗಳನ್ನು ನೇಮಕ ಮಾಡುವಂಥ ಅವಕಾಶ ಇತ್ತು. ನಾನು ಕೂಡಲೇ ನನ್ನ ಸಮಾಜದ 2 ಕೂಡ ನನ್ನ ಸಮಾಜದವರನ್ನೇ ನೇಮಕ ಮಾಡಿದ್ದೇನೆ. ಒಬ್ಬರು ದೇರ್ಲಕಟ್ಟೆಯವರು ಕೊಣಾಜೆಯವರು, ಇನ್ನೊಬ್ಬರು ಈ ಕಡೆ ಮಂಜೇಶ್ವರದವರು. 3 ಕೊಟ್ಟಿದ್ದೆ. 3 ಒಬ್ಬರು ಕೃಷ್ಣ ಉಚ್ಚಿಲದ ಕ್ಯಾಂಡಿಡೇಟು, 2 ಕೃಷ್ಣ ಉಚ್ಚಿಲದ ಕ್ಯಾಂಡಿಡೇಟ್ ಅವ್ರು ರೆಕಮೆಂಡ್ ಮಾಡಿದ್ದು ಅಂತ ಕೊಟ್ಟಿದ್ದೇನೆ. ಅದು ಬಡವರು ಅಂತ ಹೇಳಿಕೊಂಡು ಕೊಟ್ಟಿದ್ದೇನೆ. ನಮ್ಮಿಂದ ಆಗುವಂಥ ಸಹಾಯ ನಾವು ಮಾಡಬೇಕು. ಮೊನ್ನೆ ಇತ್ತೀಚೆಗೆ ಸಹಕಾರಿ ಕ್ಷೇತ್ರಗಳಲ್ಲಿ ಕೆಲವು ನೇಮಕಾತಿ ಆಯಿತು. ಅಲ್ಲಿ ಕೂಡ ನಮ್ಮ ಸಮಾಜದ ಸುಮಾರು 7 ಜನ ಹುಡುಗಿಯರಿಗೆ ನೇಮಕಾತಿ ಕೆಲಸದಲ್ಲಿ ಸಹಕಾರ ಮಾಡಿ ಇವತ್ತು ಅವರು ಕೂಡ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಕೂಡ ಒಂದು ಅವಕಾಶ ಆಗಿದೆ. ನಿನ್ನೆ ತಾನೇ ಒಂದು ಹುಡುಗಿ, ತಲಪಾಡಿಯ ಹುಡುಗಿಗೆ ಒಂದು ಕಾಲೇಜಲ್ಲಿ 120 ಜನ ಇಂಟರ್ವ್ಯೂಲ್ಲಿದ್ದರು, ವಿದ್ಯಾರ್ಥಿಗಳಿದ್ದರು, ಅಭ್ಯರ್ಥಿಗಳಾಗಿದ್ದರು. ಸಿಲೆಕ್ಷನ್ ಆಗಬೇಕಿದ್ದು 5 ಜನ ಮಾತ್ರ. ಅಲ್ಲಿ ಕೂಡ ನನ್ನ ಸಮಾಜದ ಒಬ್ಬಳಿಗೆ ಅಪಾಯಿಂಟ್ಮೆಂಟ್ ಮೊನ್ನೆ ಮಾಡಿದ್ದೇವೆ ನಾವು. ಇದು ನಮ್ಮ ಸಮಾಜಕ್ಕೆ ನಾವು ದೇಣಿಗೆ ಸೇವೆ ಮಾಡಿದ್ದನ್ನು ಹೇಳುವುದಲ್ಲ. ನೀವು ಮುಂದಿನ ದಿನಗಳಲ್ಲಿ ನೀವು ಕೂಡ ಇದೇ ಕರ್ತವ್ಯ ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡಲಿಕ್ಕೆ ಇದನ್ನು ನಾನು ಉದಾಹರಣೆಯಾಗಿ ಕೊಟ್ಟಿದ್ದೇನೆ. ಈ ಒಂದು ಸಂದರ್ಭದಲ್ಲಿ ನನಗೆ 10 ಗಂಟೆಗೆ ಸರ್ಕಾರದ ಅಧಿಕಾರಿಗಳ ಸಭೆ ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ನಡೀತಾ ಇದೆ. ನಾನು ಅಲ್ಲಿಗೆ ಹೋಗಬೇಕಾಗಿದೆ. ನಿಮ್ಮ ಹತ್ರ ಎಲ್ಲರ ಹತ್ರ ಕ್ಷಮೆ ಕೋರಿ ನನಗೆ ಹೋಗಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿಕೊಂಡು ನಾವೆಲ್ಲ ಮುಂದಿನ ದಿನಗಳಲ್ಲಿ ಸಮಾಜದ ಸಂಘಟನೆ ಬಗ್ಗೆ, ನಮ್ಮ ಸಮಾಜದ ಬಗ್ಗೆ, ಇತರ ಸಮಾಜದವರೊಂದಿಗೆ ಅವರಿಗೆ ಗೌರವ ಸಲ್ಲಿಸಿಕೊಂಡು ನಮ್ಮ ಸಮಾಜದ ಸಂಘಟನೆಯನ್ನು ಬಲಿಷ್ಠಗೊಳಿಸೋಣ ಅಂತ ಹೇಳಿಕೊಂಡು ಭಗವತಿ ಮಾತೆಯ ಆಶೀರ್ವಾದ ನಮಗೆಲ್ಲರಿಗೂ ಇರಲಿ ಅಂತ ಹೇಳಿಕೊಂಡು ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ. ಅತ್ಯಮೂಲ್ಯವಾದ ಕಿವಿ ಮಾತನ್ನು ನೀಡಿದ್ದಾರೆ. ವಿನಯಕ್ಕೆ ಭೂಷಣವಾಗಬೇಕು. ಜೊತೆಗೆ ತೀಯ ವಿದ್ಯಾರ್ಥಿ ಶಕ್ತಿ ಏನಿದೆ ಅದು ನಮ್ಮ ತೀಯ ಸಮಾಜದ ಆಸ್ತಿ ಆಗಬೇಕೆಂಬ ನುಡಿದಿದ್ದಾರೆ. ಇವರಿಗೆ ವಂದನೆಗಳು. ನಮ್ಮ ಈ ಕಾರ್ಯಕ್ರಮದಲ್ಲಿ ಮಾಧವಿ ಉಳ್ಳಾಲ್, ಮಹಿಳಾ ವೇದಿಕೆ ಶ್ರೀ ಚಿರುಮ ಭವಿಷ್ಯತ್ರ ಉಳ್ಳಾಲ್ ಅವರಿದ್ದಾರೆ. ಅವರಿಗೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸಿದ್ದೇನೆ. ಇವರನ್ನು ಸುರೇಖಾ ಟೀಚರ್ ಅವರು ಶಾಲು ಹೊತ್ತು ಸ್ವಾಗತಿಸಬೇಕು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ಸುರೇಶ್ ಭಟ್ನಗರ, ಆಡಳಿತ ಮುಖ್ಯಸ್ಥರು ಶ್ರೀ ಚಿರುಮ ಭವಿಷ್ಯತ್ರ ಉಳ್ಳಾಲ್ ಅವರು ಕೂಡ ಅತ್ಯಂತ ಆದರಣೀಯ ಸ್ವಾಗತವನ್ನು ಬಯಸಿದ್ದೇವೆ. ಇದರನ್ನು ಜಯಂತ್ ಕೊಳ್ಳಣ ಶಾಲು ಹೊತ್ತಿಸಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಕ್ಷೇತ್ರದ ಆಚಾರ ಭಟ್ಟವರು, ಪದಾಧಿಕಾರಿಗಳು, ಯುವ ವೇದಿಕೆ, ಮಹಿಳಾ ವೇದಿಕೆ ಸದಸ್ಯರುಗಳು ಆಗಮಿಸಿದ್ದಾರೆ. ಎಲ್ಲರಿಗೂ ಕೂಡ ಅತ್ಯಂತ ಆದರಣೀಯವಾಗಿ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಕ್ಷೇತ್ರದ ಆಚಾರ ಭಟ್ಟವರ ಗೌರವ ಉಪಸ್ಥಿತಿಯನ್ನು ನಾವು ಗೌರವಿಸ್ತಾ ಇದ್ದೇವೆ. ಇದೀಗ ಇವತ್ತಿನ ಕಾರ್ಯಕ್ರಮ ಮಾತನಾಡುತ್ತಾರೆ ಸುದರ್ಶಿನಿ ರಮೇಶ್ ಅವರನ್ನ ನಿಶಾ ಸುನಿಲ್ ತುಕ್ಕೋಟು ಇವರು ಶಾಲು ಹೊತ್ತಿಸಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇದು ವಿದ್ಯಾರ್ಥಿಗಳ ಕಾರ್ಯಕ್ರಮ. ವಿದ್ಯಾರ್ಥಿಗಳಿಗೋಸ್ಕರ ನಾವು ಹಮ್ಮಿಕೊಂಡ ಕಾರ್ಯಕ್ರಮ. ಹಾಗಾಗಿ ಇದರಲ್ಲಿ ಮುಖ್ಯವಾದಂಥ ಭಾಗ ಉಪನ್ಯಾಸ ಕಾರ್ಯಕ್ರಮ, ಶಿಕ್ಷಣ, ವಿದ್ಯಾರ್ಥಿ ವೇತನ ಮತ್ತು ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯ ಈ ಬಗ್ಗೆ ಮಾತನಾಡಲಿದ್ದಾರೆ. ಭಾರತ ಪದವಿ ಪೂರ್ವ ಕಾಲೇಜು ಉಳ್ಳಾಲ ಕನ್ನಡ ಉಪನ್ಯಾಸಕರು ಶ್ರೀಮತಿ ಕಸ್ತೂರಿ ಸುವರ್ಣ. ಇವರು ಅನಿವಾರ್ಯವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಗೈರುಹಾಜರಾಗಲಿಕ್ಕಿದ್ದರು. ಅದು ಕೂಡ ನಮ್ಮ ಕರೆಗೆ ಮನ್ನಿಸಿ ಅವರ ಪಕ್ಕದ ಮನೆಯಲ್ಲಿ ಮದುವೆ ಕಾರ್ಯಕ್ರಮ, ಅದು ಕೂಡ ನಮ್ಮ ಕಾರ್ಯಕ್ರಮ ಮನ್ನಿಸಿ ಇವರು ಬಂದಿದ್ದಾರೆ. ವಿದ್ಯಾರ್ಥಿಗಳಿಗಾಗಿ ಮಾರ್ಗದರ್ಶನ ನೀಡಲಿಕ್ಕಿದ್ದಾರೆ ಉಪನ್ಯಾಸದೊಂದಿಗೆ ಶ್ರೀಮತಿ ಕಸ್ತೂರಿ ಸುವರ್ಣ. ಕ್ಷೇತ್ರದ ಎಲ್ಲ ಪದಾಧಿಕಾರಿ ಬಂಧುಗಳಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಮತ್ತೊಮ್ಮೆ ಕ್ಷೇತ್ರದಿಂದ ಬಂದಿರುವಂಥ ಪದಾಧಿಕಾರಿಗಳಿಗೆ, ಯುವ ವೇದಿಕೆ, ಮಹಿಳಾ ವೇದಿಕೆ ಸದಸ್ಯರಿಗೆ ಸ್ವಾಗತವನ್ನು ಬಯಸುತ್ತಾ ಇದೀಗ ಉಪನ್ಯಾಸ ಶ್ರೀಮತಿ ಕಸ್ತೂರಿ ಸುವರ್ಣ ಇವರಿಂದ. ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಭಗವತಿ ಮಾತೆಯ ಅನುಗ್ರಹವನ್ನು ಬೇಡುತ್ತಾ ನಮ್ಮ ಎದುರಿಗೆ ಮಾನ್ಯ ಪ್ರಧಾನ ಅರ್ಚಕರು ನಮ್ಮ ಭಗವತಿಯನ್ನು ಹಗಲು ಇರುಳೆನ್ನದೇ ಪೂಜೆ ಮಾಡಿ ನಮ್ಮೆಲ್ಲರ ಒಳಿತಿಗಾಗಿ ಪ್ರಾರ್ಥಿಸುವಂಥ ಪ್ರಧಾನ ಅರ್ಚಕರಿಗೆ ಇಲ್ಲಿಯೇ ಅವರ ಪದತಲಕ್ಕೆ ನಮಿಸುತ್ತಾ
ವೇದಿಕೆಯಲ್ಲಿ ಎಲ್ಲರ ಹೆಸರು ಹೇಳಲಿಕ್ಕೆ ಆಗುವುದಿಲ್ಲ ನನಗೆ. ಅದಕ್ಕಾಗಿ ಮೊದಲನೇದಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷರಿಗೆ ಮತ್ತು ಎಲ್ಲ ಗೌರವಾನ್ವಿತ ಗಣ್ಯ ವ್ಯಕ್ತಿಗಳಿಗೆ ವಂದಿಸುತ್ತಾ, ಹಾಗೆ ವೇದಿಕೆಯ ಮುಂದಿರುವ ಎಲ್ಲ ಸಭಾಸದರಿಗೆ ನಮಸ್ಕರಿಸುತ್ತಾ, ಮುಂದೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ವಿದ್ಯಾರ್ಥಿಗಳು. ಆ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕೆ ಹಾರೈಸುತ್ತಾ, ಭಾರತೀಯ ತೀಯ ಸಮಾಜ ಉಳ್ಳಾಲ ವಲಯ 2026ರ ವಿದ್ಯಾರ್ಥಿ ವೇತನ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಇಲ್ಲಿ ನಡೆಸಲಿದೆ. ಇದಕ್ಕಾಗಿ ಒಂದೆರಡು ಮಾತನಾಡಲು ಇದೇ ಸಮಾಜದ ಓರ್ವ ಸದಸ್ಯೆ ಉಪನ್ಯಾಸಕಿಯಾಗಿರುವ ನನ್ನನ್ನು ಆಹ್ವಾನ ನೀಡಿದ್ದಾರೆ. ಇಲ್ಲಿ ಒಂದೆರಡು ಮಾತನಾಡಲು ನಾನಿಲ್ಲಿ ಇಚ್ಛಿಸ್ತೇನೆ. ಮಾನವ ಜೀವಿತದಲ್ಲಿ 3 ಅವಸ್ಥೆಗಳಿವೆ. ಒಂದು ಬಾಲ್ಯ, ಒಂದು ಯೌವನ, ಮತ್ತೊಂದು ವೃದ್ಧಾಪ್ಯ. ಈ ಶಿಕ್ಷಣ ಎನ್ನುವುದು ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂತೇಳಿದರೆ ಬಾಲ್ಯದಿಂದ ಪ್ರಾರಂಭ ಆಗ್ತದೆ. ಹಿಂದಿನ ಕಾಲದಲ್ಲಿ ಗುರುಕುಲ ಅಂತ ಒಂದಿತ್ತು. ಇದರಲ್ಲಿ ಕೇವಲ ಗಂಡು ಮಕ್ಕಳಿಗೆ ಮಾತ್ರ ವಿದ್ಯೆ ಪಡೆಯಲು ಸಾಧ್ಯವಿತ್ತು. ಈ ಗುರುಕುಲಕ್ಕೆ ತಂದೆ ತಾಯಿಗಳು ಗುರುಗಳನ್ನು ಹುಡುಕಿಕೊಂಡು ಹೋಗ್ತಾ ಇದ್ದರು. ತಮ್ಮ ಗಂಡು ಮಕ್ಕಳನ್ನು ಅಲ್ಲಿ ಬಿಟ್ಟು ಅವರು ಎಲ್ಲ ಸಕಲ ವಿದ್ಯಾ ಪಾರಂಗರ ಆ ಥರ ಆದಮೇಲೆ ಮನೆಗೆ ಕರ್ಕೊಂಡು ಬರ್ತಾಯಿದ್ರು. ಈಗಿನ ತಂದೆ ತಾಯಿಗಳಿಗೆ ಕೇಳುವಾಗ ಸುಲಭ ಅಂತ ಅನ್ನಿಸ್ಬೋದು, ಇದೇ ಒಳ್ಳೇದಿತ್ತಲ್ಲ ಅಂತೇಳಿ. ಯಾಕೆ ಅವರು ಎಲ್ಲ ವಿದ್ಯೆಯನ್ನು ಕಲಿತು ಮತ್ತೆ ಮನೆಗೆ ಮರಳುವಂಥದ್ದು, ಮತ್ತೆ ಅವರ ಜೀವನ ಗೃಹಸ್ಥಾಶ್ರಮ, ಮದುವೆ, ಆನಂತರ ಕೊನೆಯ ಆಶ್ರಮ ಅದು ವೃದ್ಧಾಶ್ರಮ ಅಂತೇಳಿ. ಈಗ ಈ ಬಾಲ್ಯದಲ್ಲಿ ಮಕ್ಕಳು ಏನು ಕಲಿಬೇಕು? ವಿದ್ಯೆಯನ್ನು ಕಲಿಬೇಕು. ಈಗ ಅದೆಲ್ಲ ಬದಲಾಗಿದೆ. ಹೇಗೆ ಮೊದಲು ಗುರುಕುಲ ಪದ್ಧತಿ ಇದ್ದದ್ದು, ಈಗ 4 ಗೋಡೆಗಳ ಮಧ್ಯೆ ವಿದ್ಯೆ ಕಲಿಬೇಕು. ನಾವು ಏನು ಮಾಡಬೇಕು? 4 ಗೋಡೆಗಳ ಮಧ್ಯೆ ವಿದ್ಯೆ ಕಲಿಬೇಕು. ಆಗಿರುವಾಗ ಈಗ ಏನಾಗಿದೆ ಅಂತೇಳಿದರೆ ಖಾಲಿ ಗಂಡು ಮಕ್ಕಳಲ್ಲ, ಹೆಣ್ಣು ಮಕ್ಕಳಿಗೂ ವಿದ್ಯೆ ಪಡೆಯುವ ಹಕ್ಕಿದೆ. ಈ ವಿದ್ಯೆಯನ್ನು ಪಡಿಬೇಕಿದ್ರೆ ನಾನೀಗ ಶಿಕ್ಷಣದ ಬಗ್ಗೆ ಮಾತಾಡಬೇಕು. ಮನುಷ್ಯನ ಜೀವನದ ಏನು ಭದ್ರ ಬುನಾದಿ ಅಂತ ಹೇಳ್ತಾರೆ, ಯಾವುದಿದು? ಶಿಕ್ಷಣ. ಶಿಕ್ಷಣ ಇಲ್ಲದಿದ್ದರೆ ವಿದ್ಯಾಹೀನಂ ಪಶು ಸಮಾನಂ. ನಾವು ಮೊದಲು ಕೇಳಿರುವ ಮಾತಿದು, ವಿದ್ಯೆ ಇಲ್ಲದವನು ಪಶುವಿಗೆ ಸಮಾನ ಅಂತೇಳಿ. ಆದರೆ ನಾನೊಂದು ಹೇಳ್ತೇನೆ, ನಮ್ಮ ಜೀವನದಲ್ಲಿ ವಿದ್ಯೆ ಯಾಕೆ ಬೇಕು? ಶಿಕ್ಷಣ ಯಾಕೆ ಬೇಕು? ನಾವು ಖಾಲಿ ಓದಿನಲ್ಲಿ ಮಾತ್ರ ಇದ್ದರೆ ಸಾಲದು. ನಮ್ಮಲ್ಲಿ ಒಳ್ಳೆಯ ನಡತೆ, ಧೈರ್ಯ ಮತ್ತು ನಾವು ಬದುಕನ್ನು ನಡೆಸಿಕೊಂಡು ಹೋಗಬೇಕೆನ್ನುವ ಸಾಮರ್ಥ್ಯ, ಜೀವನ ನಡೆಸುವ ಸಾಮರ್ಥ್ಯ, ಇದುವೇ ಶಿಕ್ಷಣ ಅಂತ ಹೇಳಿಬಿಡ್ತೇನೆ. ಯಾಕೆ ಅಂತ ಹೇಳಿದರೆ, ನಾನು ಹಿಂದೊಮ್ಮೆ ಕೇಳಿದ್ದೆ, ಒಬ್ಬರು ಒಳ್ಳೆಯ ಪಾರಂಗತರು, ಒಳ್ಳೆಯ ವಿದ್ಯೆಯಲ್ಲಿದ್ದವರು ಒಮ್ಮೆ ಯಾವುದರಲ್ಲಿ ನಾವೆಯಲ್ಲಿ ಸಮುದ್ರದಲ್ಲಿ ಹೋಗ್ತಾ ಇದ್ದಾಗ, ನೀವು ಕೇಳಿರ್ಬೋದಿದು, ಸಮುದ್ರದಲ್ಲಿ ಹೋಗ್ತಾ ಇದ್ದಾಗ ನಾವಿಕನನ್ನು ಏನೇನೋ ಬೈತಾ ಹೋಗ್ತಾರೆ. ನಿನಗೆ ವಿದ್ಯೆ ಇಲ್ಲ, ನೀನು ಇದನ್ನು ಓದಿದ್ಯಾ ಕೇಳುವಾಗ ಅವ ಏನಿಲ್ಲ ಅಂತ ಹೇಳ್ತಾನೆ. ಆಗ ಅದು ಸಮುದ್ರದಲ್ಲಿ ಜೋರು ಏನಾಗ್ತದೆ, ಅಲೆ ಹೇಳ್ತದೆ, ಬಿರುಗಾಳಿ ಬರ್ತದೆ. ಆಗ ನಾವಿಕ ಕೇಳ್ತಾನೆ, ನಿಮಗೆ ಈಜಲಿಕ್ಕೆ ಬರ್ತದಾ ಅಂತೇಳಿ. ನೋಡಿ, ಇದು ಸಹ ಒಂದು ವಿದ್ಯೆ. ನೋಡಿ, ನಾವು ಜೀವನದಲ್ಲಿ ಏನೇ ಕಲ್ತರೂ ಎಲ್ಲವನ್ನೂ ಕಲ್ತಿರಬೇಕು. ನಮ್ಮ ಯಾವುದು ಭಗವದ್ಗೀತೆಯಲ್ಲಿ ಹೇಳಿದೆ, ನಹಿ ಜ್ಞಾನೇನ ಸದೃಶಂ ಅಂತ. ಏನಿದ್ರ ಅರ್ಥ? ಜ್ಞಾನಕ್ಕೆ ಮಿಗಿಲಾಗುವುದು ಬೇರೆ ಯಾವುದೂ ಇಲ್ಲ. ಮನುಷ್ಯ ಮೊದಲಾಗಿ ಬೇರೆ ಬೇರೆ ವಿಧದಲ್ಲಿ ಜ್ಞಾನವನ್ನು ಸಂಪಾದಿಸ್ತಾನೆ. ಕೆಲವನ್ನು ಓದುವುದರ ಮೂಲಕ, ಕೆಲವನ್ನು ಕೇಳುವುದರ ಮೂಲಕ, ಕೆಲವನ್ನು ಮಾಡುವುದನ್ನು ಕೆಲವರು ನೋಡುವುದರ ಮೂಲಕ. ನೋಡಿ, ಬೇರೆ ಬೇರೆ ವಿದ್ಯೆಯಲ್ಲಿ ಜನರು ಮೇಲೆ ಬಂದಿದ್ದಾರೆ. ನಾವು ಹೇಳ್ತೇವೆ, ನಾವು ಡಾಕ್ಟ್ರು, ಇಂಜಿನಿಯರು ಇಂಥದ್ದೆಲ್ಲ ಕಲಿತೇವೆ. ಅದು ನಮ್ಮ ಜೀವನದಲ್ಲಿ
ನಾವು ಕಲಿತುಕೊಂಡ ವಿದ್ಯೆ ಅದೆಲ್ಲ ಕೆಲವೊಂದೆಲ್ಲ ನಾವಾಗಿಯೇ ಕಲಿತೇವೆ. ಆದರೆ ನಾನು ಮೊದಲಾಗಿ ಹೇಳೋದು, ಮೊದಲು ನಾವು ಎಲ್ಲಿಂದ ಸಂಸ್ಕಾರವನ್ನು ವಿದ್ಯೆಯನ್ನು ಕಲಿತೇವೆ ಅಂತೇಳಿದರೆ ಯಾವುದು? ಮನೆಯೇ ತಾನೇ ನಮ್ಮ ತಾಯಿ ನಮಗೆ ಮೊದಲ ಗುರು. ತಾಯಿ ನಮಗೆ ಮೊದಲ ಗುರು ಅಂತ ಯಾಕೆ ಹೇಳ್ತೇನೆ ಅಂತೇಳಿದರೆ, ಇದಕ್ಕೊಂದು ಉದಾಹರಣೆ ಇದೆ. ತಾಯಿಯ ಕಣ್ಣು, ತಂದೆಯ ಕಣ್ಣು ಮಕ್ಕಳ ಮೇಲೆ ಬೀರದಿದ್ದರೆ ಅಲ್ಲಿ ಆ ಮಕ್ಕಳ ಉನ್ನತಿ ಸಾಧ್ಯವೇ ಇಲ್ಲ. ಇದಕ್ಕೆ ಮಹಾಭಾರತದಲ್ಲೇ ಉದಾಹರಣೆ ಇದೆ. ಗಾಂಧಾರಿ ಮತ್ತು ಧೃತರಾಷ್ಟ್ರ ಇವರನ್ನು ನೋಡಿ ನೀವು. ಧೃತರಾಷ್ಟ್ರ ಹುಟ್ಟು ಕುರುಡ, ಮದುವೆಯಾಗಿ ಬಂದ ಗಾಂಧಾರಿ ಕಣ್ಣಿದ್ರೂ ಗಂಡನಿಗೆ ಕಣ್ಣಿಲ್ಲ ಅಂತೇಳಿ ಅವಳು ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡ್ಳು. ಇಬ್ಬರು ಸಹ ಮಕ್ಕಳನ್ನು ನೋಡಲೇ ಇಲ್ಲ, ಅವರ ಏಳು ಬೀಳುಗಳನ್ನು ನೋಡಲೇ ಇಲ್ಲ. ಏನಾದರೂ ಅವರು ನಾಶವಾಗಿ ಹೋದರು. ಕೌರವರು ಎಲ್ಲರೂ ನಾಶವಾಗಿ ಹೋದರು. ಯಾಕೆ? ಅವರು ತಂದೆ ತಾಯಿಯ ಕಣ್ಣಿಗೆ ಬೀಳಲಿಲ್ಲ. ನಾನೊಂದು ಹೇಳ್ತೇನೆ, ಮನೆಯಲ್ಲಿ ತಾಯಿಯಾದವಳು ಏನು ಹೇಳ್ತಾರೆ? ಸ್ತ್ರೀ ಯಾವತ್ತೂ ಖಡಕ್ಕಾಗಿರಬೇಕು. ನನ್ನನ್ನು ಬೈಬೇಡಿ ಹೆಂಗಸರು. ನಾನೊಂದು ವಿಷಯ ಹೇಳೋದು, ನಾವು ಒಂದು ಬಟ್ಟೆ ಒಳ್ಳೆ ಇಸ್ತ್ರಿ ಹಾಕಿದರೆ ಅದು ಒಳ್ಳೆ ಹೊಳಿತದೆ, ಹೌದಾ? ಇಸ್ತ್ರಿ ಹಾಕಿ ಅಂದರೆ ಸ್ತ್ರೀಗೂ ಇಸ್ತ್ರಿಗೂ ಏನು ವ್ಯತ್ಯಾಸ ಅಂತ ನಿಮಗೆ ಇಲ್ಲಿ ಗೊತ್ತಾಗ್ತದೆ. ಇಸ್ತ್ರಿ ಮತ್ತು ಸ್ತ್ರೀ ಅದು ಹೇಗೆ ಖಡಕ್ಕಾಗಿ ಹೊಳಿತದೋ ಹಾಗೆ ಮನೆಯಲ್ಲಿ ಸ್ತ್ರೀ ಖಡಕ್ಕಾಗಿದ್ದರೆ ಅಂಥೇಳಿದರೆ, ಗಂಡಸರು ತಂದೆ ಮನೆ ಬಿಟ್ಟು ಉದ್ಯೋಗಕ್ಕೆಲ್ಲ ಹೋಗ್ತಾರೆ, ಮನೆ ಬಿಟ್ಟು ತಾಯಿಯ ಜೊತೆ ಮಕ್ಕಳು ಬೆಳೀತಾರೆ. ಅವರನ್ನು ಚೆನ್ನಾಗಿ ಸಂಸ್ಕಾರ ಕೊಟ್ಟು ಬೆಳೆಸಿದರೆ ಒಳ್ಳೆಯ ವ್ಯಕ್ತಿಗಳಾಗೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ನಾನೊಬ್ಬಳು ಉಪನ್ಯಾಸಕಿಯಾಗಿ ಹೇಳ್ತಾ ಇದ್ದೇನೆ. SSLC ಕಳೆದು ಬಂದ ವಿದ್ಯಾರ್ಥಿಗಳು ಏನು ಹೇಳ್ತಾರೆ? ಅವರಿಗೆ ಹದಿಹರೆಯದವರು ಅಂತ ಹೇಳ್ತಾರೆ, ಹೌದಾ? 16ರಿಂದ ಡಿಗ್ರಿ 20 ಮುಗಿಯೋವರೆಗೆ ಆ ವಿದ್ಯಾರ್ಥಿಗಳಿಗೆ ಹದಿಹರೆಯ ಇರ್ತದೆ. ಈ ಹದಿಹರೆಯ ಆ ಮಕ್ಕಳನ್ನು ಏನು ಮಾಡ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವು ಮಕ್ಕಳು ಓದೋದ್ರಲ್ಲಿ ಒಳ್ಳೆ ಮುಂದಕ್ಕೆ ಹೋದರೆ, ಕೆಲವು ಮಕ್ಕಳು SSLCಯಲ್ಲಿ ಒಳ್ಳೆ ಮಾರ್ಕ್ ತೆಗೆದು ಆನಂತರ ಅವರಿಗೆ ಯಾವುದೋ ಬೇರೆ ಬೇರೆ ಚಟುವಟಿಕೆ ಏನು ಹೇಳ್ತಾರೆ, ಬಾಹ್ಯ ಚಟುವಟಿಕೆಗಳೆಲ್ಲ ಅವರಿಗೆ ಆವರಿಸಿ ಏನಾಗ್ತದೆ ಅಂತೇಳಿದರೆ ಏನು ಹೇಳ್ತಾರೆ, ಈ ಪಂಚೇಂದ್ರಿಯಗಳ ಸುಖ ಅಂತ ಹೇಳ್ತಾರೆ. ಪಂಚ ಇಂದ್ರಿಯಗಳು ಇವುಗಳು ಏನು ಮಾಡ್ತವೆ ಅಂತೇಳಿದರೆ ಮನುಷ್ಯನನ್ನು ಅನಾಹುತಕ್ಕೆ ತಳ್ತದೆ. ಇದನ್ನು ಕಂಟ್ರೋಲಲ್ಲಿ ಅವರು ಇಟ್ಕೊಂಡ್ರ ಆ ಸಮಯದಲ್ಲಿ, ಯಾವಾಗ PUC ಡಿಗ್ರಿ ಈ ಸಮಯದಲ್ಲಿ ಅವರು ಪಂಚೇಂದ್ರಿಯಗಳಿಗೆ ಕಂಟ್ರೋಲ್ ಹಾಕಿದ್ರ ಖಂಡಿತ ಅವರು ಮೇಲೆ ಅಂತೇಳಿದರೆ ಉನ್ನತ ಸ್ಥಾನಕ್ಕೆ ಏರುವುದರಲ್ಲಿ ಯಾವ ಸಂಶಯವೂ ಇರುವುದಿಲ್ಲ. ನೋಡಿ, ಈ ಮಕ್ಕಳ ಗುಣ ಹಾಳಾಗುವುದೇ ಈ ಸಮಯದಲ್ಲಿ. ಯಾಕೆ ಅಂತ ಹೇಳ್ತೇನೆ ಅಂತೇಳಿದರೆ, ತಂದೆ ತಾಯಿಗಳು ಹೇಳಿದ್ದನ್ನು ಕೇಳದ ಗುಣ ಕೆಲವು ಮಕ್ಕಳಿಗೆ ಬರ್ತದೆ. ನಾನು ಒಂದು ಹೇಳ್ತೇನೆ, ನಮ್ಮ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ವೆನ್ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್. ಏನು ಗೊತ್ತಾ, ನಮ್ಮಲ್ಲಿ ಸಂಪಾದನೆ ಮಾಡಿದ್ದು ಹಣ ಏನಾದರೂ ನಷ್ಟ ಆದರೆ ಅದನ್ನು ಬೇರೆ ಉದ್ಯೋಗ ಮಾಡಿ ಏನಾದರೂ ಮಾಡಿ ಸಾಧಿಸ್ಬೋದು. ಹೆಲ್ತ್ ಈಸ್ ಲಾಸ್ಟ್, ಸಮಥಿಂಗ್ ಈಸ್ ಲಾಸ್ಟ್ ಅಂತ ಹೇಳ್ತಾರೆ. ಏನು ಗೊತ್ತಾ, ಇದು ಆರೋಗ್ಯ ಹಾಳಾದರೆ ಒಳ್ಳೆಯ ಡಾಕ್ಟ್ರಿದ್ದು ಆಯುಷ್ಯ ಇರಬೇಕು ಮೇಯ್ನು. ಒಳ್ಳೆಯ ಡಾಕ್ಟ್ರಿದ್ದು ಆರೋಗ್ಯ ಸರಿ ಮಾಡ್ಬೋದು. ಆದರೆ ಒಮ್ಮೆ ಗುಣ ಹಾಳಾದರೆ, ಒಳ್ಳೆಯ ಗುಣ ನೋಡಿ, ಅದನ್ನು ನಾವು ಬೇರೆ ಮಕ್ಕಳೊಟ್ಟಿಗೆ ಸೇರಿ ಕೆಟ್ಟವರ ಜೊತೆ ಸೇರಿ ಹಾಳು ಮಾಡಿಕೊಂಡ್ರೆ ಅದನ್ನು ಮತ್ತೆ ಸಂಪಾದಿಸಲಿಕ್ಕೆ ನಥಿಂಗ್. ನೋಡಿ, ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ ಹೇಳ್ತಾರೆ. ಯಾವುದು? ನಮ್ಮ ಗುಣವನ್ನು ನಾಶ ಮಾಡಿದರೆ ಎಲ್ಲವೂ ನಾಶ ಆದಾಗೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಈ PUC ವಿದ್ಯಾರ್ಥಿಗಳಿಗೆ ಅಥವಾ SLC ವಿದ್ಯಾರ್ಥಿಗಳಿಗೆ ಈಗಲೇ ಹೇಳ್ತಾ ಇದ್ದೇನೆ, ಒಳ್ಳೆಯ ಗುಣವನ್ನು ಸಂಪಾದನೆ ಮಾಡಿ ಒಳ್ಳೆಯ ಉನ್ನತ ಸ್ಥಾನಕ್ಕೆ ಏರಿ, ಅದಕ್ಕೆ ಒಮ್ಮೆ ಸಂಪಾದಿಸಿದ ಗುಣ ನೋಡಿ, ಒಂದು ಬಂಡೆಕಲ್ಲನ್ನು ಮೇಲೆ ಕೊಂಡೋಗ್ಲಿಕ್ಕೆ ಎಷ್ಟು ಕಷ್ಟ ಇದೆಯೋ ಅದೇ ಬಂಡೆಕಲ್ಲನ್ನು ಮೇಲಿನಿಂದ ಕೆಳಗೆ ತಳ್ಳಬೇಕಿದ್ರೆ ತುಂಬ ಸುಲಭ.
ಒಮ್ಮೆ ಸಂಪಾದಿಸಿದ ಗುಣವನ್ನು ಮತ್ತೆ ಸರಿಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವುದನ್ನು ನಾನು ಈ ಮೂಲಕ ಹೇಳ್ತಾ ಇದ್ದೇನೆ. ಮತ್ತೊಂದು ವಿಷಯ, ಒಂದು ರಾಮಕೃಷ್ಣ ಪರಮಹಂಸರ ಒಂದು ಆಶ್ರಮ ಅಂತೆ. ಈ ಆಶ್ರಮಕ್ಕೆ ಇದು ಎಲ್ಲ ಗೃಹಸ್ಥರಿಗೂ ಹೇಳುವಂಥ ವಿಷಯ. ಒಬ್ಬ ಗೃಹಸ್ಥ ಬಂದು ಹೇಳ್ತಾನೆ, ಗುರುಗಳೇ ನನಗೆ ಕುಡಿತ, ಜೂಜು ಇಂಥ ಕೆಟ್ಟ ಚಟಗಳೆಲ್ಲ ಅಂಟಿಕೊಂಡಿದೆ, ಹೇಗಾದರೂ ಮಾಡಿ ನನ್ನನ್ನು ಬಿಡಿಸಿ ಗುರುಗಳೇ ಅಂತ ಕೇಳ್ತಾ ಇದ್ದಾನಂತೆ. ಈ ರಾಮಕೃಷ್ಣ ಪರಮಹಂಸರಿಗೆ ಅರ್ಥ ಆಗ್ತದೆ ಇವನ ಇದೇನು ಅಂತೇಳಿ ಅವರು ನೇರವಾಗಿ ಅವನನ್ನು ಅವರ ಉದ್ಯಾನವನಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತೆ. ಉದ್ಯಾನವನಕ್ಕೆ ಕರ್ಕೊಂಡು ಹೋದಾಗ ಅಲ್ಲಿ ಒಬ್ಬ ಏನು ಮಾಡ್ತಾ ಇದ್ದಾನೆ ಗೊತ್ತಾ, ಮರವನ್ನು ಅಪ್ಪಿಕೊಂಡು ಬಿಡು ಬಿಡು ಅಂತ ಹೇಳ್ತಾ ಇದ್ದಾನಂತೆ. ನಿಮ್ಗೆ ಹೇಳುವಾಗ ಅರ್ಥ ಆಗ್ಬೋದು ಇದು ಏನಂತೇಳಿ. ನೋಡಿ, ಈ ಕೆಟ್ಟ ಚಟಗಳೆಲ್ಲ ಎನ್ನುವಂಥದ್ದು ಯಾವುದು ಗೊತ್ತಾ, ಅದಕ್ಕೆ ಜೀವ ಇದೆಯಾ, ಬುದ್ಧಿ ಇದೆಯಾ? ಯಾವುದು ಇಲ್ಲ ಅದಕ್ಕೆ. ಯಾರಿಗೆ ಬುದ್ಧಿ ಇರುವುದು? ನಮ್ಮ ಮನುಷ್ಯನಿಗೆ ಬುದ್ಧಿ ಇರುವುದು. ಅವರಾಗಿಯೇ ಬಿಡಬೇಕು ಹೊರತು ಅದು ಅವರನ್ನು ಬಿಡುವುದಿಲ್ಲ. ಆದ ಕಾರಣ ಈ ಗುಣವನ್ನು ನೀವು ಸಂಪಾದಿಸಬೇಕಾದ್ರೆ ತುಂಬ ಪ್ರಯತ್ನ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಾನು ಎಲ್ಲರಿಗೂ ಹೇಳೋದು ಇಷ್ಟೇ, ಇಂದಿನ ಮಕ್ಕಳು ಬದಲಾಗಿದ್ದಾರೆ. ಎಲ್ಲರೂ ಹೇಳೋದು ಮಾತು, ಮಕ್ಕಳು ಬದಲಾಗಿದ್ದಾರೆ. ಎಲ್ಲ ಶಿಕ್ಷಕರು ಹೇಳ್ತಾ ಇದ್ದಾರೆ, ಮನೆಯಲ್ಲಿ ಪೋಷಕರು ಬಂದು ಹೇಳ್ತಾ ಇದ್ದಾರೆ. SSLCಯಲ್ಲಿ ತುಂಬ ಚೆನ್ನಾಗಿದ್ದ, PUCಗೆ ಬಂದ ಕೂಡಲೇ ಏನಾಯಿತು? ಮಕ್ಕಳು ಬದಲಾಗಿದ್ದಾರಾ? ನೋಡಿ, ನಮ್ಮ ಪ್ರಶ್ನೆ ಇದು. ಇಡೀ ಸಮಾಜವೇ ಬದಲಾಗಿದೆ. ಏನು, ಇಷ್ಟು ಚಿಕ್ಕ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟು ತಾಯಿ ಅವಳ ಕೆಲಸ ಮಾಡ್ತಾಳೆ, ಅಥವಾ ಸಮಾರಂಭಕ್ಕೆ ಹೋದರೆ ಮಾತಾಡಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟು ಬಿಡ್ತಾಳೆ. ಹೀಗಿರುವಾಗ ಈ ಚಟಕ್ಕೆಲ್ಲ ಅಂಟುವುದು ಆ ಮಕ್ಕಳು ಯಾವುದು, ಆ ಮೊಬೈಲಿಗೆ ಅಂಟಿ ಹೋಗ್ತಾರೆ. ಆಗ ನಮ್ಮಿಂದ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಎಲ್ಲರೂ ಮೊಬೈಲ್ ಹಿಡ್ಕೊಂಡಿರುವಾಗ ಅಜ್ಜಿಯಿಂದ ಹಿಡಿದು ಮನೆಯವರೆಲ್ಲರೂ, ಈಗ ನೋಡಿ ಎಲ್ಲರ ಕೈಯಲ್ಲಿ ಮೊಬೈಲು. ಹೀಗಿರುವಾಗ ಮಕ್ಕಳು ಅದನ್ನು ಹಿಡಿಯದೆ ಬಿಡ್ತಾರಾ? ಖಂಡಿತವಾಗಿ ಬಿಡುವುದಿಲ್ಲ. ಇಂಥ ಇರುವ ಪರಿಸ್ಥಿತಿಯಲ್ಲಿ ಯಾರು ಓದುವ ಅಭ್ಯಾಸ ಬೆಳೆಸ್ತಾರೆ? ಪುಸ್ತಕವನ್ನು ಯಾರು ಹಿಡಿತಾರೆ? ಮನೆಯಲ್ಲಿ ಪುಸ್ತಕವನ್ನು, ಆ ಮೊಬೈಲ್ನ ಬದಲು ಪುಸ್ತಕ ಹಿಡಿದು ಕಂಡ್ರೆ ಮಕ್ಕಳು ಸಹ ಪುಸ್ತಕ ಹಿಡಿತಾರೆ. ನೋಡಿ, ಶಿಕ್ಷಣ ಎನ್ನುವುದು ಸಣ್ಣದಿಂದಲೇ ಪ್ರಾರಂಭ ಆಗಬೇಕು. ನೋಡಿ, ನಮ್ಮ ಮಕ್ಕಳಿಗೆ ಸಂಸ್ಕಾರ, ಇಲ್ಲಿ ತಾಯಂದಿರೆಲ್ಲ ಇದ್ದೀರಾ, ನಿಮಗೆಲ್ಲ ನಾನು ಹೇಳ್ತೇನೆ, ಸಂಸ್ಕಾರ ಕೊಡಬೇಕು. ನಮ್ಮ ಈ ಉಳ್ಳಾಲ ವಲಯ ಕೊಲ್ಯದಲ್ಲಿ ಎಲ್ಲ ನಮ್ಮ ಒಬ್ಬರು, ನಿಮಗೆಲ್ಲ ಗೊತ್ತಿದೆ, ನಮ್ಮ ಸಮಾಜದ ಕಣ್ಮಣಿ, ಈಗ ಅವರು ಇಲ್ಲಿ ಇಲ್ಲ, ಯಾರದು ಗೊತ್ತಾ ನಿಮಗೆ? ಹೆಸರು ಹೇಳಿ ನೋಡ. ಸಂಸ್ಕಾರ ಕೊಡ್ತಾ ಇದ್ದಾರೆ ಎಲ್ಲ ಮಕ್ಕಳಿಗೆ. ಅರುಣ್ ಉಳ್ಳಾಲ್ ಸರ್ ನೋಡಿ, ಎಲ್ಲ ನಾನು ಇಲ್ಲಿ ಹೇಳ ಬಯಸ್ತೇನೆ ಅವರ ಹೆಸರನ್ನು. ಯಾಕೆ? ಈ ಮಕ್ಕಳಿಗೆ ಸಣ್ಣಂದಿನಿಂದಲೇ ಯಾವುದು ಸಿಗಬೇಕು? ಸಂಸ್ಕಾರ ಸಿಗಬೇಕು, ದೇವರ ಮೇಲೆ ಭಯ ಬರಬೇಕು. ಇದೆಲ್ಲ ಶಿಕ್ಷಣವನ್ನು ಚಿಕ್ಕವರಿರುವಾಗ ಅವರು ಪಡ್ಕೊಂಡ್ರೆ ಮುಂದಕ್ಕೆ ವಿನಯವಂತರಾಗ್ತಾರೆ. ಸ್ವತಃ ಅವರನ್ನೇ ನೀವು ನೋಡ್ಬೋದು, ಎಷ್ಟು ಇದ್ದಾರೆ ಅಂತೇಳಿದರೆ ಕಾಲಿಗೆ ಬೀಳ್ತಾರೆ ಯಾರ ಎದುರಿಗೆ ಕಂಡರು. ಇದೆಲ್ಲ ವಿನಯ ಅಂತ ಹೇಳ್ತಾರೆ. ವಿದ್ಯೆಗೆ ವಿನಯವೇ ಭೂಷಣ ಅಂತ ಹೇಳ್ತಾರೆ. ಈ ರೀತಿಯ ಶಿಕ್ಷಣ ಪಡಿಬೇಕಿದ್ರೆ ನಮಗೆ ಯಾವುದು ಅಂಥ ಶಿಕ್ಷಣ ಪಡಿಬೇಕಿದ್ರೆ ನಾವು ಪುಣ್ಯವಂತರಾಗಿರಬೇಕು. ಸಮಾಜ ಬದಲಾಗಿದೆ ಅಂತೇಳಿ ನಾವು ಹೇಳೋದಲ್ಲ, ಆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಮಾರ್ಗದರ್ಶನ ಕೊಟ್ಟು ಅವರನ್ನು ಸಮಾಜದಲ್ಲಿ ಸತ್ಪ್ರಜೆಯನ್ನಾಗಿ ರೂಪಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಅರ್ಥ ಆಗ್ತದಲ್ಲ ಹೇಳಿದರೆ ನಾನು ಹೇಗೆ? ವಿದ್ಯಾರ್ಥಿಗಳಿಗೆ ಒಳ್ಳೆಯ ಮಾರ್ಗದರ್ಶನ ಕೊಟ್ಟು ಸಮಾಜದಲ್ಲಿ ಒಬ್ಬ ಸತ್ಪ್ರಜೆಯನ್ನಾಗಿ, ಈಗ ಸಮಾಜ ಏನೇನೋ ಆಗಿದೆ, ನೀವು ಟಿ ವಿಯಲ್ಲಿ ನೋಡಿದರೆ, ಯಾವುದರಲ್ಲಿ ಪೇಪರಲ್ಲಿ ಓದಿದರೆ ಎಲ್ಲ ಗೊತ್ತಾಗ್ತದೆ. ಏನು ಕ್ರೂರವಾದ ಕೆಲವು ವಿಚಾರಗಳನ್ನೆಲ್ಲ ನಾವು ಕೇಳ್ತಾ ಇದ್ದೇವೆ. ಹಿಂದೆಲ್ಲ ಹೆಂಡತಿಯನ್ನು ಗಂಡ ಕೊಲ್ಲುವ ಇದೆಲ್ಲ ಬರ್ತಾ ಇತ್ತು. ಆದರೆ ಈಗ ಏನಾಗಿದೆ? ಬದಲಾಗಿದೆ. ಗಂಡನನ್ನು ಹೆಂಡತಿ ಕೊಲ್ಲುವಂಥ ಸನ್ನಿವೇಶ ಅದು ಬಿಡಿ. ಮೊನ್ನೆ ಒಂದು ಇದು ಸಿಯಾ ಅಂತ ಹೇಳುವ ಒಂದು ಹುಡುಗಿಯ ವಿಚಾರ, ಯಾವುದು ಇಟ್ಕೊಂಡಿದ್ದಾಳೆ? ಪತಿವ್ರತೆಯ ಒಂದು ಹೆಸರು, ಅದು ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಹೆಂಡತಿಯ ಹೆಸರು ಅವಳದು. ಎಂಥ ರಾಕ್ಷಸ ಕೃತ್ಯ ಮಾಡಿದ್ದಾಳೆ ಅಂತೇಳಿದರೆ,
ಮದುವೆ ಆಗುವ ಮೊದಲೇ ಅವನ ಕೂದಲು ಸರಿಯಿಲ್ಲ, ಅವನ ಕಣ್ಣು ಸರಿಯಿಲ್ಲ ಅಂತ ಹೇಳಿ ನೂಕಿ ಬಿಟ್ಟಿದ್ದಾಳೆ. ನಮ್ಮ ಕಂಕಣ ಭಾಗ್ಯದ ಇವರೇ ಇಲ್ಲಿ ಇದ್ದಾರೆ ನೋಡಿ. ಈಗಿರುವಾಗ ಪರಿಸ್ಥಿತಿ ಇರುವಾಗ, ಈ ರೀತಿಯ ಪರಿಸ್ಥಿತಿ ಇರುವಾಗ ಸಮಾಜದಲ್ಲಿ ಮಕ್ಕಳು ಮದುವೆ ಆಗಲಿಕ್ಕೆ ಭಯ ಪಡ್ತಾರೆ. ನಮ್ಮ ಸಮಾಜದಲ್ಲಿ ಎಷ್ಟೋ ಮದುವೆ ಆಗದ ಉಳಿದ ಮಕ್ಕಳೆಲ್ಲ, ಗಂಡು ಮಕ್ಕಳು ಹೆಣ್ಣು ಮಕ್ಕಳೆಲ್ಲ ಇದ್ದಾರೆ ನೋಡಿ. ಆ ಕಂಕಣ ಭಾಗ್ಯದಲ್ಲಿ ನೋಡಿದರೆ, ಲಿಸ್ಟ್ ನೋಡಿದರೆ ನಮ್ಗೆ ಗೊತ್ತಾಗ್ತದೆ ಎಷ್ಟು ವಯಸ್ಸಾಗಿದೆ ಅವರಿಗೆ ಅಂತೇಳಿ. ಯಾಕೆ ಹೀಗೆ ಮದುವೆ ಆಗ್ತಿಲ್ಲ? ಭಯ. ಸಮಾಜದಲ್ಲಿ ಏನಾಗ್ತದೋ, ಎಂಥವರು ಸಿಗ್ತಾರೋ, ಇಂಥದ್ದೆಲ್ಲ ಭಯ. ಇಲ್ಲಿ ಶಿಕ್ಷಣ ಅಂತ ಹೇಳಲಿಕ್ಕೆ ಆಗ್ತದಾ? ಇಂಥ ಶಿಕ್ಷಣ ಯಾರಾದರೂ ಕೊಟ್ಟಿರ್ತಾರಾ? ಶಿಕ್ಷಣ ಇಂಥದ್ದು ಯಾರೂ ಕೊಟ್ಟಿರೋದಿಲ್ಲ. ನಾವು ಸಣ್ಣಂದಿನಿಂದಲೇ ಮನೆಯಿಂದಲೇ ಸಂಸ್ಕಾರ ಕಲಿತು ಬರಬೇಕು. ಆಗ ಮಾತ್ರ ನಮ್ಮ ಸಮಾಜ ಒಂದು ಉನ್ನತ ಸ್ಥಾನಕ್ಕೆ ಏರಲಿಕ್ಕೆ ಸಾಧ್ಯ ಅಂತೇಳಿ ನಾನು ಶಿಕ್ಷಣದ ಬಗ್ಗೆ ಏನೂ ಹೇಳಲಿಕ್ಕೆ, ವಿದ್ಯೆಯ ಬಗ್ಗೆ ಇಷ್ಟೇ ಹೇಳ್ತೇನೆ ಅಂತೇಳಿದರೆ, ವಿದ್ಯೆಯನ್ನು ಒಳ್ಳೆಯದಕ್ಕಾಗಿ ಉಪಯೋಗಿಸಿ, ಸಮಾಜದ ಉದ್ಧಾರಕ್ಕಾಗಿ ಉಪಯೋಗಿಸಿ ಅಂತ ಕೈ ಜೋಡಿಸ್ತಾ ಇದ್ದೇನೆ ನಮ್ಮ ವಿದ್ಯಾರ್ಥಿಗಳಿಗೆ. ಹಾಗೆ ಈ ದಿನ ಮುಖ್ಯ ವಿಷಯ ಯಾವುದು ಅಂತೇಳಿದರೆ ವಿದ್ಯಾರ್ಥಿ ವೇತನ, ಈ ಪ್ರತಿಭಾ ಪುರಸ್ಕಾರ, ಇಂಥದ್ದೆಲ್ಲ ಇಲ್ಲಿ ನಡೀತಾ ಇದೆ. ಈ ವಿದ್ಯಾರ್ಥಿ ವೇತನ ಎನ್ನುವುದು ಸಣ್ಣಂದಿರಿಂದಲೇ ಅಂತೇಳಿದರೆ, ನೀವು ಸಣ್ಣಂದಿರಿಂದಲೇ ವಿದ್ಯಾರ್ಥಿ ವೇತನವನ್ನು ಪಡಿತಾ ಬರಬೇಕು. ಇದೀಗ ನಿಮಗೆ ಇದು ಕೆಲವರಿಗೆ ಮೊದಲ ಹಂತ ಆಗಿರ್ಬೋದು ವಿದ್ಯಾರ್ಥಿ ವೇತನ ಪಡೆಯುವಂಥದ್ದು. ಹಾಗೆ ಸರಕಾರದಿಂದ ಅನೇಕ ವಿದ್ಯಾರ್ಥಿ ವೇತನಗಳು ಸಿಗ್ತದೆ. ಎಲ್ಲ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ, ಬಿಡಿ ಕಾರ್ಮಿಕರ ಮಕ್ಕಳಿಗೆ, ಹೀಗೆ ಅನೇಕ ವಿದ್ಯಾರ್ಥಿ ವೇತನಗಳು ಸಿಗ್ತದೆ. ಇದನ್ನು ನೀವು ಸದುಪಯೋಗ ಪಡಿಸಿಕೊಳ್ಬೇಕು. ಈ ವಿದ್ಯಾರ್ಥಿ ವೇತನ ನಿಮ್ಮ ಜೀವನಕ್ಕೆ ಒಂದು ಆದರ್ಶ ಆಗಬೇಕು. ವಿದ್ಯಾರ್ಥಿ ವೇತನವನ್ನು ಪಡೆದು ನಾನು ಮುಂದೆ ಒಳ್ಳೆಯ ವಿದ್ಯೆಯನ್ನು ಪಡಿತೇನೆ ಎನ್ನುವ ಒಂದು ಗತ್ತಿನಿಂದ ಹೇಳುವಂಥವರಾಗಬೇಕು ವಿದ್ಯಾರ್ಥಿಗಳು. ಮತ್ತು ವಿದ್ಯಾರ್ಥಿ ವೇತನ ಕೊಡಲಿಕ್ಕೆ ಅಂತೇಳಿ ನಿಮಗೆ ಅನೇಕರು ಇಲ್ಲಿ ಕೈ ಜೋಡಿಸಿದ್ದಾರೆ. ತುಂಬ ಮಂದಿ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ನಾವು ಒಮ್ಮೆ ಯಾವುದು ಏನನ್ನಾದರೂ ಕೊಟ್ಟರೆ ಅದೇ ನಮಗೆ ತಿರುಗಿ ಬರ್ತದೆ ಯಾವತ್ತು. ನೀವೀಗ ಎಷ್ಟು ಮಂದಿ ಇದಕ್ಕೆ ಕೈ ಜೋಡಿಸಿದ್ದೀರಾ, ಇವರಿಗೆಲ್ಲ ನಾನು ಧನ್ಯವಾದ ಹೇಳ್ತೇನೆ. ಆದರೆ ಒಂದು ವಿಷಯ ಹೇಳ್ತೇನೆ, ಏನಂತೇಳಿದರೆ, ನಾವು ಕೊಟ್ಟಂಥದ್ದು ಆ ಶುದ್ಧ ಮನಸ್ಸಿನಿಂದ ನಾವು ಕೊಡ್ತೇವಲ್ಲ, ಇದು ವಿದ್ಯಾರ್ಥಿಗಳಿಗಿರಲಿ ಅಂತ ಕೊಡ್ತೇವಲ್ಲ, ಅದು ನಮಗೆ ಮತ್ತೆ ತಿರುಗಿ ಬರ್ತದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ಇದೆಲ್ಲ ನೀವು ಕೇಳಿರುವಂಥದ್ದೇ ಅಂತ ಹೇಳಿದರೆ, ಒಬ್ಬ ರಿಕ್ಷಾ ಡ್ರೈವರ್ ಅಂತೆ, ಕೇಳಿದ ವಿಷಯ ಆಗಿರ್ಬೋದು. ಈ ರಿಕ್ಷಾ ಡ್ರೈವರ್ ಒಂದಿನ ಹೋಗ್ತಾ ಇದ್ದಾಗ ಅವನ ರಿಕ್ಷಾದಲ್ಲಿ ಒಬ್ಬಳು ಗರ್ಭಿಣಿ ಇದ್ದಾಳೆ. ಈ ಗರ್ಭಿಣಿ ಹೋಗ್ತಾ ಇದ್ದಾಗ ಆ ಆಸ್ಪತ್ರೆ ಮುಟ್ಟುವಾಗ ಸ್ವಲ್ಪ ದೂರದಲ್ಲಿ ನಿಲ್ಲಿಸಬೇಕಾಗ್ತದೆ. ಜೋರು ಮಳೆ ಬರ್ತದೆ. ಈ ಜೋರು ಮಳೆ ಬರುವ ಸಂದರ್ಭದಲ್ಲಿ ಆ ರಿಕ್ಷಾ ಡ್ರೈವರ್ ಏನು ಮಾಡ್ತಾನೆ ಅಂತೇಳಿದರೆ, ತನ್ನಲ್ಲಿದ್ದ ಕೊಡೆಯನ್ನು ಅವಳಿಗೆ ಕೊಡ್ತಾನೆ. ಇವಳೇನು ಮಾಡ್ತಾಳೆ, ಅದನ್ನು ಹಿಡ್ಕೊಂಡು ಆಸ್ಪತ್ರೆಗೆ ಹೋಗ್ತಾಳೆ. ಆಸ್ಪತ್ರೆ ಮುಟ್ಟುವಾಗ ಅಲ್ಲಿಂದ ಒಬ್ಬ ವೃದ್ಧ ಬರ್ತಾ ಇದ್ದಾರೆ. ಅವರಿಗೆ ಆ ಕೊಡೆಯನ್ನು ಕೊಡ್ತಾಳೆ. ನೀವು ಒದ್ದೆ ಆಗಿ ಹೋಗಬೇಡಿ ಸರ್, ಇದನ್ನು ತಗೊಂಡು ಹೋಗಿ ಅಂತ ಈ ಕೊಡೆಯನ್ನು ಅವರಿಗೆ ಕೊಡ್ತಾಳೆ. ಅವಳು ಆಚೆ ಹೋದಾಗ, ಈ ವೃದ್ಧ ಈಚೆ ಬರ್ತಾ ಇದ್ದಾಗ ಒಂದು ಸಣ್ಣ ಹುಡುಗಿ ಮನೆಗೆ ಹೋಗ್ತಾ ಇದ್ದಾಳೆ. ತಲೆಗೆ ಅವಳ ಯಾವುದು ಬ್ಯಾಗ್ ಉಂಟಲ್ಲ, ಯಾವುದು ಶಾಲೆಯದ್ದು ಬ್ಯಾಗ್, ಇದನ್ನು ತಲೆಗೆ ಇಟ್ಕೊಂಡಿದ್ದಾಳೆ. ಮಳೆಗೆ ಒದ್ದೆ ಆಗ್ತದೆ, ತಾನು ಒದ್ದೆ ಆಗ್ತೇನೆ ಅಂತೇಳಿ ಬ್ಯಾಗನ್ನು ಹೀಗೆ ಇಟ್ಕೊಂಡಿದ್ದಾಳೆ. ಇದು ಯಾಕೆ, ನನಗೆ ಈ ಮಗುವಿಗಿರಲಿ ಅಂತೇಳಿ ಆ ಕೊಡೆಯನ್ನು ಮಗುವಿಗೆ ಕೊಡ್ತಾನೆ. ಯಾರು? ಆ ವೃದ್ಧ. ಆಯಿತಾ? ಈ ಮಗಳು ಈ ಕೊಡೆಯನ್ನು ಹಿಡ್ಕೊಂಡು ಮನೆಗೆ ಬರ್ತಾಳೆ. ಸಂಜೆ ಹೊತ್ತಲ್ಲಿ ಮನೆಗೆ ಬರ್ತಾಳೆ. ಈ ಮನೆಯಲ್ಲಿ ಆಶ್ಚರ್ಯ ಏನಂತೇಳಿದರೆ, ಆ ರಿಕ್ಷಾ ಡ್ರೈವರ್ ಬೆಳಿಗ್ಗೆ ಕೊಡೆ ಕೊಟ್ಟದ್ದು ಯಾರಿಗೆ ಮುಟ್ಟಿದೆ ನೋಡಿ? ಅಪ್ಪನಿಗೆ ಮತ್ತೆ ಮುಟ್ಟಿದೆ. ನೀವು ಯಾರು ದಾನ ಕೊಡುವಾಗ ಭಯ ಪಡುವ ಅವಶ್ಯಕತೆ ಇಲ್ಲ. ಈ ದಾನ ನಮಗೆ ಯಾವತ್ತೂ ಹಿಂತಿರುಗಿ ಬರ್ತದೆ, ಖಂಡಿತವಾಗಿಯೂ ಹಿಂತಿರುಗಿ ಬರ್ತದೆ. ದಾನ ಕೊಡುವಾಗ ಯಾವತ್ತೂ ಸತ್ಪಾತ್ರರಿಗೆ ಕೊಡಬೇಕು ಅಂತ ಹೇಳ್ತಾರೆ. ಈ ಸತ್ಪಾತ್ರರು ಅಂತೇಳಿದರೆ ಏನು ಅಂತೇಳಿದರೆ, ದಾನವನ್ನು ಸ್ವೀಕರಿಸಲು ಅರ್ಹರಾದವರಿಗೆ ನಾವು ದಾನ ಕೊಡಬೇಕು ಅಂತ ಹೇಳ್ತಾರೆ. ಖಂಡಿತ
ಈ ನಾವು ಕೊಟ್ಟಂತಹ ವಿದ್ಯಾರ್ಥಿ ವೇತನ ಖಂಡಿತ ಒಂದು ಉಪಯೋಗಕ್ಕೆ ಬರ್ತದೆ. ಯಾಕೆಂತೇಳಿದರೆ ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನ ಪಡೀಲಿಕ್ಕೆ ಇದ್ದಾರೆ ಅಲ್ವಾ, ಅವರು ಮುಂದೊಂದು ದಿನ ಈ ವೇದಿಕೆಯಲ್ಲಿ ರಾರಾಜಿಸ್ಬೋದು. ಯಾಕೆ ನೋಡಿ, ಈ ವೇದಿಕೆಯಲ್ಲಿ ಇಷ್ಟೆಲ್ಲ ಮಂದಿ ಇದ್ದಾರಲ್ಲ, ಆ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನವರು ನಮ್ಮ ಸಮಾಜವನ್ನು ಉದ್ಧಾರ ಮಾಡಲಿಕ್ಕೆ, ಇವರ ಹಾಗೆ ಇಲ್ಲಿ ವೇದಿಕೆಯಲ್ಲಿದ್ದವರ ಹಾಗೆ ಸಮಾಜವನ್ನು ಉದ್ಧಾರ ಮಾಡಲಿಕ್ಕೆ ಖಂಡಿತ ತಯಾರಾಗ್ತಾರೆ ಅಂತ ನನ್ನ ಅನಿಸಿಕೆ. ಉದಾಹರಣೆಗೆ ಇಲ್ಲಿ ಅಧ್ಯಕ್ಷರಿದ್ದಾರಲ್ಲ ಜಯಂತ್ ಕೊಂಡಾಣ ಅವರು ಸಣ್ಣದಿರುವಾಗ ವಿದ್ಯಾರ್ಥಿ ದೆಸೆಯಲ್ಲಿರುವಾಗ ಎಣಿಸಿರುವಾರ ನಾನು ಈ ವೇದಿಕೆಯಲ್ಲಿರ್ತೇನೆ, ಎಣಿಸಿದಾರ? ಅವರಲ್ಲೇ ಕೇಳ್ತೇನೆ ನಾನು. ನೋಡಿ, ನಾನು ತಮಗೆ ಆದ ಕಷ್ಟ ಇನ್ನೊಬ್ಬರಿಗೆ ಆಗಬಾರ್ದು. ನಾನು ವಿದ್ಯೆ ಕಲಿಯುವಾಗ ನನಗೆ ಯಾವ ರೀತಿ ಕಷ್ಟ ಆಗಿದೆ ಅದು ಇನ್ನೊಬ್ಬರಿಗೆ ಆಗಬಾರ್ದು ಅನ್ನುವ ದೃಷ್ಟಿಯಲ್ಲಿ ಅವರು ಈ ರೀತಿಯ ಒಂದು ಅಧ್ಯಕ್ಷತೆಯನ್ನು ವಹಿಸಿ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಹಾಗೆ ಬೆಳಿಗ್ಗೆ ಇದಕ್ಕಿಂತ ಮೊದಲು ಸದಾಶಿವ ಉಳ್ಳಾಲ್ ಅವರು, ನಾನು ಅದನ್ನೇ ಗಮನಿಸಿದೆ, ಮಕ್ಕಳಿಗೆ ಇದನ್ನೇ ಹಾರೈಸಿದ್ದು. ಯಾಕೆ ನೀವು ಮುಂದೆ ಒಂದು IAS ಅಧಿಕಾರಿ ಆಗಬೇಕು, ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಎಂತೆಲ್ಲ ಕನಸನ್ನು ಇಟ್ಟ ವಿದ್ಯಾರ್ಥಿಗಳು, 85% ತೆಗೆಯುವ ಮಕ್ಕಳು ಅಂಥೇಳಿದರೆ ಇವೆಲ್ಲ ಕನಸನ್ನು ಇಟ್ಟ ವಿದ್ಯಾರ್ಥಿಗಳೇ ಅವರು. ಆ ಕನಸಿಗೆ ನಿಮ್ಮ ಯಾವುದು ದುಡ್ಡು ಇದು ಯಾವುದು ತಡೆ ಬರಬಾರ್ದು ಅಂತೇಳಿದರೆ ನೀವು ಸರಕಾರಕ್ಕೆ ಮೊರೆ ಹೋಗಬೇಕು. ಯಾಕೆ ಕಡಿಮೆಯಲ್ಲಿ ವಿದ್ಯೆ ಸಿಗ್ತದೆ, ಇಲ್ಲದಿದ್ದರೆ ಕೋಟಿಗಟ್ಟಲೆ ಡಾಕ್ಟ್ರ್ ಮಾಡಬೇಕಿದ್ರೆ ಕೋಟಿಗಟ್ಟಲೆ ಹಣ ಸುರಿಬೇಕು. ಆ ಸರ್ಕಾರದ ಒಂದು ಸೀಟ್ ನಮಗೆ ಸಿಕ್ಕಿದ್ರೆ ಅದು ನಮ್ಮ ಬಾಂಧವರು ನಿಮಗೆ ಒದಗಿಸಿ ಖಂಡಿತ ಕೊಡ್ತಾರೆ. ಎಲ್ಲರೂ ಇದ್ದಾರೆ ನಿಮಗೆ ಕೈ ಜೋಡಿಸಲಿಕ್ಕೆ. ಖಂಡಿತ ಸರ್ಕಾರದ ಸೀಟೆಲ್ಲ ಸಿಕ್ಕಿ ನೀವು ಒಳ್ಳೆಯ ವಿದ್ಯಾಭ್ಯಾಸ ಪಡಿಬೇಕು ಅನ್ನೋದೇ ಈ ವಿದ್ಯಾರ್ಥಿ ವೇತನದ ಬಗ್ಗೆ ನಾನು ಹೇಳುವ ವಿಷಯ. ಮತ್ತೊಂದು ವಿಷಯ ಏನಂತೇಳಿದರೆ, ನಾನು ನಿಮ್ಮೆಲ್ಲರಿಗೆ ಹಾರೈಸ್ಬೋದು, ವಿದ್ಯಾರ್ಥಿಗಳೇ, ನಿಮ್ಮ ಬದುಕು ಬಂಗಾರವಾಗಲಿ, ನಿಮ್ಮ ಭವಿಷ್ಯ ಉಜ್ವಲವಾಗಲಿ. ಹೌದಾ? ನಮ್ಮ ಬದುಕನ್ನು ಬಂಗಾರವಾಗಿಸುವುದು ನಾವೇ. ಅರ್ಥ ಆಗ್ತದ ಹೇಳಿದ್ದು? ನೋಡಿ, ನಾವು ತಿನ್ನುವ ಊಟವನ್ನು ನಾವೇ ತಿನ್ನಬೇಕು ಹೊರತು ನಮ್ಮ ತಂದೆ ತಾಯಿ, ನಮ್ಮ ಗುರುಗಳು ಯಾರಾದರೂ ತಿಂದರೆ ನಮ್ಮ ಹೊಟ್ಟೆ ತುಂಬುತ್ತದಾ? ಖಂಡಿತ ಸಾಧ್ಯ ಇಲ್ಲ. ಆದ ಕಾರಣ ನೀವು ನಿಮ್ಮ ಭವಿಷ್ಯಕ್ಕಾಗಿ ನಮ್ಮ ಈ ವೇದಿಕೆಯಲ್ಲಿದ್ದವರು ನನ್ನದು ಎಲ್ಲರ ಹಾರೈಕೆ ಇದೆ. ಉಜ್ವಲ ಮಾಡಿಸುವ ಯಾವುದು ಒಂದು ಛಲ ನಮ್ಮ ವಿದ್ಯಾರ್ಥಿಗಳಲ್ಲಿ ಇರಬೇಕು. ನಮ್ಮ ಈ ತೀಯ ಸಮಾಜ ಉನ್ನತ ಮಟ್ಟಕ್ಕೇರಬೇಕು. ಮತ್ತು ಮಕ್ಕಳಲ್ಲಿ ಕೊನೆಯದಾಗಿ ನಾನು ಹೇಳುವುದು, ನಿಮ್ಮ ಮನೆಯಲ್ಲಿ ಹೇಳುವ ಬುದ್ಧಿ ಮಾತನ್ನು ಕಿವಿ ಕೊಟ್ಟು ಕೇಳಿ ಮಕ್ಕಳೇ. ನನ್ನ ಮಲಯಾಳದಲ್ಲಿ ಒಂದು ಗಾದೆ ಮಾತಿದೆ, ಮೂತೋರೆ ಬಾಕು ಒರಿಕ್ಕ ಕೈಕು ಪಿನ್ನ ಮದುರುಕು. ಯಾರು ಹೇಳ್ತೀರಾ ಇದು ಏನಂತೇಳಿ? ಮೂತೋರೆ ಬಾಕು ಒರಿಕ್ಕ ಕೈಕು ಪಿನ್ನ ಮದುರುಕು. ಯಾವುದು ಒಂದು ವಿಷಯದ ಬಗ್ಗೆ ನಾನು ಹೇಳ್ತಾ ಇದ್ದೇನೆ, ಯಾವುದದು ಹೇಳಿ? ಯಾವುದು? ಒಮ್ಮೆ ಕಹಿ ಆಗ್ತದೆ ಮತ್ತೆ ಸಿಹಿ ಆಗ್ತದೆ. ಯಾವುದಿದು? ನೆಲ್ಲಿಕಾಯಿ ನೋಡಿದ್ದೀರಾ? ನೆಲ್ಲಿಕಾಯಿ ಒಮ್ಮೆ ತಿನ್ನುವಾಗ ಏನಾಗ್ತದೆ? ಕಹಿ ಆಗ್ತದೆ, ಆಯಿತಾ? ಮತ್ತೆ ಸ್ವಲ್ಪ ಹೊತ್ತು ಕಳೆಯುವಾಗ ನೀರು ಕುಡಿದ್ರೆ ಏನಾದ್ರು ಮಾಡಿ ನಿಮಗೆ ಸಿಹಿ ಆಗ್ತದೆ. ಅದು ಆಗಿರುವಾಗ ಹಿರಿಯರು ಹೇಳಿದ ಮಾತು ತಪ್ಪದೆ ಕೇಳಿ. ಕೇಳದಿದ್ದರೆ ಅನಾಹುತ ಖಂಡಿತ. ನಾನು PUCಯಲ್ಲಿ ಎಷ್ಟೋ ವಿದ್ಯಾರ್ಥಿಗಳ ಸಾವು ನೋಡಿದ್ದೇನೆ. ಮನೆಯಲ್ಲಿ ಕೇಳದೆ ಕೀ ತಕ್ಕೊಂಡು ಬೈಕಲ್ಲಿ 3 ಮಂದಿ ಎಲ್ಲ ಹೋಗಿ ಬರುವಾಗ ಹೆಣ ಬರುವುದು ಮನೆಯಲ್ಲಿ ತಂದೆ ತಾಯಿ ಮಲಗಿದ್ದಾರೆ, ಹೇಳದೆ ಹೋಗಿ. ಹೌದಾ? ಇಂತಹ ಕೆಟ್ಟ ಚಟ ಮಕ್ಕಳಿಗೆ ಬುದ್ಧಿ ಬರಲೇಬಾರ್ದು. ಯಾವುದಿದ್ರೂ ಹಿರಿಯರ ಮಾತು ಕೇಳಬೇಕು, ಸುಳ್ಳು ಇರಬಾರ್ದು, ಇನ್ನೊಬ್ಬರ ಮೇಲೆ ದ್ವೇಷ ಇರಬಾರ್ದು, ಎಲ್ಲರೂ ಒಟ್ಟಿಗೆ ಬಾಳುವಂಥ ಗುಣ ನಿಮ್ಮಲ್ಲಿರಬೇಕು. ಕೊನೆಯದಾಗಿ ನಾನು ಇಷ್ಟೇ ಹೇಳುವುದು, ನಮ್ಮ DVG ಅವರ ಒಂದು ಕಗ್ಗ, ಅದರಲ್ಲಿ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಗೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಅಂತ ಅವರು ಹೇಳ್ತಾರೆ. ಅದೊಂದು ಎಂಥ ಒಳ್ಳೆಯ ಮಾತು ನೋಡಿ. ಮನೆಯಲ್ಲಿ ಹುಲ್ಲು, ಬೆಟ್ಟದಡಿಯ ಹುಲ್ಲು ಎಷ್ಟು ನಯವಾಗಿ ಎಷ್ಟು ಸೊಂಪಾಗಿ ಬೆಳೀತದೆ, ಹಾಗೆ ನೀವು ಬೆಳಿಬೇಕು.
ಮನೆಯಲ್ಲಿ ಮಲ್ಲಿಗೆಯ ಹಾಗೆ ಪರಿಮಳ ಬೀರಬೇಕು. ಕೆಟ್ಟ ಮಕ್ಕಳಿದ್ದರೆ ಒಳ್ಳೆ ಮಕ್ಕಳು ಅಂತ ಪೂಜಿಸ್ತಾರೆ, ಕೆಟ್ಟ ಮಕ್ಕಳಿದ್ರೆ ಶವ ಅಂತ ಅಳ್ತಾರೆ. ಕೇಳಿದ್ರಾ? ಕೆಟ್ಟ ಮಕ್ಕಳು. ನನ್ನ ಕೆಲವು ವಿದ್ಯಾರ್ಥಿಗಳ ತಂಗಿಯಂದಿರು ಬಂದು ನಮ್ಮ ಅಣ್ಣ ಕುಡಿದು ಬಂದು ಏನೆಲ್ಲ ತಂದೆಗೆ ಬಡಿತಾನೆ, ಹೊಡಿತಾನೆ, ನಮಗೆ ನೋಡಲಿಕ್ಕೆ ಆಗೋದಿಲ್ಲ. ಇಂಥ ಮಕ್ಕಳು ಬೇಕಾ ಕೇಳಿ? ಈ ಸಮಾಜಕ್ಕೆ ಇಂಥ ಮಕ್ಕಳು ಖಂಡಿತ ಬೇಡ. ಆದ ಕಾರಣ ಒಳ್ಳೆಯ ಗುಣವನ್ನು ರೂಪಿಸಿ ಮಲ್ಲಿಗೆಯಂತಿರಿ. ಕಷ್ಟ ಬಂದರೆ ಕೂಡಲೇ ಏನಾದರೂ ಮಾಡೋದಲ್ಲ. ಯಾವತ್ತೂ ಕಷ್ಟಕ್ಕೆ, ಸಮಸ್ಯೆಗೆ ಪರಿಹಾರ ಇದ್ದೇ ಇರ್ತದೆ. ಈ ಪರಿಹಾರವನ್ನು ಹುಡುಕಿಕೊಂಡು ಹೋಗುವ ಬದಲು ಆತ್ಮಹತ್ಯೆಯೋ ಏನೋ ಮಾಡುವುದಲ್ಲ. ಆಗಿರುವಾಗ ಎಲ್ಲ ಸಮಾಜದಲ್ಲಿ ಒಂದಾಗಿ ಬಾಳುವ ಗುಣ ನಮ್ಮೆಲ್ಲರಲ್ಲಿಯೂ ನಾವು ಬೆಳೆಸಬೇಕು ಅಂತ ನಾನು ಕೈ ಜೋಡಿಸಿ ಸಮಸ್ತರಲ್ಲಿಯೂ ಬೇಡ್ತಾ ಇದ್ದೇನೆ. ಮತ್ತು ಕೊನೆಯದಾಗಿ ನಾನು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಿತ್ತು, ಆದರೆ ನನ್ನ ಸಮಾಜದ ಮೇಲಿನ ಪ್ರೀತಿಯಿಂದ ಇಲ್ಲಿಗೆ ಆಗಮಿಸಿದ್ದೇನೆ. ನನಗೆ ತುಂಬ ಖುಷಿಯಾಯಿತು. ಇಲ್ಲಿ ಒಬ್ಬರು ಯೋಧರಿಗೆ ಸನ್ಮಾನ ಕೂಡ ಉಂಟು. ಯೋಧರು ನಮ್ಮ ದೇಶದ ರಕ್ಷಣೆ ಮಾಡುವವರು, ಕಾಯುವವರು, ಅವರಿಗೆ ಸನ್ಮಾನ ಮಾಡ್ತಾರೆ. ನನ್ನ ಅಣ್ಣ ಕೂಡ ಒಬ್ಬ ಯೋಧ ಆಗಿದ್ದ, ನನಗಿಂತ 15 ವರ್ಷ ಮೊದಲನೇ. ಅವರು ಹೇಗೆ ಒಂದು ನಿಯತ್ತಿನಲ್ಲಿ ಇರ್ತಾರೆ, ಅವರ ಒಂದು ಕಾರ್ಯಚತುರತೆ ಏನು, ಎಷ್ಟು ಕಷ್ಟಪಟ್ಟಿದ್ದಾರೆ ಅಲ್ಲಿ ಎಲ್ಲವೂ ನನಗೆ ಗೊತ್ತಿದೆ. ಅವರ ನಿಯಮ ಬೆಳಿಗ್ಗೆ ಒಂದು 5 ಗಂಟೆಗೆ ಅವ್ರು ಬಂದರೆ ನಮ್ಮನ್ನು 5 ಗಂಟೆಗೆ ಎದ್ದು ಕೂತ್ಕೊಳಿಸ್ತಾ ಇದ್ರು. ಆ ರೀತಿ ಅವರನ್ನು ಸನ್ಮಾನ ಮಾಡ್ತಾರೆ ಅಂತ ಹೇಳುವಾಗ ನನಗೆ ಖುಷಿಯಾಯಿತು. ಈ ಒಂದು ಅವಕಾಶ ಸಿಕ್ಕಿದ್ದು ಇದು ನನ್ನ ಭಗವತಿಯ ಕೃಪೆ ಅಂತ ನಾನು ಭಾವಿಸ್ತೇನೆ. ನನ್ನ ಭಗವತಿಯ ಕೃಪೆ ಮತ್ತು ಭಾರತಾಂಬೆಯ ಕೃಪೆ ನನ್ನ ಮೇಲಿದೆ ಅಂತ ಭಾವಿಸಿ ನನ್ನ ಈ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ನನಗೆ ಅವಕಾಶ ಕೊಟ್ಟಕ್ಕಾಗಿ ನಮ್ಮ ಸುಕೇಶ್ ಸರ್ ಅವರು ಕೊನೆಯ ಗಳಿಗೆಯಲ್ಲಿ ಬಂದು ನನ್ನನ್ನು ಕರೆದಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ಎಲ್ಲ ಮಹಿಳೆಯರು ತುಂಬ ಕೈ ಜೋಡಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಈಗ ಬಂದು ನೋಡಿಯೇ ನನಗೆ ಗೊತ್ತಾದ್ದು, ಯಾವತ್ತಿಂದ ಇದಕ್ಕೆ ಶ್ರಮಿಸ್ತಿದ್ದಾರೋ ಗೊತ್ತಿಲ್ಲ. ಅವರಿಗೆಲ್ಲ ಧನ್ಯವಾದ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಂಸ್ಕಾರ ಸಂಸ್ಕೃತಿಯ ಕೈಗನ್ನಡಿ. ಹದಿಹರೆಯದ ವಿದ್ಯಾರ್ಥಿಗಳು ನಮ್ಮ ಗೋಲ್ಡನ್ ಲೈಫ್ ಆಗಬೇಕಾದ್ರೆ ನಮ್ಮೆಲ್ಲ ಸಂಸ್ಕಾರಗಳನ್ನು, ಸಂಸ್ಕೃತಿಗಳನ್ನು ಸಮಾಜಕ್ಕೆ ವಿನಿಯೋಗಿಸಬೇಕು. ಅದ್ಭುತವಾದ ಮಾತನಾಡಿ ತಮಗೆ ವಂದನೆಗಳು. ಇದೀಗ 2 ನಿಮಿಷಗಳಲ್ಲಿ ನಮ್ಮ ಸಂಸ್ಥೆಯ ವರದಿಯನ್ನು ಮಂಡಿಸಲಿಕ್ಕಿದ್ದಾರೆ ಜಯಂತ್ ಕೊಲ್ಯ ಅವರು. ಓಂ ಭಗವತಿಯೇ ನಮಃ. ಓಂ ನಾಗಬ್ರಹ್ಮ ಅನ್ನಪೂರ್ಣೇಶ್ವರಿ ನಮಃ. ಭಾರತೀಯ ತೀಯಾ ಸಮಾಜ ಉಳ್ಳಾಳ ವಲಯ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳೇ, ವಿದ್ಯಾರ್ಥಿ ವೃಂದದವರೇ, ಪೋಷಕರೇ, ತೀಯಾ ಬಂಧುಗಳೇ, 2025-26ನೇ ಸಾಲಿನ ವರದಿಯನ್ನು ಮಂಡಿಸಲು ಅತೀವ ಸಂತೋಷವಾಗುತ್ತದೆ. ಆತ್ಮೀಯರೇ, ಭಾರತೀಯ ತೀಯಾ ಸಮಾಜ ಉಳ್ಳಾಳ ವಲಯದ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ 2024ರಲ್ಲಿ ನಡೆದಿದ್ದು, ನಿಮ್ಮೆಲ್ಲರ ಸಹಕಾರದೊಂದಿಗೆ ಜಯಂತ್ ಕೊಂಡಾಣ ಅವರನ್ನು ಅಧ್ಯಕ್ಷತೆಯಲ್ಲಿ 2 ವರ್ಷ ಪೂರ್ಣಗೊಳಿಸಿ 3ನೇ ವರ್ಷಕ್ಕೆ ಮುನ್ನುಡಿ ಬರೆಯುವ ಈ ಹೊತ್ತಲ್ಲಿ ಕಳೆದ ಬಾರಿ ಶ್ರೀ ಭಗವತಿ ಕ್ಷೇತ್ರ ಉಳ್ಳಾಳ ವೇದಿಕೆಯಲ್ಲಿ ವಿದ್ಯಾರ್ಥಿ ವೇತನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿರುತ್ತದೆ ಎಂದು ಹೇಳಲು ಹರ್ಷವಾಗುತ್ತದೆ. ಭಾರತೀಯ ತೀಯಾ ಸಮಾಜ ರಿಜಿಸ್ಟರ್ಡ್ ಉಳ್ಳಾಳ ವಲಯದ ಹೆಚ್ಚಿನ ಪದಾಧಿಕಾರಿಗಳು ಶ್ರೀ ಭಗವತಿ ಕ್ಷೇತ್ರದ ಕಾರ್ಯಕಾರಿ ಸಮಿತಿಯಲ್ಲಿರುವುದರಿಂದ ಕ್ಷೇತ್ರದ ತಿಂಗಳ ಸಭೆ ಉತ್ಸವಾದಿಗಳಲ್ಲಿ ತನುಮನ ಧನ ಸಹಕಾರದೊಂದಿಗೆ ಭಾಗವಹಿಸಿದ್ದಾರೆ. ನಮ್ಮ ಅಧ್ಯಕ್ಷರಾದ ಜಯಂತ್ ಕೊಂಡಾಣರವರು ಹಲವು ಸಂಘ ಸಂಸ್ಥೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಮಾತ್ರವಲ್ಲದೆ ಭಾರತೀಯ ತೀಯಾ ಸಮಾಜ ಉಳ್ಳಾಳ ವಲಯದ ಅಧ್ಯಕ್ಷರೆಂದು ಉಲ್ಲೇಖಿಸುವುದು ನಮ್ಮ ಸಂಸ್ಥೆಯ ಘನತೆಯೇ ಸರಿ. ಕಳೆದ ವರ್ಷ SLC ಮತ್ತು PUC ಸುಮಾರು 21 ವಿದ್ಯಾರ್ಥಿಗಳು ಫಲಾನುಭವಿಗಳಾದರು. ಹಿರಿಯ ಸಮಾಜ ಸೇವಕಿ ಶ್ರೀಮತಿ ಸುಹಾಸಿನಿ ಬಬ್ಬುಕಟ್ಟೆಯವರನ್ನು ತೀಯಾ ಕಣ್ಮಣಿ ಬಿರುದು ಪ್ರದಾನದೊಂದಿಗೆ ಸನ್ಮಾನಿಸಲಾಗಿತ್ತು. ನಿವೃತ್ತ ಶಿಕ್ಷಕಿ, ಲೇಖಕಿ ಶ್ರೀಮತಿ ನಳಿನಾಕ್ಷಿ ಉದಯರಾಜ್ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನ ಕುರಿತಾದ ಮಾತುಗಳನ್ನಾಡಿದ್ದರು. ಕಳೆದ ಬಾರಿ ದಾನಿಗಳಿಂದ 91,000 ಸಂಗ್ರಹವಾಗಿ 88,500 ಖರ್ಚಾಗಿ 2,500 ಉಳಿಕೆ ಆಗಿತ್ತು. ಪ್ರಸ್ತುತ ಅಧ್ಯಕ್ಷರಾಗಿ ಜಯಂತ್ ಕೊಂಡಣ, ಉಪಾಧ್ಯಕ್ಷರಾಗಿ ಬಾಬು ಪಿಲಾರ್, ಸದಾನಂದ ಉಪತಕೆರೆ, ಮನೋಹರ್ ಬೋಲಾ, ಪ್ರಧಾನ ಕಾರ್ಯದರ್ಶಿಯಾಗಿ ಸುಕೇಶ್ ಮಂಜಿನಾಡಿ, ಜೊತೆ ಕಾರ್ಯದರ್ಶಿಯಾಗಿ ದಯಾನಂದ ತುಕ್ಕೊಟ್ಟು, ಪ್ರವೀಣ್ ಉಳ್ಳಾಳ್ ಬೈಲು,
ಕೋಶಾಧಿಕಾರಿಯಾಗಿ ಸುರೇಶ್ ಭಟ್ನಗರ್, ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಪವನ್ರಾಜ್ ಕೊಲ್ಯ, ಗಣೇಶ್ ಕೊಲ್ಯ, ಜಯಂತ್ ಕೊಲ್ಯ, ದಿನೇಶ್ ಕುಂಪಳ, ರಾಘವ್ ಉಚ್ಚಿಲ್, ಧನು ತಲೆಹಿತ್ಲು, ಶ್ರೀಮತಿ ಶಕುಂತಳ, ಶ್ರೀಮತಿ ಲತಾ ವಿಶ್ವನಾಥ್, ವಿಜಯಲಕ್ಷ್ಮಿ, ಸುಧೀರ್ ತಲಪಾಡಿ, ಸುದರ್ಶಿನಿ ರಮೇಶ್, ಮಲ್ಲಿಕಾ, ಪುಷ್ಪ ಕುಂಪಳ, ಶಶಿಕಲಾ ಕುಂಪಳ, ನಿಶಾ ಸುನೀಲ್ ತೊಕ್ಕೊಟ್ಟು, ಜಯಲಕ್ಷ್ಮಿ ತಲಪಾಡಿ, ತನುಜಾ ತಲಪಾಡಿ. ನಮ್ಮ ಮುಂದಿನ ಯೋಜನೆಗಳು: ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ತೀಯಾ ಸಮಾಜ ರಿಜಿಸ್ಟರ್ಡ್ ಉಳ್ಳಾಳ ವಲಯಕ್ಕೆ ಸದಸ್ಯರನ್ನು ಸೇರ್ಪಡೆಗೊಳಿಸಿ ಉಳ್ಳಾಳ ಭಗವತಿ ಕ್ಷೇತ್ರದ ಪ್ರತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮನವಿ ಮಾಡುವುದು. ಸಾಧ್ಯವಾದಷ್ಟು ಅಜೀವ ಸದಸ್ಯರನ್ನಾಗಿ ಕೇಂದ್ರ ಸಮಿತಿಯಲ್ಲೂ ಹೆಸರನ್ನು ನೋಂದಾಯಿಸುವುದು. ತೀರಾ ಬಡ ಅಸಕ್ತ ಕುಟುಂಬಗಳಿಗೆ ಸಹಾಯಧನ, ಅನಾರೋಗ್ಯ ಪೀಡಿತರಿಗೆ ಸಹಾಯಧನ ನೀಡಲು ಪ್ರಯತ್ನಿಸುವುದು. ನಮ್ಮೊಂದಿಗೆ ಕಳೆದ ಬಾರಿಯ ವಾರ್ಷಿಕೋತ್ಸವದಲ್ಲಿ ತನು ಮನ ಧನಗಳಿಂದ ಸಹಕರಿಸಿದ ಎಲ್ಲ ತೀಯಾ ಬಾಂಧವರಿಗೂ ವಂದನೆಗಳು. ಮುಂದಿನ ದಿನಗಳಲ್ಲೂ ಎಲ್ಲರ ಸಹಕಾರದೊಂದಿಗೆ ಹೀಗೆ ಇರಲಿ ಎಂದು ಆಶಿಸುತ್ತಾ 25-26ನೇ ಸಾಲಿನ ವರದಿಯನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ಜೈ. ಸಂಕ್ಷಿಪ್ತ ವರದಿಯನ್ನು ಮಂಡಿಸಿದ ಜಯಂತ್ ಕೊಲ್ಯ ಅವರಿಗೆ ವಂದನೆಗಳು. ಭಾರತಾಂಬಿಯೇ ಜನಿಸಿ ನಿನ್ನಳು ಧನ್ಯನಾದಿನು ದೇವಿಯೇ, ನಿನ್ನ ಕಂಗಳ ಪುಣ್ಯ ಕಾಂತಿಯೋಳ್ ಎನ್ನ ಕಂಗಳ ತೆರೆದೆನು, ನಿನ್ನ ಅಂಕದ ಮಂಗಳಾಂಗಣದಲ್ಲಿ ನಲಿಯುತ್ತಾ ನೆರೆದೆನು. ಬಂಧುಗಳೇ, ನಾವಿಂದು ಸುಭದ್ರವಾಗಿ ಈ ದೇಶದಲ್ಲಿದ್ದೇವೆ ಅಂತ ಹೇಳಿದರೆ ಅದಕ್ಕೆ 2 ಜನ ಕಾರಣ. ಒಂದು ಭಾರತದ ಬೆನ್ನೆಲುಬಾಗಿರುವ ರೈತ ಮತ್ತು ದೇಶವನ್ನು ಕಾಯುವಂತಹ ಸೈನಿಕ. ಕಳೆದ 2-3 ವಾರಗಳ ಮೊದಲು ನಮ್ಮ ಪಯಣ ಕೊಲ್ಯಾದ ಬಳಿಗೆ ಸಾಗಿದಾಗ ನಮಗೆ ಸಿಕ್ಕಿದಂತಹ ನಮ್ಮ ತೀಯಾ ಸಮಾಜದ ನಿವೃತ್ತ ಯೋಧ ಕೃಷ್ಣ BM ಅವರೇ ಇವತ್ತು ಸನ್ಮಾನಕ್ಕೆ ಯೋಗ್ಯವಾದಂತಹ ಅರ್ಹ ವ್ಯಕ್ತಿ. ಶ್ರೀಯುತರು ಸನ್ಮಾನ ಕುರ್ಚಿಯಲ್ಲಿ ಈಗ ಆಸೀನರಾಗಲಿಕ್ಕಿದ್ದಾರೆ. ದೇಶ ಕಾಯುವ ಸೈನಿಕನಾಗಿ, ದೇಶದ ನಾಯಕನಾಗಿ, ಭರತ ಭೂಮಿಯ ಸೇವಕನು ಹೌದು, ದೇಶ ರಕ್ಷಣೆಯ ಕಾಯಕನಂತಹ ಇದೀಗ ನಿವೃತ್ತ ಜೀವನದಲ್ಲಿದ್ದರೂ ಕೂಡ ಸಮಾಜಮುಖಿ ಚಿಂತನೆಗೆ ಒತ್ತು ಕೊಡುವಂತಹ ಕೃಷ್ಣ BM ಇವತ್ತು ನಮ್ಮ ವತಿಯಿಂದ ತೀಯಾ ಜವಾನ್ ಎಂಬ ಬಿರುದು ಪ್ರದಾನದೊಂದಿಗೆ ಸನ್ಮಾನಿಸುವಂಥ ಸುಂದರ ಕ್ಷಣ. ಬಂಧುಗಳೇ, ಕಳೆದ ವರ್ಷ ನಾವು ನಮ್ಮ ವೇದಿಕೆಯಲ್ಲಿ ತೀಯಾ ಕಣ್ಮಣಿ, ಸುಹಾಸಿನಿ ಬಬ್ಬುಕಟ್ಟೆ ಇವರಿಗೆ ನೀಡಿದ್ದೆವು ಸಮಾಜಮುಖಿ ಚಿಂತನೆಗೆ ಒತ್ತು ಕೊಡುತ್ತಾ. ಈ ವರ್ಷ ತೀಯಾ ಜವಾನ್ ಬಿರುದಾಂಕಿತ ಕೃಷ್ಣ BM ಅವರು ದಯವಿಟ್ಟು ಸನ್ಮಾನ ಕುರ್ಚಿಯಲ್ಲಿ ಆಸೀನರಾಗಿ. ಶ್ರೀ ಚೀರುಂಬ ಭಗವತಿ, ಭಾರತೀಯ ತೀಯಾ ಸಮಾಜ ಉಳ್ಳಾಳ ವಲಯ, ಉಳ್ಳಾಳ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ದೇಶ ಕಾಯುವ ಸೈನಿಕ, ದೇಶಕ್ಕೆ ನೀನೇ ನಾಯಕ, ಭರತ ಭೂಮಿಯ ಸೇವಕ, ದೇಶ ರಕ್ಷಣೆಯೇ ನಿನ್ನ ಕಾಯಕ. ತೀಯಾ ಜವಾನ್ ಕೃಷ್ಣ BM ಬಿರುದು ಪ್ರಧಾನ ಸನ್ಮಾನ ಪತ್ರ. ದೇಶ ಸೇವೆಯೇ ಈಶ ಸೇವೆ ಎಂಬ ಮಾತಿನಂತೆ ದೇಶಕ್ಕೆ ಸೇವೆ ಮಾಡುವುದೇ ಭಗವಂತನಿಗೆ ಮಾಡುವ ಸೇವೆಗೆ ಸಮಾನ ಎಂದು ಬಾಲ್ಯದಲ್ಲಿಯೇ ದೇಶ ಸೇವೆಗೆ ಪಣ ತೊಟ್ಟು ನಿಂತವರು ಕೃಷ್ಣ ಬಿಲ್ಚಾಡ ಎಂ. ತಂದೆ ದಿವಂಗತ ವೆಂಕಪ್ಪ ಬೆಲ್ಚಾಡ, ತಾಯಿ ದಿವಂಗತ ಪೂವಮ್ಮ. ಇವರ ಪ್ರೀತಿಯ ಮಗನಾಗಿರುವ ತಾವು ಎಲ್ಲರ ಮನದಲ್ಲೂ ಕೃಷ್ಣ BM ಎಂದೇ ಚಿರಪರಿಚಿತರು. ದೇಶದ 2 ಕಣ್ಣುಗಳಂತಿರುವ ರೈತ ಮತ್ತು ಸೈನಿಕ, ಇದರ ಪ್ರತಿರೂಪವೇ ತಾವು. ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬಂದರೂ ಸೈನಿಕ ವೃತ್ತಿಯನ್ನು ಬಹಳಷ್ಟು ಪ್ರೀತಿಯಿಂದ ಆಯ್ಕೆ ಮಾಡಿಕೊಂಡಿರುವಿರಿ. ಮಿಲಿಟರಿ ಕೋರ್ಪ್ಸ್ ಆಫ್ ಸಿಗ್ನಲ್ನಲ್ಲಿ ಸಾರ್ಥಕ 18 ವರ್ಷಗಳು ದೇಶದಾದ್ಯಂತ ಸೇವೆಯನ್ನು ಮಾಡಿರುವಿರಿ. ಬಳಿಕ 21 ವರ್ಷ ಪ್ರತಿಷ್ಠಿತ ಕೆನರಾ ಬ್ಯಾಂಕ್ನಲ್ಲಿ ಉದ್ಯೋಗದಲ್ಲಿದ್ದುಕೊಂಡು ಇದೀಗ ವಿಶ್ರಾಂತಿ ಜೀವನ ನಡೆಸುವ ಹೊತ್ತಿನಲ್ಲಿ ಸಮಾಜ ಸೇವೆಯಲ್ಲಿ ಲವಲವಿಕೆ. ತಮ್ಮ ನೆನಪಿನಂಗಳದ ಆಲಯ ಶೈಲಾ ನಿವಾಸ ಕೊಲ್ಯದಲ್ಲಿ ಸುಮಾರು 37 ವರ್ಷಗಳಿಂದ ವಾಸವಾಗಿದ್ದು, ತಮಗೆ ಪ್ರತಿ ಉಸಿರಿನಲ್ಲೂ ಭರವಸೆಯ ಬೆಳಕಾಗಿ ನಿಂತಿರುವ ಸಹಧರ್ಮಿಣಿ ಶ್ರೀಮತಿ ಸಪ್ನಾ, ಮಕ್ಕಳಾದ ಕೀರ್ತನ್ ಕೆ ಅಳಿಕೆ ಮತ್ತು ಕಂಚನ್ ಕೆ ಅಳಿಕೆ ಜೊತೆ ಸುಂದರ ಸಂಸಾರ ತಮ್ಮದು. ಯೋಧನಾಗಿ ತಮ್ಮ ಮೊದಲ ಟ್ರೈನಿಂಗ್ ಜಬಲಾಪುರ, ಕಾಶ್ಮೀರ ಏರ್ಫೋರ್ಸ್, ಅಲಹಾಬಾದ್, ಪಂಜಾಬ್, ಪಣಜಿ, ಪಾಕಿಸ್ತಾನ ಗಡಿರೇಖೆ ಪಠಾನ್ ಕೋಟದಲ್ಲೂ ದೇಶ ಸೇವೆ ಮಾಡಿದ ಹೆಗ್ಗಳಿಕೆ ತಮ್ಮದು. ದೇಶ ಸೇವೆಯ ಬಳಿಕ ಉದ್ಯೋಗದ ಜೊತೆ ಸೀಮಾ ಜಾಗರಣ ಮಂಚ್, ಕರಾವಳಿ ಕಲ್ಯಾಣ ಪರಿಷತ್, ಪ್ರಸ್ತುತ ಮಾಜಿ ಸೈನಿಕ ಸಂಘ ಮಂಗಳೂರು ವಲಯ ಉಪಾಧ್ಯಕ್ಷರು, ಮಾಜಿ ಸೈನಿಕ ಸಂಘ ಅಬ್ಬಕ್ಕ ವಲಯದಲ್ಲೂ ತೊಡಗಿಸಿಕೊಂಡಿರುವುದು ನಿಮ್ಮ ಕಾರ್ಯದಕ್ಷತೆಗೆ ಕೈಗನ್ನಡಿ. ವಿಟ್ಲ ಅಳಿಕೆ ಕೃಷಿ ಕುಟುಂಬದಿಂದ ಬಂದಿರುವ
ತಮ್ಮ ದೇಶ ಸೇವೆ, ಬ್ಯಾಂಕ್ ಉದ್ಯೋಗ, ತಮ್ಮ ಸಮಾಜದ ನೈಪುಣ್ಯತೆಯನ್ನು ಮನಗಂಡು ಹಲವು ಸಂಘ ಸಂಸ್ಥೆಗಳು ಗೌರವ ಅಭಿನಂದನೆಗಳನ್ನು ನೀಡಿರುವುದು ನಿಜವಾಗಿಯೂ ಸ್ವಾಗತಾರ್ಹ. ಇದೀಗ ತೀಯಾ ಸಮಾಜದ ಅಪ್ಪಟ ದೇಶಾಭಿಮಾನಿ, ತೀಯಾ ಯೋಧನಾಗಿರುವ ತಮಗೆ ಭಾರತೀಯ ತೀಯಾ ಸಮಾಜ ಉಳ್ಳಾಳ ವಲಯದ ವತಿಯಿಂದ ಅತಿಥಿ ಗಣ್ಯರ ಉಪಸ್ಥಿತಿಯಲ್ಲಿ ಶ್ರೀ ಜಯಂತ್ ಕೊಂಡಾಣ ಇವರ ಘನ ಅಧ್ಯಕ್ಷತೆಯಲ್ಲಿ ತೀಯಾ ಜವಾನ್ ಬಿರುದು ನೀಡಿ ಅತ್ಯಂತ ಗೌರವಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಭಾರತೀಯ ತೀಯಾ ಸಮಾಜ ಉಳ್ಳಾಳ ವಲಯ. ಆತ್ಮೀಯ ಬಂಧುಗಳೇ, ಇಂದು ನಾನು ಕೃಷ್ಣ BM ಮಾಜಿ ಸೈನಿಕ, ಈಗ ಕೊಲ್ಯದಲ್ಲಿ ವಾಸವಾಗಿದ್ದೇನೆ. ನನಗೆ ಈ ಶುಭ ಅವಕಾಶವನ್ನು ನಮ್ಮ ತೀಯಾ ಸಮಾಜವು ಒದಗಿಸಿಕೊಟ್ಟದ್ದಕ್ಕಾಗಿ ನಾನು ತೀಯಾ ಸಮಾಜದ ಎಲ್ಲ ಬಾಂಧವರಲ್ಲಿಯೂ ಎಲ್ಲ ಬಂಧುಗಳಿಗೂ ಆತ್ಮೀಯ ಗೌರವವನ್ನು ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಾನು ಹುಟ್ಟಿದ ಊರು ಅಳಿಕೆ, ವಿಟ್ಲ ಅಳಿಕೆ. ನಾನು ಕೃಷಿಕ ಕುಟುಂಬದಲ್ಲಿ ಹುಟ್ಟಿದವ. ಅಲ್ಲೇ PUC ಮಾಡಿ ಅಳಿಕೆ ಸತ್ಯಸಾಯಿ ಇನ್ಸ್ಟಿಟ್ಯೂಷನ್, ಆಗ ಲೋಕಸೇವಾ ವೃಂದ ಅಂತ ಇತ್ತು, ಅದರಲ್ಲಿ ಅಲ್ಲಿ PUC ಆದ ಕೂಡಲೇ ಅಲ್ಲಿಯೇ ನಾನು ಕರೆದು ಹಾಸ್ಟೆಲ್ ಸೆಕ್ರೆಟರಿಯಾಗಿ ಆಚರಿಸಿದರು. ಅಲ್ಲಿ ಅವಕಾಶ ಕೊಟ್ಟರು ನನಗೆ. ಆದರೆ ಅದೇ ಟೈಮಲ್ಲಿ 1971ರಲ್ಲಿ ಭಾರತ ಇಂಡೋ ಪಾಕ್ ವಾರ್ ಶುರುವಾಯಿತು, ಭಾಳ ಜೋರಾಗಿ. ಹಾಗೆ ಅದು ಡಿಸೆಂಬರಲ್ಲಿ ಸ್ಟಾರ್ಟ್ ಆಗಿತ್ತು, ಭಾಳ ಜೋರಾಗಿ. ಮತ್ತು ಅದು ಖಾಲಿ 15 ದಿನದಲ್ಲಿ 2 ಪಾಕಿಸ್ತಾನಗಳನ್ನು ವಶಪಡಿಸಿಕೊಂಡು ಗೆದ್ದು ನಾವು ವಿಜಯೋತ್ಸವವನ್ನು ಆಚರಿಸಿದೆವು. ನಾನಾಗ ಹುಡುಗ. ಆಗ ನನಗೆ ಯಾಕೋ ಗೊತ್ತಿಲ್ಲ, ಅದೇ ಅವಕಾಶದಲ್ಲಿ ಅಲ್ಲಿ ಧರ್ಮಸ್ಥಳದಲ್ಲಿ ರಿಕ್ರೂಟ್ಮೆಂಟ್ ಇತ್ತು. ನಾನು ಮನೆಯಲ್ಲಿಯೂ ಹೇಳಿದೆ, ಸೀದಾ ರಿಕ್ರೂಟ್ಮೆಂಟ್ಗೆ ಅಲ್ಲಿ ಅಳಿಕೆಯಿಂದಲೇ ಹೋದೆ. ಅಳಿಕೆಯಲ್ಲಿ ಹಾಸ್ಟೆಲ್ ಸೆಕ್ರೆಟರಿ ಆಗಿದ್ದೆ. ಅಲ್ಲಿ ಹೋದ ಕೂಡಲೇ ಅಲ್ಲಿಯ ರಿಕ್ರೂಟ್ಮೆಂಟ್ ಆಫೀಸರ್ ನನ್ನನ್ನು ನೋಡಿ ಭಾಳ ಖುಷಿಪಟ್ಟು ಬನ್ನಿ ಅಂತೇಳಿ ಜಬರ್ದಸ್ತಿ, ನಾನು ಇದು ಅವತ್ತು ಜಾಯಿನ್ ಆಗೋ ಉದ್ದೇಶದಲ್ಲಿ ಹೋಗಿಲ್ಲ, ನೋಡಬೇಕು ಹೇಗೆ ಗತಿವಿಧಿಯಲ್ಲಿ ಇತ್ತು ಅಂತ. ಅವರು ನನ್ನನ್ನು ಕೂರಿಸಿ ನನ್ನ ನೋಡಿ ನಂದು ಎಲ್ಲ ದೃಷ್ಟಿಯಲ್ಲಿ ಫಿಟ್ ಆಗಿದೆಯಾ, ಈಗಲೇ ಹೋಗಬೇಕು ಅಂದರು. ಇದು ಡಿಸೆಂಬರಲ್ಲಿ ವಾರ, ಅದು ಜನವರಿಯಲ್ಲಿ 72. ಮತ್ತು ನಾನು ಹೇಳಿದೆ, ನಾನು ಮನೆಯಲ್ಲಿಯೂ ಹೇಳಲಿಲ್ಲ, ಹಾಗೇ ಬಂದಿದ್ದೀನಿ, ಆ ರೀತಿ ಬರಲಿಕ್ಕೆ ಆಗೋದಿಲ್ಲ ನನಗೆ, ಸ್ವಲ್ಪ ಆಯಿತು ನೀವು ತಗೊಳ್ಳಿ 8 ದಿನ ಟೈಮ್, ನೀವು ಡೈರೆಕ್ಟಾಗಿ ಬನ್ನಿ ಅಂತ ಹೇಳಿದೆ. ನನಗೆ ಅದರಲ್ಲಿ ಆರ್ಮಿಯಲ್ಲಿ ಕಮ್ಯುನಿಕೇಷನ್ ವಿಭಾಗ ಸಿಗ್ನಲ್ಸ್ ಅಂತ ಇದೆ, ಅದರಲ್ಲಿ ಟೆಲಿಕಾಮ್ ರೇಡಿಯೋ ಇಂಜಿನಿಯರಿಂಗಲ್ಲಿ ನನಗೆ ಕೆಲಸ ಕೊಟ್ಟರು. ಹಾಗೆ ನಾನು
ದೇಶ ಪ್ರೇಮಿ ಅಂತಲ್ಲ, ದೇಶದ ಮೇಲೆ ಅಭಿಮಾನದಿಂದ ನನ್ನಿಂದ ಏನು ಮಾಡಲಿಕ್ಕೆ ಸಾಧ್ಯತೆಯೋ ಅದನ್ನು ಮಾಡಿ ಸಾಧಿಸಿ 18 ವರ್ಷ ಕೆಲಸ ಮಾಡಿ ಮತ್ತೆ ರಿಟೈರ್ ಆಗಿ ಬಂದೆ. ನನ್ನ ಮೇನ್ ಜೀವನದ ಉದ್ದೇಶ ಇದ್ದಿದ್ದು ನನಗೆ ಬ್ಯಾಂಕಿಗೆ ಜಾಯ್ನ್ ಆಗಬೇಕು ಅಂತ ಇತ್ತು ಬಾಲ್ಯದಿಂದ. ಬಂದ ಕೂಡಲೇ BSRB ಬರೆದೆ, BSRB ಸೆಲೆಕ್ಟ್ ಆದೆ, ಕೆನರಾ ಬ್ಯಾಂಕಲ್ಲಿ ಸರ್ವಿಸ್ ಮಾಡಿದೆ. ಕೆನರಾ ಬ್ಯಾಂಕಲ್ಲಿ 21 ಸರ್ವಿಸ್ ಮಾಡಿ 2012ರಲ್ಲಿ ನಿವೃತ್ತರಾಗಿ ಮನೆಯಲ್ಲಿ ವಿಶ್ರಾಂತಿ ಜೀವನವನ್ನು ಆಚರಿಸ್ತಾ ಇದ್ದೇನೆ. ಇಂಥ ಸಂದರ್ಭದಲ್ಲಿ ಅನೇಕ ಕಡೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ಸೇರಿ ನನ್ನಿಂದ ಆದಷ್ಟು ಏನಾದರೂ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅದೇ ರೀತಿ ಅದನ್ನು ತಿಳ್ಕೊಂಡು ನನಗೆ ಏನಾದರೂ ಒಂದು ಮಾಡಬೇಕು ಎಂಬುದಕ್ಕಾಗಿ ಇಷ್ಟು ಅತ್ಯುತ್ತಮ ಕಾರ್ಯವನ್ನು ಇಲ್ಲಿ ಮಾಡಿ ನನಗೆ ಸನ್ಮಾನ ಕೊಟ್ಟಿದ್ದೀರಿ. ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನನ್ನಿಂದ ಇನ್ನು ಮುಂದೆ ಎಷ್ಟು ಸೇವೆ ಮಾಡಲಿಕ್ಕಾಗ್ತದೆ ಅದೆಲ್ಲವನ್ನು ಮಾಡ್ತಾ ಇದ್ದೀನಿ ದೇಶಕ್ಕಾಗಿ, ಜನತೆಗಾಗಿ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ಬೇಡಿಕೊಡ್ತೀನಿ. ಈ ಅವಕಾಶ ಮಾಡಿಕೊಟ್ಟದಕ್ಕೆ ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ಸನ್ಮಾನ ಸ್ವೀಕರಿಸಿ ಅಮೂಲ್ಯವಾದ 2 ನಿಮಿಷ ನಮ್ಮ ಜೊತೆ ಹಂಚಿದ ಟಿಆರ್ ಜವಾನ್ ಕೃಷ್ಣ BM ಅವರಿಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತಾ, ಇದೀಗ ನಮ್ಮನ್ನು ಇಷ್ಟು ಮಾತನಾಡಲಿಕ್ಕಿದ್ದಾರೆ ಶ್ರೀ ಚಿದಾನಂದ ಗುರಿಕಾರನಂದ್ಯ, ಅಧ್ಯಕ್ಷರು ಶ್ರೀ ಚಿರುಂಬ ಭಗವತಿ ಕ್ಷೇತ್ರ ಉಳ್ಳಾಲ. ಎಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರ. ഞങ്ങൾ ಎಲ್ಲರೂ ಭಕ್ತಿಭಾವത്തിൽ ಆರಾಧನೆ ಹಾಕೋಣಂತೂ ಕುಲದೇವತೆ ಆಯಂಗಂತೂ ಭಗವತಿ ಅಮ್ಮಕ್ಕೆ ಸಾಷ್ಟಾಂಗ ಅಡ್ಡ ಬೀದಿ ಉಂಟು. ಅಂಗನಮೇ ಸಾವಿರ ಸೀಮೆ ಒಡತಿ ರಾಜರಾಜೇಶ್ವರಿ ಅಮ್ಮಕ್ಕೂ ಸಾಷ್ಟಾಂಗ ಅಡ್ಡ ಬೀದಿ ಉಂಟು. ವೇದಿಕೆಂಡೆ ಉನ್ನತ ഞങ്ങത്തെ അച്ഛന്മാർക്കും അങ്ങനെ ഗുരുക്കാരന്മാർക്കും ವೇದಿಕೆನೆ ಮೀತೊಂದು ഞങ്ങത്തെ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರು അങ്ങനെ ಸಂಗತ ತಿಯಾ ಸಮಾಜಂಡೆ ಅಧ್ಯಕ್ಷರು, ಮಹಿಳಾ ಸಂಚಾಲಕಿ, ಮಹಿಳಾ ಅಧ್ಯಕ್ಷರು, അങ്ങനെ ಎಲ್ಲರಿಗೂ എൻ്റെ ಪ್ರೀತಿಪೂರ್ವಕ ನಮಸ್ಕಾರ. അങ്ങനെ ಉಳ್ಳಾಳ ಚಿರುಂಬ ಭಗವತಿ ಕ್ಷೇತ್ರ ಕೊಲಪಟ್ಟಂಗಂತೆ 4 ಊರಿಯಂಡೆ ಅಮ್ಮಮ್ಮಾರ್ಕು ಅಚ್ಚಮ್ಮಾರ್ಕು ಪ್ರೀತಿಪೂರ್ವಕ എൻ്റെ ನಮಸ್ಕಾರ. ಭಾರಿ ಖುಷಿಯ ಅಂಟುಂಡು. ಭಾರತೀಯ ತಿಯಾ ಸಮಾಜ ರಿಜಿಸ್ಟರ್ಡ್ ಉಳ್ಳಾಳ ವಲಯಂಡೆ ಇನ್ನತೆ ವಿದ್ಯಾರ್ಥಿ ವೇತನ ಕೊಡುಕುವ ವಿಷಯದಲ್ಲಿ ಅದೇ ಪ್ರಕಾರ ഞങ്ങളെ ಇಡೀ ಭಾರತ ದೇಶನ ಕಾಕುನಂಗಂತೆ ഒരു ಸೈನಿಕಕ್ಕೆ ಇನ್ನು ಕೂಡ ಸನ್ಮಾನ ಹಾಕ್ಯಾರಿ. ಇದನ್ನು ನೋಕಿಟ್ಟು ಭಾರಿ ಖುಷಿಯಾಗಿ. അങ്ങനെ ഞങ്ങളದೇ ತಿಯಾ ಸಮಾಜಕ್ಕೆ ಸಂಬಂಧಪಟ್ಟ ಹೇಳುವರು ನಲ್ಲೇ ಎಲ್ಲ ಪುಳ್ಳರಿಗೂ ನಲ್ಲೇ ಒಂದು ಕಿವಿ ಮಾತು ಚೆಲ್ಲಿ ಇನ್ನೆಲ್ಲ ನೋಕ್ ಮತ್ತೀನಿ ಭಾರಿ ಖುಷಿ ಅಂಟುಂಡು. ഞാൻ ഇത്രേ ചൊല്ലു ತಿಯಾ ಸಮಾಜಕ್ಕೆ ಅದಕ್ಕಾಯದಂಗಂತೂ ಆಚಾರ ವಿಚಾರ ಉಂಡು. അതിനെ ಎಲ್ಲ ಅಮ್ಮಮ್ಮಾರು ಅಚ್ಚಮ್ಮಾರು ಅವರವರ പിള്ളേർക്ക് ತಿಯಾ ಸಂಪ್ರದಾಯ ഞങ്ങളെ ಆಚಾರ ವಿಚಾರ ಸ್ಕೂಲಾയിട്ട് ಎಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸನ ಕೊಡ್ಕುನಾರಿ. ಆ ಹೆಂಗು ಅಮ್ಮಮ್ಮಾರ್ಲಿ ഒരു പ്രാർത്ഥനയെന്ന് ചെല്ലെങ്ക് ഞങ്ങളുടെ പിള്ളേർക്കു ഞങ്ങളെ പുറലേ തീയരെ ആചാര വിചാര അതിനെ എല്ലാവരും പഠിപ്പിച്ചാരിട്ടായെങ്കിൽ ഞങ്ങളുടെ സമാജ നല്ലാന്ന്. ഞങ്ങളുടെ സമാಜ നല്ല ಇಂಟಾಯಂಗೆ ಎಲ್ಲರಿಗೂ ಅದು ಕಾಣಬಲ್ಲಾന്ന് ಎಂದು ಚೆಲ್ಲೆಂಗೆ ಇಪ್ಪ ಬೇರೆ ಬೇರೆ ಜಾತಿನವರದೆಲ್ಲ ಮಂಗಲ ಕಾರ್ಯಕ್ರಮ ಇನ್ನಿತರ ಕಾರ್ಯಕ್ರಮ ಎಲ್ಲ ಎಂಗಡೆಂಗನ ಉಂಟು. ಆ ഞങ്ങളുടെ ಕಾರ್ಯಕ್ರಮ ನೋಕಿಟ್ಟು ಎಲ್ಲರೂ ಚೆಲ್ನಾರಿ ಎಂಗಡ ಚೆಲ್ಲೆಂಗೆ തീയರ್ನೊಂಜಿ ಕಾರ್ಯಕ್ರಮ ಅಂತ ಮಾರಿ ಅಕ್ಕನ ಕಟ್ಟುನಿಟ್ಟು ಪುರ ಭಾರಿ ಎಡ್ಡೆ ಉಂಟು. അതിനെಲ್ಲ ഞങ്ങൾ വഹിക്കുക. ഞങ്ങൾ തമ്പ്രാട്ട് ഞങ്ങളത് ആചാര വിചാരണമേ നോക്കിയിട്ട് ಬಂದನೆ. അങ്ങനായിട്ടിക്കുമ്പത്തിന് ಆಚಾರ ವಿಚಾರಕ್ಕೆ ഏതൊരു ಕುಂದು ಕೊರತೆ ಬರದ ಫಲ ഞങ്ങൾ ನೋಕೋನು. അങ്ങനായിട്ട് ಅಮ್ಮಮ್ಮಾರನೆಲ್ಲ ಪ್ರಾರ್ಥನೆ. ಅದೇ ಪ್ರಕಾರ ಇನ್ನು ಇಪ್ಪ ಪುಳ್ಳೋರ್ಕು ವಿದ್ಯಾರ್ಥಿ ವೇತನ ಕೊಡ್ತುಂಟುಲ್ಲ ರೀ, ಮಸ್ತು ಖುಷಿ. ಇದೇ ಪ್ರಕಾರ ಉಳ್ಳಾಳ ಚಿರುಂಬ ಭಗವತಿ ಕ್ಷೇತ್ರದಲ್ಲಿ ಮಟ್ಟೇನು 19 ತಾರೀಕಿಗೆ ಎಲ್ಲ ಪುಳ್ಳೋರ್ಕು ವಿದ್ಯಾರ್ಥಿ ವೇತನ ಅದು 300 ಮಾರ್ಕ್ ಇಕ್ಕಟ್ಟು 500 ಮಾರ್ಕ್ ಇಕ್ಕಟ್ಟು ಎತ್ತರೆ ಎಲ್ಲ ಪಾಸಾಯ ಪುಳ್ಳೋರ್ಕು ಎಲ್ಲರಿಗೂ ഞങ്ങൾ ವಿದ್ಯಾರ್ಥಿ ವೇತನ ಕೊಡ್ಕೊಂಡು ഞങ്ങളെ ಕ್ಷೇತ್ರത്തിൻ്റെ ತೀರ್ಮಾನ ಆಯ್ನಿ. അങ്ങനായിട്ട് മൊത്തനി മറ്റെന്ത ಕಾರ್ಯಕ್ರಮಕ್ಕೂ ಎಲ್ಲರೂ ಬರೋನು. ಅನ್ನೇ ಆಟ್ಲೋರ್ಕ 4 ಕಾರ್ಯಕ್ರಮವೂ ಉಂಡು. അങ്ങനായിട്ടിക്കുമ്പോൾ ಎಲ್ಲ ಅಮ್ಮಮ್ಮಾರ ಅಚ್ಚಮ್ಮಾರನಲ್ಲಿ ಪ್ರೀತಿಪೂರ್ವಕ ಸ್ವಾಗತ ಹಾಕಿ ಉಂಟಲ್ಲ. അങ്ങനെ ವೇದಿಕೆಯಲ್ಲಿ ಅವಕಾಶ ಕೊಡ್ತೇನೆ. ഞങ്ങളെ ಸಂಘದ ಅಧ್ಯಕ್ಷರು ಅಥವಾ ಆ ಕಾರ್ಯಕ್ರಮ ಸಮಿತಿನ ಎಲ್ಲರಿಗೂ ನಾನು ಧನ್ಯವಾದ ಚೆಲ್ಲುಂಟಲ್ಲ.
ಮಸ್ತ್ ಖುಷಿಯಾಯಿ ಕಾರ್ಯಕ್ರಮ ಇದೇ ರೀತಿ ಇದು 25-26 ಕೊಡ್ತಾರೆ. ಇದು ಈ ಕಾರ್ಯಕ್ರಮ ಒರಿ 100 ವರ್ಷ ಈ ತಿಯಾ ಸಮಾಜ ನಲ್ಲ ರೀತಿಯಲ್ಲಿ ಮುನ್ನಪೋನು, ഞങ്ങളെ ಸಮಾಜ ಒರಿಯೋನು. ಅದೇ ಪ್ರಕಾರ ಇನ್ನೊಂದು ವಿಷಯ ಎಂದು ಚೆಲ್ಲೆಂಗ್ ಎಲ್ಲರಿಗೂ ಅವರವರದಾಯದೊರಿ ಭವನ ಉಂಡು. ಬಂಟರ ಭವನ, ಕುಳಾಲರ ಭವನ ಅಂಟು അങ്ങനെ ಇನ್ನಿತರ ಎಲ್ಲ ಭವನ ಉಂಡು. അങ്ങനെ ഇട്ടിക്കുമ്പോൾ ಎಲ್ಲ തീയറിൽ എൻ്റെ പ്രാർത്ഥന ഞങ്ങളിൽ നല്ല നല്ല പൈസക്കാരുള്ളരി ಎಲ್ಲರೂ ಕೈ ಜೋಡಿಸಿಟ್ಟು നല്ല നല്ല ഡോണറിനൊരു 25 ലക്ഷം രൂപ 5 ಕೋಟಿಂಡೆ ಉಳ್ಳಾಲ್ತ ಪ್ಲೇಸಿಲೆ ഒരു ತಿಯಾ ಭವನ ಕೆಟ್ಟೋನು. ಅದೇ ಪ್ರಕಾರ ഒരു ತಿಯಾ ಸಮಾವೇಶ ಹಾಕೊಂಡು ಚೆಲ್ಟು ಎಲ್ಲರಲ್ಲಿ ಪ್ರೀತಿಪೂರ್ವಕ ಕೇಳ್ಕೊಂಡುಳ್ಳೆ. ಧನ್ಯವಾದ. ವಿಚಾರಗಳನ್ನು ಉಳಿಸಿಕೊಳ್ಳುವ ಬೆಳೆಸಿಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಅರ್ಥಪೂರ್ಣವಾಗಿ ಮಾತನಾಡಿದರೆ ತಮಗೆ ವಂದನೆಗಳು. ಬಂಧುಗಳೇ, ತಮಗೆಲ್ಲ ಒಂದು ರೀತಿಯ ಗೊಂದಲ ಇರಬಹುದು, ಯಾಕೆ ಸೌಭಾಗ್ಯ ಸಭಾಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅಂತೇಳಿ. ಇದಕ್ಕೆ ಸ್ಪಷ್ಟವಾದ ಉತ್ತರ ಕೊಡ್ತೇನೆ. ಈ ವರ್ಷ ಸರಿಸುಮಾರು 8 ಮೀಟಿಂಗ್ಗಳನ್ನು ಯಾವುದೇ ಪ್ರತಿಫಲ ಬಯಸದೆ ನಮಗೊಂದು ಅವಕಾಶ ಕಲ್ಪಿಸಿಕೊಟ್ಟವರು ಭಾಸ್ಕರ ಐತಾಳ್ ಅವರಿಗೆ ಜೋರಾದ ಅಭಿನಂದನೆ ಸಲ್ಲಿಸೋಣ. ಯಾಕೆಂತ ಹೇಳಿದರೆ 4 ಊರಿಯಗಳಿಗೂ ಒಂದು ಕೇಂದ್ರ ಸ್ಥಾನದಲ್ಲಿ ಎಲ್ಲರಿಗೂ ಅನುಕೂಲವಾಗುವ ಹೊತ್ತು ಸಮಯ 6 ಗಂಟೆ 7:30 ಗಂಟೆಗೆ ಅನುಕೂಲವಾಗುವ ದೃಷ್ಟಿಯಿಂದ ಮಾತ್ರವೇ ನಾವು ಈ ವೇದಿಕೆಯಲ್ಲಿ ಕಾರ್ಯಕ್ರಮ ಮಾಡುತ್ತೇವೆ ವಿನ ನಮ್ಮ ತಾಯಿನೆಲ್ಲ ನಮಗೆ ಹಕ್ಕು ಇರುವಂಥದ್ದು ಉಳ್ಳಾಲ ಚೀರುಂಬ ಭಗವತಿ ಕ್ಷೇತ್ರದಲ್ಲಿ ಅಂತ ಹೇಳೋದು ಮತ್ತೊಮ್ಮೆ ಒತ್ತಿ ಹೇಳ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ತುಂಬ ಮಂದಿ ಮೀಡಿಯಾದಲ್ಲಿ ಕೂಡ ಪ್ರಶ್ನೆಯನ್ನು ಕೇಳಿದರು, ತಾವು ಯಾಕೆ ಚೀರುಂಬ ಭಗವತಿ ಕ್ಷೇತ್ರದಲ್ಲಿ ಮಾಡುತ್ತಿಲ್ಲ ಅಂತೇಳಿ. ಕಾರಣ ಇಷ್ಟೇ, 7-8 ಮೀಟಿಂಗ್ಗಳನ್ನು ಇಲ್ಲಿಯೇ ಮಾಡಿದ ಬಳಿಕ ಖಾಲಿ ವಿದ್ಯಾರ್ಥಿ ವೇತನವನ್ನು ಇಲ್ಲಿ ಮಾಡಿದರೆ ಅರ್ಥಪೂರ್ಣ ಆಗುತ್ತೆ, ನಮಗೆ ಸಂಪೂರ್ಣ ಸಹಕಾರನ ಕೊಡುವಂಥ ಭರವಸೆ ಕೂಡ ಭಾಸ್ಕರ ಐತಾಳರನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ. ಹಾಗಾಗಿ ಇವತ್ತಿನ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಇದೇ ವೇದಿಕೆಯಲ್ಲಿ ಸಜ್ಜಾಗಿದೆ. ಹಾಗಾಗಿ ಈಗ ನಮ್ಮನ್ನು ಉದ್ದೇಶಿಸಿ ಭಾಸ್ಕರ ಐತಾಳ್ ಅವರು ಆಶೀರ್ವಚನದ 2 ಮಾತನಾಡಬೇಕಾಗಿ ಭಿನ್ನಯಿಸಿಕೊಡ್ತಾ ಇದ್ದೇನೆ. ಸಹಸ್ರವಕ್ತ್ರಂ ದ್ವಿಸಹಸ್ರಯೀಯಂ ವಿಷಂಗನೇತ್ರಂ ಕಪಿಲಂ ಶಿಖಾಢ್ಯಂ ವಿಷಾಯುಧಂ ಪ್ರಜ್ವಲದುಷ್ಟಭಾವು ತನ್ನಾಗರಾಜಂ ಪ್ರಣತೋಸ್ಮಿ ನಿತ್ಯಂ. ಇನ್ನಿತ ಶುಭ ಸಮಯ ಶುಭ ಗಳಿಗೆಡೆ ಭಾರತೀಯ ತಿಯಾ ಸಮಾಜ ರಿಜಿಸ್ಟರ್ ಉಳ್ಳಾಲ ವಲಯ ಮಕ್ಕಳು ವಿಶೇಷವಾದ ಜೋಕಲ್ನ ಒಂಜಿ ವಿದ್ಯಾಭ್ಯಾಸಗೂ ಪರಿಪೂರ್ಣವಾಯಿನ 85% ಮಾರ್ಕ್ ದಿತ್ತಿನಗಳಿಗೆ ವಿಶೇಷವಾಯಿನ ಒಂಜಿ ಸಹಾಯ ಮಲ್ಪನು ಪನ್ಪುನ ಸಂಕಲ್ಪನು ಇನಿ ತಿಯಾ ಸಮಾಜದ ಸಂಘರ್ದ ಪರಿಪೂರ್ಣವಾದ ಮೂರು ಮಾತ ಮೀಟಿಂಗ್ ಮತ್ತು ವ್ಯವಸ್ಥೆ ಮಲ್ತದು ಅವೇನೊಂಜಿ ವಿಶೇಷವಾಯಿನ ಕಾರ್ಯಕ್ರಮ ಮಲ್ಪಡು ಸೌಭಾಗ್ಯ ಸಭಾಭವನರು ಪನ್ಪುನ ಸಂಕಲ್ಪದಿ ಒಂದಿನಿ ಮಲ್ತದೆ. ಅಂಚನೆ ಆರಾಧ್ಯ ಶಕ್ತಿಯಾಯಿನ ತಿಯಾ ಸಮಾಜದ ಮಹಾದೇವತೆಯಾಯಿನ ಭಗವತಿನ ಶುಕ್ರವಾರದಾನಿ ವಿಶೇಷವಾಯಿನ ಒಂಜಿ ಸೇವೆಯನ್ನು ಮಾತ ಮಲ್ತದು. ಅಂಚನೆ ಇನಿತ ದಿನೊಟ್ಟು ಈ ಸಾನ್ನಿಧ್ಯದ ದೇವರನ್ನು ಪ್ರಾರ್ಥನೆ ಮಲ್ತೊಂದು ಆರಂಭ ಮಲ್ತಿನ ಅಂಚನೆ ಇನಿ ಮುಹೂರ್ತ. ಅಂಚನೆ ಈ ತಿಯಾ ಸಮಾಜದ ಇನಿತ ಒಂಜಿ ತಿಯಾ ಸಮಾಜದ ಉಳ್ಳಾಲ ವಲಯದ ಅಧ್ಯಕ್ಷರಾಯಿನ ಜಯಂತ್ ಕೊಂಡಾಣದ ನೇತೃತ್ವಡು ಇದಕ್ಕೆ 6-10 ಮಾತೆಲ್ಲ ಮಹಿಳಾ ಸಮಿತಿದ ಅಧ್ಯಕ್ಷರೆಲ್ಲ ಒಳ್ಳೆಯದು ಮಾತ ಒಟ್ಟು ಸೇರಿಕೆಡೆ ವಿಶೇಷವಾದ ವಿದ್ಯಾರ್ಥಿಗಳ ಒಂಜಿ ಭವಿಷ್ಯ ಉದ್ಧಾರ ಅವಡು ಅಕ್ಲಿಗೆ ಪ್ರೋತ್ಸಾಹ ಕೊರುಂಡಾಕಲು ನನ್ನಲಾತ ಕಲ್ತದು ಒಂಜಿ ಸಮಾಜಡು ತಿಯಾ ಸಮಾಜ ಆ ಪನ್ಪುನ ಸಮಾಜಡು ಮಲ್ಲ ವ್ಯಕ್ತಿತ್ವ ಬರ್ತದೆ ಇತ್ತೆ ಸದಾಶಿವ ಉಳ್ಳೆಲ್ಲ ಕಡೆ ಕೆಲವು ವಿಷಯಗಳನ್ನು ಮಾತ ಪಂಡೇರು. ಅಂಚನೆ ಆ ಸಮಾಜಡು ಒಂಜಿ ವ್ಯಕ್ತಿಗತವಾದ ವ್ಯಕ್ತಿ ಪರಿಪೂರ್ಣತೆಯಾದ ಒಂಜಿ ಅಭಿವೃದ್ಧಿಗೆ ಬತ್ತಂಡ ಆ ಸಮಾಜಗಳ ಎಡ್ಡೆ ನಮ್ಮ ಭಾರತಾಂಬೆಯ ದೇಶಗಳ ಎಡ್ಡೆ ದಯಪಂಡ ಇಂಚಿನ ಒಂಜಿ ಸಮಾಜದ ಕುಲು ಈತ ಒಂಜಿ ಕರ್ತವ್ಯಡು ಪೊರ್ಲುಡ ಒಂಜಿ ವ್ಯವಸ್ಥೆಯಾದ ಆಕಲೊಂಜಿ ಕುದರ ಮಲ್ತದು ಸಮಾಜಗಳ ರಕ್ಷಣೆ ಆಡು ನಮ್ಮ ದೇಶಗಳ ರಕ್ಷಣೆ ಆಪಿನ ವಿದ್ಯಾರ್ಥಿಗಳು ಭವಿಷ್ಯಗಾವಡು ಪನ್ಪುನ ಅಕಲೇನೊಂಜಿ ಉತ್ತೇಜನ ಕೊರ್ಪುನಂಚಿನ ಕರ್ತವ್ಯನು ಇನಿ ತಿಯಾ ಸಮಾಜದ ಕುಲು ಮಲ್ದೇರು. ಅಂಚನೆ ಇನಿ ತಿಯಾ ಸಮಾಜದ ಒಂಜಿ ಸೌಭಾಗ್ಯ ಸ್ವಭಾವ ನೋಡು ಒಂಜಿ ಯಾವಡೊಂದು ಆಂಡ 2016 ವಿಶೇಷವಾದ ನಮ್ಮ ಸುರೇಖಾ ಚಂದ್ರ ಅಸಲು ಆ ನಮ್ಮ ಸಮಿತಿದ ಮಹಿಳಾ ಅಧ್ಯಕ್ಷರಾದಿತ್ಯ ರಾಪುರ್ತರು ಅಂಜನೆ ದೇವದಾಸ್ ಕೊಲ್ಯ ಸುರೇಶ್ ಭಟ್ನಗರ್ ಮುಖಳು ಮಾತ ಒಂಜಿ ಸಹಕಾರಡು ಪರಿಪೂರ್ಣವಾಯಿನ ಒಂಜಿ ನಾಗಮಂಡಲ ಸೇವೆ ಆತಂಡ ಈಗ ಮುಖ್ಯ ಉಸ್ತುವಾರಿಯಾದ ನಮ್ಮ ದೇವದಾಸ್ ಕೊಲ್ಯರು ಸುರೇಶ್ ಭಟ್ನಗರ್ ಮಹಿಳಾ ಅಂಚನೆ ಮಾತೆಲ್ಲ ಸೇರಿದು ಆ ಒಂಜಿ ಪ್ರೇರಣೆ ಹಿಡಿದ ಅವರ ಮೂಲ ಇನಿ ಒಂಜಿ ಶಕ್ತಿ ನಮಕ ಮೂಲು ಸೌಭಾಗ್ಯ ಸಭಾವನು ಮಲ್ಪೆರ ಆಡಿಂದಲ ಯಾನು ಪನಿಯರ ಸಾಧ್ಯನು ದಯಪಂಡ ತಿಯಾ ಸಮಾಜ ಆನಿದ ಪೊರ್ತುಡು ನಮ್ಮ ಮಾತ ಉಲ್ಲ ಪಡೆದು ಮಾತೆಲ್ಲ ಸಹಕಾರ ಕೊಡ್ತೇವೆ ಮಾತೆರ್ಗಳ ಮಹಿಳೆಯರಿಗೆ ಗೊತ್ತಪ್ಪು ಮಾತು ಅಂಚಿನ ಒಂಜಿ ಸೇವೆ ಈ ಮನ್ನಡ ನಡತದ್ದು ನನಲಾತ್ ತಿಯಾ ಸಮಾಜದ ಪರಿಪೂರ್ಣವಾಯಿನ ಮೇಲು ಕಾಲಡು ಕಲ್ಪನಂಚಿನ ವಿದ್ಯಾರ್ಥಿಗಳು ಭವಿಷ್ಯತ್ಗೆ ಬೋಡಾಯಿನ ಕೆಲೆಗೆ ಜ್ಞಾನ ನಮಕ್ ವಿದ್ಯೆ ಏತ ಕಲ್ತಂಡಲ್ಲ ಧರ್ಮಶಾಸ್ತ್ರ ಪನ್ಪುಣ ಪನ್ಪುಡು ದೇವತಾನುಗ್ರಹ ಮನುಷ್ಯ ಪ್ರಯತ್ನ ಕಾರ್ಯಸಿದ್ಧಿ ನಾವು ಮೂವಾರ್ಥ ಮಲ್ತೊಂದು ಪೋಪೆ ಬಣ್ಣದ ಬಿದ್ದಾಂಡವು ಆ ಒಂದಿಗೆ ಐಕೆ ಭಗವಂತನ ಒಂಜಿ ಅನುಗ್ರಹ ಬೋಡು ಐಕೆ ಪಂಡೇರು ದೇವತಾನುಗ್ರಹ ಮನುಷ್ಯ ಪ್ರಯತ್ನ ಕಾರ್ಯಸಿದ್ಧಿ
ಅವಾಗ ಆ ದೇವರನ್ನ ಅನುಗ್ರಹ ಇತ್ತಂಡ ವಾಕಾರ್ಯಲ ಮಲ್ಪರ ಸಾಧ್ಯತೆ ಉಂಡು. ಜೋಕುಲು ಓದೊಂದಿತ್ತನ ಅಕಲಿಗೆ ಜ್ಞಾನ ಬರೋಡು, ಅಕಲ ಮನಸ್ಸು ಸ್ಥಿರ ಆವಡು ಅನ್ನಲ ದೇವತಾನುಗ್ರಹ ಬೋಡು. ನಮ್ಮ ಅಧ್ಯಕ್ಷರೇ ನಮ್ಮ ಇನ್ನತ ಭಗವತಿ ಕ್ಷೇತ್ರದ ಅಧ್ಯಕ್ಷರಂಜಿ ಪಾತೇರು ಬಂದಿರು. ನಮ್ಮ ಸಂಪ್ರದಾಯನು ನಮ್ಮ ನಡತದು ಒಕ್ಕೊಂಜಿ ಸಂಪ್ರದಾಯ ಗೌರವ ಕೊರದು ನಮ್ಮ ದುಂಬು ಪೋಂಡ ನಮ್ಮ ಜೀವನ ಸಾರ್ಥಕ ಪುಂಡು ಪಂಪನ ಐತ ಅರ್ಥ ಅವೇನಾರು ಕೊರ್ಲುಡಿಯ ಕಡೆ ಪಂಡೇರು ಅಂಚೆನಿರ್ದ ಅವರ ಪರಿಪೂರ್ಣತೆ ಆದ ಕಲ್ಪನ ವಿದ್ಯೆಗೆ ದೇವರು ಜ್ಞಾನಶಕ್ತಿಯನ್ನು ಕೊರದು ಪರಿಪೂರ್ಣವಾದ ಇಲ್ಲದ ಕಲೆಗಳ ಒಂಜಿ ಸುಖ ಕೊಂಡ ನೆಮ್ಮದಿ ಆಪುಂಡು ಇಂಚನ ತಮ್ಮ ಜೋಕುಲು ಒಂಜಿ ವಿದ್ಯೆಯನ್ನು ಕಲ್ತಂದಾಂಡ ಅಕುಲು ಅಭಿವೃದ್ಧಿ ಯಾರೆಂದಾಂಡ ನಮ್ಮ ಜೀವನ ಸಾರ್ಥಕ ಆಪುಂಡು ಅಂಚೆನಿರ್ದ ಅವರ ಸಾರ್ಥಕದ ಜೀವನದ ಬದುಕಿಗೆ ಎಂಚಿನ ಬೋಡು ಅವೇನ ಮಾತ ಪ್ರಕೃತಿದತ್ತವಾಯಿನ ಸೃಷ್ಟಿ ದೇವರು ನಮಕ್ಕೆ ಅನುಗ್ರಹ ಕೊರೋಡು ಮನಸ್ಸಿಗೆ ಜ್ಞಾನ ಬರೋಡು ಐಟು ಭಗವತಿನ ಆರಾಧನೆ ಅಂತ ಮೂಲು ಅನ್ನಪೂರ್ಣೇಶ್ವರಿಲ ಉಲ್ಲೇರು ನಾಗಬ್ರಹ್ಮ ದೇವರಿಲ್ಲೇರು ಐಕ್ಯವಾದ ಪುನಃ ಮಹಾಶಕ್ತಿ ಭಗವತಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಗೆ ಐಕ್ಯಾದು ಪುನಾಲು ಭಗವತಿ ಪನ್ಪೇರು ಮಹಾಕಾಳಿಯಿಂದ ಪನ್ನಂಡ ನಮ್ಮಕ್ಕ ಬರ್ಪುನ ಭಯ ನಿವಾರಣೆ ಆಪುಂಡು ಅಂಚನೆ ಮಹಾಲಕ್ಷ್ಮಿ ಹಿಡಿದ ಅವರ ಕಲ್ಪುನ ಆ ವಿದ್ಯೆಗೆ ಗೋಡಾಯಿನ ಜೋಕಲಿಗೆ ಅತ್ತನ್ನ ಇಲ್ಲದ ಪುಂಜೋಲೆಗೆ ಆರೋಗ್ಯನು ಕೊರಪಾಲು ಅಂಚನೆ ಮಹಾಸರಸ್ವತಿ ಪಂಡ ಅಜ್ಞಾನವನ್ನು ನಿವಾರಣೆ ಮಲ್ತದು ಜ್ಞಾನಶಕ್ತಿನ ಕೊರದು ನಮ್ಮ ಸಮಾಜಡು ಎಡ್ಡೆ ಬದುಕುನ ಸಾಧಿನ ಕೊರಪಾಲು ಅಂಚಿನ ಮಹಾಶಕ್ತಿನ ದುಂಬುದಿ ಒಂದು ನಾರಾಯಣ ಗುರುನ ಪ್ರೇರಣೆಯನ್ನ ದುಂಬುದಿ ಒಂದು ಇನಿ ಮಲ್ಪನಂಚಿನ ಪರಿಪೂರ್ಣವಾಯಿನ ಕಾರ್ಯಕ್ರಮ ಪೊರ್ಲುಡು ನಡತದು ಭವಿಷ್ಯಮಾನಗ ಜೋಕುಲು ಎಡ್ಡೆ ಎನ್ನಾಂಡ ನಮ್ಮ ಪೆದ್ದಿನ ಅಪ್ಪೆಮ್ಮನಗಳ ಜೀವನ ಸಾರ್ಥಕ ಪಡಿಗೆ ಅಂಚಿನ ಸಾರ್ಥಕ ರೀತಿಯ ಜೀವನದ ಬದುಕಿಗೆ ಓಡಿತಿನ ಮಾತ ಸಂಪತ್ತನ್ನು ಕೊರದು ಅನುಗ್ರಹ ಮಲ್ಪಡಪಣದು ವೇದಿಕೆ ಇಡುಪನಂಚಿನ ಹಿರಿಯರು ಅಂಚಿನ ಎದುರುಡು ಕುಳಿದಿನಂಚಿನ ಭಗವತಿನ ಸೇವೆ ಮಲ್ಪನಕ ಮುಖಲ ಮಾತ ಆಶೀರ್ವಾದೋಡು ಪೊರ್ಲುಡು ನಮ್ಮ ನಿಗಲ ಪರಿಪೂರ್ಣವಾಯಿನ ಮಾತೆರ್ನ ಅನುಗ್ರಹದ್ದು ಸಮಾಜ ಪನ್ಪುನ ಪೊರ್ಲು ನಡತದು ಮಾತೆರೆಗಳ ರಕ್ಷಣೆ ಆವಡು ಮನುಷ್ಯಾದ ಪುಟ್ಟಿನೇರ್ದ ಅವರ ನಮ್ಮ ಜೀವನ ಮಾತೆರ್ನಲ್ಲ ಸಾರ್ಥಕವಾಡು ಪಂಡದು ಎನ್ನ ಶಬ್ದ. ಸನ್ಮಾನ್ಯ ಭಾಸ್ಕರ್ ಐತಾಳ್ರವರ ವೇದ ವಾಕ್ಯದ ನುಡಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಈಗಾಗಲೇ ನಮ್ಮನ್ನು ಬೀಳ್ಕೊಡುವಂತಹ ಶ್ರೀ ಚಿದಾನಂದ ಗುರಿಕರ್ ನಂದಿ ಅವರಿಗೆ ನೆನಪಿನ ಕಾಣಿಕೆಯನ್ನು ನಮ್ಮ ಅಧ್ಯಕ್ಷರಾಗಿರುವ ಜಯಂತ್ ಕೊಂಡಣ್ಣವರು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಡ್ತಾ ಇದ್ದೇವೆ. ಶ್ರೀಯುತ ಚಿದಾನಂದ ಗುರಿಕಾರ್ ನಂದ್ಯ ಅಧ್ಯಕ್ಷರು, ಶ್ರೀ ಚಿರುಂಬ ಭಗವತಿ ಸೇವಾ ಸಂಘ ಉಳ್ಳಾಲ. ಶ್ರೀ ಚಿರುಂಬ ಭಗವತಿ ಕ್ಷೇತ್ರ ಉಳ್ಳಾಲದ ಆಡಳಿತ ಮುಖ್ಯಸ್ಥರಾಗಿರುವ ಶ್ರೀ ಸುರೇಶ್ ಭಟ್ನಗರ್ ಅವರು ತಮ್ಮ ಅಮೂಲ್ಯವಾದ 2 ನಿಮಿಷ ಹಂಚಿಕೊಳ್ಬೇಕಾಗಿ ವಿನಂತಿ ಮಾಡಿಕೊಡ್ತಾ ಇದ್ದೇವೆ. ತಾಯಿ ಭಗವತಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ, ಹಾಗೆಯೇ ಇವತ್ತು ಭಾರತೀಯ ತೀಯ ಸಮಾಜ ಉಳ್ಳಾಲ ವಲಯದ ವಿನೂತನ ಕಾರ್ಯಕ್ರಮ, ನಮ್ಮ ತೀಯ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂಥ ಪ್ರತಿಭಾ ಪುರಸ್ಕಾರ ಮತ್ತು ಸ್ಕಾಲರ್ಶಿಪ್ಪು ಈ ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಪ್ರಧಾನ ಅರ್ಚಕರಿದ್ದಾರೆ, ಹಾಗೆ ನಮ್ಮ ಕ್ಷೇತ್ರದ ಅಧ್ಯಕ್ಷರು, ಹಾಗೆ ನಮ್ಮ ನಮಗೆ ಎಲ್ಲದಕ್ಕೂ ಸಹಕಾರ ಕೊಡುವಂಥ ನಮ್ಮ ಸಮಾಜದ ಈ ಸೌಭಾಗ್ಯವನ್ನ ಐತಾಳರು, ಹಾಗೆ ನಮ್ಮ ಟಿಯ ಉಳ್ಳಾಲ ವಲಯದ ಅಧ್ಯಕ್ಷರಾದ ಜಯಂತ್ ಕೊಂಡಣ್ಣ ಹಾಗೂ ಅವರ ಇಡೀ ಈ ಕಾರ್ಯಕಾರಿ ಸಮಿತಿ, ಹಾಗೆ ನಮ್ಮ ಮಹಿಳಾ ಎಲ್ಲ ಟಿಯ ಸಮಾಜದ ನಾಯಕರಿದ್ದಾರೆ. ಎಲ್ರಿಗೂ ಇವತ್ತು ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕಂತೇಳಿದರೆ ಭಾರತೀಯ ಟಿಯ ಸಮಾಜ ಅಂತೇಳಿದರೆ ನಮ್ಮ ಟಿಯ ಸಮಾಜದಲ್ಲಿ ಬಹಳ ದೊಡ್ಡ ಸಂಸ್ಥೆ ಅಂತೇಳಿದರೆ ಭಾರತೀಯ ಟಿಯ ಸಮಾಜ. ನಿಜವಾಗಿ ಅಂದರೆ ಅದು ನಮ್ಮ ಮಹಾರಾಷ್ಟ್ರದಿಂದ ಮೊದಲುಗೊಂಡು ನಮ್ಮ ಕೇರಳ ಭಾಗದವರೆಗೆ ಎಲ್ಲ ಹಂತದಲ್ಲಿರುವಂಥ ಒಂದು ಟಿಯ ಸಮಾಜದ ಒಂದು ದೊಡ್ಡ ಒಂದು ಅವಿಭಾಜ್ಯ ಅಂಗ. ಆದರೂ ಇವತ್ತು ನಾನು ಉಳ್ಳಾಲ ವಲಯವನ್ನು ವಿಶೇಷವಾಗಿ ಅಭಿನಂದಿಸ್ತೇನೆ. ಯಾಕಂತೇಳಿದರೆ ಏನಿದ್ರೂ ಭಾರತೀಯ ಟಿಯ ಸಮಾಜದ ಉಳ್ಳಾಲ ವಲಯದಲ್ಲಿ ಕಾರ್ಯಕ್ರಮ ಆಗುವಷ್ಟು ನಮ್ಮ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಆಗುವುದಿಲ್ಲ. ನಿಜವಾಗಿ ನಾನು ಉಳ್ಳಾಲ ವಲಯದ ಭಾರತೀಯ ಟಿಯ ಬಸವನ್ನು ಅಭಿನಂದಿಸ್ತಾ ಇದ್ದೇನೆ. ಯಾಕಂತೇಳಿದರೆ ನಮ್ಮ ಭಾರತೀಯ ಟಿಯ ಸಮಾಜದ ಕೇಂದ್ರ ಸಮಿತಿ ಅಧ್ಯಕ್ಷರು ಕೂಡ ನಮ್ಮ ಈ ಭಾಗದವರಾಗಿರ್ತಾರೆ, ಸದಾಶಿವ ಉಳ್ಳಾಲ್. ಹಾಗೆ ಅವರು ಬಹಳ ಪ್ರಯತ್ನ ಪಟ್ಟಿದ್ದಾರೆ. ಟಿಯ ಸಮಾವೇಶ ಮಾಡಬೇಕು, ಸಂಘಟನೆ ಮಾಡಬೇಕಂತೇಳಿ ಬಹಳ ಸಮಯದಿಂದ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಅದಕ್ಕೆ ಸರಿಯಾಗಿ ನಮ್ಮ ಟಿಯ ಸಮಾಜದವರು ಸಹಕರಿಸ್ತಾ ಇಲ್ಲ. ಅದು ಬೇಜಾರು ಸಂಗತಿ. ಯಾಕಂತೇಳಿದರೆ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾತ್ರ ಮಾಡಿ ಸ್ಕಾಲರ್ಶಿಪ್ ತಗೊಂಡು ಅವರೊಟ್ಟಿಗೆ ಹಿರಿಯವರು ಬರೋದು ಹೋಗೋದಲ್ಲ. ನಮ್ಮ ಸಂಘಟನೆ ಬಲಶಾಲಿ ಆಗಬೇಕು. ಯಾಕಂತೇಳಿದರೆ
ನೀವು ಗಮನಿಸಬಹುದು. ಇವತ್ತು ಬಂಟರ ಸಂಘ ಅಲ್ಲದ್ರೆ ಇನ್ನೊಂದು ಬೇರೆ ಬೇರೆ ಬಿಲ್ಲವ ಸಂಘ ಬೇರೆ ಬೇರೆ ಹಲವಾರು ಭವನಗಳನ್ನು ಹಲವಾರು ಸಮಾವೇಶಗಳನ್ನೆಲ್ಲ ಮಾಡಿದ್ದಾರೆ. ಹಾಗೆ ಎಲ್ಲ ರೀತಿಯಲ್ಲಿ ಅವರು ಈ ರಾಜಕೀಯ ಕ್ಷೇತ್ರದಲ್ಲಿ ಆಗಲಿ ಎಲ್ಲ ಕ್ಷೇತ್ರದಲ್ಲಿ ಅವರು ಅಲ್ಲಿ ತಾರತಮ್ಯವಿಲ್ಲದೆ ಅವರು ಹೋರಾಡಿ ಅವರ ಸಾಧನೆಯನ್ನು ತಿಳಿಸಿ ಅದರಿಂದ ಪ್ರಯೋಜನ ಪಡೆಯುತ್ತಿದ್ದಾರೆ. ನಮ್ಮಲ್ಲಿ ಬಹಳ ಅದು ಆ ಗುರಿ ಮುಟ್ಟುವ ಒಂದು ಚಾಲೆಂಜ್ ನಮ್ಮ ಹತ್ರ ಇಲ್ಲ. ಯಾಕಂತೇಳಿದರೆ ಇದು ನಾವು ಗುರಿ ಮುಟ್ಟಬೇಕು. ಯಾವ ರಾಜಕೀಯದಲ್ಲಿರಲಿ ಯಾವ ಸಂಘಟನೆಯಲ್ಲಿ ತೀಯರು ಅವರ ಒಂದು ಗುರಿ ಮುಟ್ಟುವಂಥ ಒಂದು ವ್ಯವಸ್ಥೆಯನ್ನಾಗಬೇಕು. ಅಲ್ಲಿ ನಮ್ಮಲ್ಲಿ ಕೊರತೆ ಎಲ್ರಿಗೂ ಗೊತ್ತಿದೆ, ನಮ್ಮಲ್ಲಿ ಏನು ಕೊರತೆ ಇದೆ ಅಂತ. ನಾನು ಹೇಳೋದು ಅಂತ ಹೇಳಿದರೆ ಆ ಕೊರತೆಯನ್ನು ನಾವು ಬಿಡಿ. ಯಾಕಂತೇಳಿದರೆ ನಮ್ಮ ಸಮಾಜ ಗಟ್ಟಿಯಾಗಬೇಕು, ನಮ್ಮ ಕ್ಷೇತ್ರ ಗಟ್ಟಿಯಾಗಬೇಕು, ನಮ್ಮ ಸಮಾಜ ಗಟ್ಟಿಯಾಗಬೇಕು. ಇವತ್ತು ಭಾರತೀಯ ಸಮಾಜವನ್ನು ನಾನು ಅಭಿನಂದಿಸ್ತೇನೆ. ಯಾಕಂತೇಳಿದರೆ ಜಯಂತ್ ಕೊಂಡನ ಅನಿರೀಕ್ಷಿತವಾಗಿ ಈ ಹುದ್ದೆಯನ್ನು ಒಂದು ಸನ್ನಿವೇಶದಲ್ಲಿ ತಗೊಂಡವರು. ಆಗ ಅವರಿಗೆ ಅಧ್ಯಕ್ಷರಾಗ್ತಾರಂತೇಳಿ ಅವರಿಗೆ ಗೊತ್ತೇ ಇರಲಿಲ್ಲ. ಏನೋ ಒಂದು ಇದರಲ್ಲಿ ಆಯಿತು. ಆದರೂ ಇವತ್ತು ನನಗೊಂದು ಒಳ್ಳೆಯ ಒಂದು ವಿಷಯ ಅಂತೇಳಿದರೆ ಯಾರನ್ನು ಸೂಚಿಸಲಿಕ್ಕೆ ಇವರ ಎದುರಿಗೆ ಸೂಚನೆ ಮಾಡುವಂಥ ಹಂತದಲ್ಲಿ ಇಬ್ಬರು ವೇದಿಕೆಯಲ್ಲಿದ್ದಾರೆ. ರಾಘವೋಚಿಲು ಇದ್ದಾರೆ, ಜಯಂತ್ ಕೊಂಡನು ಇದ್ದಾರೆ. ಹಾಗಾಗಿ ಸಮಾಜ ಒಟ್ಟಿಗೆ ಆಗ್ತದೆ ಅಂತ ಹೇಳುವುದಕ್ಕೆ ಇದೇ ನಿದರ್ಶನ. ಆ ರೀತಿ ಅವರಿಬ್ಬರು ಆ ಸಮಯದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿ ನಾವು ಸೂಚನೆ ಮಾಡುವಂಥ ಜನ ನಿರ್ಧರಿಸಿದ್ದು ರಾಘವೋಚಿಲನ್ನು. ಆವಾಗ ಅನಿರೀಕ್ಷಿತವಾಗಿ ಆದದ್ದು ಜಯಂತ್ ಕೊಂಡನು. ಆದರೆ ಇವತ್ತು ಎಲ್ಲ ಬೇಸರ ಬಿಟ್ಟು ಇವತ್ತು ಸಭೆಯಲ್ಲಿ ಇಬ್ಬರು ವೇದಿಕೆಯಲ್ಲಿದ್ದಾರೆ. ಅದು ತೀಯ ಸಮಾಜ. ಯಾಕಂತೇಳಿದರೆ ಎಲ್ಲರೂ ಇವತ್ತು ನಾನು ಹೇಳೋದಾದರೆ ಎಲ್ಲರೂ ಒಟ್ಟಿಗೆ ಆಗಬೇಕು. ನಮಗೆ ನಮ್ಮ ಕ್ಷೇತ್ರಕ್ಕೂ ಹಾಗೆ ಭಾರತೀಯ ಜನಸಭೆ ಹೊರಗಿಂದ ಒಳ್ಳೆಯ ಒಂದು ಮಿಲಿಟರಿ ಥರ ನಮಗೆ ಒಂದು ರಕ್ಷಣೆ ಬೇಕು ಕ್ಷೇತ್ರಕ್ಕೆ. ಆ ರೀತಿಯಲ್ಲಿ ನೀವು ಮಾಡಬೇಕು. ಮಹಿಳೆಯರಾಗಲಿ ಯುವಕರಾಗಲಿ ಎಲ್ಲರೂ ಒಂದೇ ಕೈಯ ಇದರಲ್ಲಿ ನಾವೆಲ್ಲ ನಮ್ಮ ಭೇದ ಭಾವ ಬಿಟ್ಟು ನಾವು ತಾಯಿ ಭಗತಿ ನಮಗೆ ಎಷ್ಟು ದಿವಸ ನಮಗೆ ಇಲ್ಲಿ ನಮಗೆ ಜೀವಮಾನದಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತದೆ ಅಷ್ಟು ದಿವಸ ಮಾತ್ರ. ಅಂದರೆ ಯಾರೂ ಶಾಶ್ವತವಲ್ಲ. ನಮ್ಮ ಏನಿದ್ದರೂ ನಮ್ಮದು ಇವತ್ತೊಂದು ಒಳ್ಳೆಯ ವೇದಿಕೆ ಇದೆ. ಇಲ್ಲಿಂದ ನಾವು ನಮ್ಮ ತೀಯ ಸಮಾಜವನ್ನು ಭಾರತೀಯ ತೀಯ ಸಮಾಜದ ಮೂಲಕ ಒಳ್ಳೆಯ ಬಲಸಾಧ್ಯ ಸಂಸ್ಥೆಯಾಗಿ ಮುಂದುವರಿಸಿ ನಮ್ಮ ಸಮಾಜ ಒಂದು ಕಟ್ಟುವ ಒಳ್ಳೆಯ ರೀತಿಯಲ್ಲಿ ನಾವು ಅಧ್ಯಕ್ಷರು ಹೇಳಿದರು ಕ್ಷೇತ್ರದ ಸಮಾವೇಶ ಮಾಡಬೇಕಂತ. ಎಲ್ಲರೂ ಒಟ್ಟಿಗೆ ಕೂಡಿದರೆ ಏನು ವಿಷಯನೇ ಇಲ್ಲ ಸಮಾವೇಶ ಮಾಡಲಿಕ್ಕೆ. ಆದರೆ ಎಲ್ಲರೂ ಒಟ್ಟಿಗೆ ಕೂಡುವುದಿಲ್ಲ. ಅದನ್ನು ಇವತ್ತಿಂದ ನಾವು ಆ ಹೆಜ್ಜೆಗೆ ಬರಬೇಕು. ಅದಕ್ಕೆ ಮುಂಚೆನೇ ಹಾಕಬೇಕು. ಕ್ಷೇತ್ರದ ಆಚಾರ ಭಟ್ಟವರ ನಿರ್ದೇಶನದಲ್ಲಿ ಎಲ್ಲರ ಆಶೀರ್ವಾದದಲ್ಲಿ ನಾವು ಒಂದು ತೀಯ ಸಮಾವೇಶ ಏನಿಲ್ಲಾದರೂ ಉಳ್ಳಾಳ ವಲಯದಲ್ಲಿ ಮಾಡುವಂಥ ಒಂದು ಸದ್ಯಕ್ಕೆ ಒಂದು ಸಮಾವೇಶ ಮಾಡುವಂಥ ಒಂದು ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಬೇಕು. ಹಾಗೆ ಇವತ್ತು ಪ್ರತಿಭಾ ಪುರಸ್ಕಾರ ಮತ್ತು ಇವತ್ತು ಸ್ಕಾಲರ್ಶಿಪ್ಪು ತೆಗೆಯುವ ಮಕ್ಕಳಲ್ಲಿ ಸಮಾಜದ ಬಗ್ಗೆ ಸ್ವಲ್ಪ ಚಿಂತನೆ ಇರಲಿ. ಒಳ್ಳೆಯ ಆದರ್ಶ ಮಕ್ಕಳಾಗಿ ನಮ್ಮ ತೀಯ ಸಮಾಜದ ಒಳ್ಳೆಯ ಹುದ್ದೆಯಲ್ಲಿ ನೀವು ಭಾಗಿಯಾಗಬೇಕಂತ ಹೇಳ್ಕೊಂಡು ಎಲ್ರಿಗೂ ಇವತ್ತು ಅಭಿನಂದನೆ ಸಲ್ಲಿಸುತ್ತಾ, ಇನ್ನು ನಮ್ಮ ಕ್ಷೇತ್ರದಲ್ಲಿ ನಾಡ್ದು ಇದೇ ವಿದ್ಯಾರ್ಥಿ ವೇತನ ಇದೆ, ಮತ್ತು RTEಯ ಒಂದು ಕಾರ್ಯಕ್ರಮ ಇದೆ, ಹಾಗೆಯೇ ವರಮಹಾಲಕ್ಷ್ಮಿ ಪೂಜೆ ಇದೆ. ಅದೇ ಅಲ್ಲದೆ ಇವಾಗ ಕಳೆದ ವರ್ಷ ಆದ ಹಾಗೆ ತೀಯರ ಚೇರ್ನರಿವರಿ ನಾಲ್ ಇವತ್ತು ಮಾಡೂರು ಇದರಲ್ಲಿ ನಾವು ಸದ್ಯಕ್ಕೆ ಆಗಸ್ಟಲ್ಲಿ ಆಗಲಿಕ್ಕೆ ಇದೆ. ಅದಕ್ಕೆ ಎಲ್ಲರೂ ಅದಂದರೆ ನಮ್ಮ ಸಮಾಜ ಬೆಳೆಯುವಂಥ ಒಂದು ಸಮಾಜದ ಒಂದು ಶಕ್ತಿಯನ್ನು ತೋರಿಸುವಂಥ ಒಂದು ಕಾರ್ಯಕ್ರಮ ತೀಯರ ವಿಚಾರ ನಾಲ್. ಹಾಗಾಗಿ ಅದರಲ್ಲಿ ಎಲ್ಲರೂ ಭಾಗಿಯಾಗಬೇಕು. ಅಂದರೆ ಅದೊಂದು ಕ್ರೀಡೆಯ ಕಾರ್ಯಕ್ರಮ. ಅದರಲ್ಲಿ ಸಮಾಜ ಒಟ್ಟಿಗೆ ಮಾಡುವಂಥ ಒಂದು ಸನ್ನಿವೇಶ ಮೂಡುತ್ತೆ. ಅದಕ್ಕಾಗಿ ಎಲ್ಲರೂ ಕೈ ಜೋಡಿಸಿಕೊಂಡು ಇವತ್ತು ಅಭಿನಂದನೆ ಸ್ವೀಕರಿಸಿದ ನನ್ನ ಪರಿಚಯದವರು ನನ್ನ ಹಿರಿಯವರು ಅವರಿಗೂ ವಿಶೇಷವಾಗಿ ಅಭಿನಂದನೆ ಸಲ್ಲಿಸುತ್ತಾ, ಇನ್ನು ಅವರಿಗೂ ಆ ಭಗವತಿಯ ಅಮ್ಮನವರು ಒಳ್ಳೆಯ ಆರೋಗ್ಯ ಕೊಡಲಿ ಅಂತ ಹೇಳ್ಕೊಂಡು ಎಲ್ರಿಗೂ ಭಗವತಿ ದೇವಿ ಆಶೀರ್ವಾದ ಇರಲಿ ಅಂತ ಹೇಳ್ಕೊಂಡು ನಮ್ಮ ಸಮಾಜ ಕಟ್ಟುವಲ್ಲಿ ಎಲ್ಲ ವೈಷಮ್ಯವನ್ನು ಬಿಟ್ಟು ಎಲ್ಲರೂ ಒಟ್ಟಿಗೆ ಆಗಬೇಕಂತ ಹೇಳ್ಕೊಂಡು ವಿನಮ್ರವಾಗಿ ಕೇಳ್ಕೊಂಡು ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ತೀಯರು ಅಬಲರಲ್ಲ ಸಬಲರು. ತೀಯ ಸಮುದಾಯದ ಅಭ್ಯುದಯಕ್ಕಾಗಿ ನಾವೆಲ್ಲ ಒಟ್ಟಿಗೆ ಸೇರೋಣ, ತೀಯ ಸಮಾವೇಶಕ್ಕೆ ನಾಂದಿಯಾಗೋಣ. ಅದ್ಭುತವಾದ ಮಾತನಾಡಿ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, ನಾನು ಆರಂಭದಲ್ಲೇ ಹೇಳಿದೆ ಪ್ರಾಸ್ತಾವಿಕ ನುಡಿಯೊಂದಿಗೆ ಸರಿಸುಮಾರು 38 ವಿದ್ಯಾರ್ಥಿಗಳು ಇಂದು ಪ್ರತಿಭಾ ಪುರಸ್ಕಾರ ಸ್ವೀಕರಿಸಿದ್ದಾರೆ. ಆದರೆ ಬಹಳ ಸಮೀಪದ ಅಂಕವನ್ನು ಗಳಿಸಿದ್ದಾರೆ. 603, 602, 601 ಹೀಗೆ 600ಕ್ಕೂ ಹೆಚ್ಚು ಅಂಕವನ್ನು ಗಳಿಸಿದವರಿದ್ದಾರೆ. PUCಯಲ್ಲಿ ಕೂಡ ಅತ್ಯಧಿಕ ಅಂಕವನ್ನು ಗಳಿಸಿದ್ದಾರೆ. ಆದರೆ ನಮ್ಮ ತೀಯ ಸಮುದಾಯದ ಒಂದು ಗೌರವದ ನೆಲೆಯಲ್ಲಿ 2 ವಿದ್ಯಾರ್ಥಿಗಳು ನಾವು ಪ್ರತ್ಯೇಕವಾಗಿ ಗೌರವಿಸಲಿಕ್ಕಿದ್ದೇವೆ.
603 ಅಂಕವನ್ನು ಗಳಿಸಿದವರು ಮತ್ತು 602 ಅಂಕವನ್ನು ಗಳಿಸಿದವರು ಇದ್ದಾರೆ. ಆದರೆ ಬೇಸರ ಪಡಿಸೋದು ಬೇಡ. ನಮ್ಮ ನಿಯಮದ ಪ್ರಕಾರ SLCಯಲ್ಲಿ ಅತ್ಯಧಿಕ ಅಂಕವನ್ನು ಗಳಿಸಿರುವಂತಹ ರಕ್ಷಾ GN ದಯವಿಟ್ಟು ವೇದಿಕೆ ಬರಬೇಕು. ರಕ್ಷಾ GN, ಕೆ ನಾಗೇಶ್ ಹಾಗೂ ಗಾಯತ್ರಿ ಇವರ ಪುತ್ರಿಯಾಗಿರುವಂಥ ರಕ್ಷಾ GN ಅವರು 603 ಅಂಕವನ್ನು ಗಳಿಸಿದ್ದಾರೆ. 96.48% ಅಂಕದೊಂದಿಗೆ ಹಿರಿಯ ಸಮುದಾಯದಲ್ಲಿ ರಕ್ಷಾ GN ಅವರಿಗೆ ನಮ್ಮ ವೇದಿಕೆಯಿಂದ ಗೌರವ ಪುರಸ್ಕಾರ ನೀಡುತ್ತಿದ್ದಾರೆ. ಅದೇ ರೀತಿ PUCಯಲ್ಲಿ ಕೂಡ ಅತ್ಯಧಿಕ ಅಂಕವನ್ನು ಗಳಿಸಿದವರು ಕುಮಾರಿ ವೃಷಾಲಿ, ಶ್ರೀ ಪ್ರವೀಣ್ ಹಾಗೂ ಶ್ರೀಮತಿ ವನಿತಾ ಇವರ ಪುತ್ರಿ 577 ಅಂಕವನ್ನು ಗಳಿಸಿದ್ದಾರೆ. 96.16% ಅಂಕದೊಂದಿಗೆ. ಹಾಗಾಗಿ ಕುಮಾರಿ ವೃಷಾಲಿ ಹಾಗೂ ರಕ್ಷಾ GN ವೇದಿಕೆಯ ಎಲ್ಲ ಅತಿಥಿಗಳು ಪ್ರತಿಭೆಗಳನ್ನು ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇವೆ. ರಕ್ಷಾ GN, ಕೆ ನಾಗೇಶ್ ಹಾಗೂ ಗಾಯತ್ರಿ ಇವರ ಪುತ್ರಿ 603 ಅಂಕವನ್ನು ಗಳಿಸಿ ಶ್ರೀ ಭಗವತಿ ನಮಃ. ಗುರುಭ್ಯೋ ನಮಃ. ಮುಖ್ಯವಾಗಿ ಇವತ್ತಿನ ಒಂದು ಕಾರ್ಯಕ್ರಮ ಅಂತ ಹೇಳಿದರೆ ನಮ್ಮ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವಂತಹದ್ದು ಮತ್ತು ವಿದ್ಯಾರ್ಥಿಯನ್ನು ವೇತನ ಸಲ್ಲಿಸುವಂತಹದ್ದು. ಭಾರತೀಯ ತೀಯಾ ಸಮಾಜ ರಿಜಿಸ್ಟರ್ಡ್ ಉಳ್ಳಾಳ ವಲಯ ಶ್ರೀ ಚೀರಂಬ ಭಗವತಿ ಕ್ಷೇತ್ರಕ್ಕೆ ಒಳಪಟ್ಟಂತಹ ಈ ಒಂದು ಸಂಸ್ಥೆ ಈ ಒಂದು ಮಹೋನ್ನತ ಕಾರ್ಯವನ್ನು ಹಮ್ಮಿಕೊಂಡಿದೆ. ಬಹುತೇಕ ಸಂಖ್ಯೆ ಪ್ರಕಾರ 38 ವಿದ್ಯಾರ್ಥಿಗಳು SSLC ಮತ್ತು PUCಯಲ್ಲಿ 85% ಹೆಚ್ಚು ಅಂಕಗಳನ್ನು ಗಳಿಸಿ ಮಹೋನ್ನತ ಸಾಧನೆ ಮಾಡಿದ್ದಾರೆ. ಇವರಿಗೆಲ್ಲರಿಗೂ ಭಾರತೀಯ ತೀಯಾ ಸಮಾಜ ರಿಜಿಸ್ಟರ್ಡ್ ಉಳ್ಳಾಲ ಇದರ ಪರವಾಗಿ ಒಂದು ಜೋರಾದ ಚಪ್ಪಾಳೆಯನ್ನು ಸಲ್ಲಿಸಬೇಕು, ಅಭಿನಂದನೆ ಸಲ್ಲಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಇವರು ನಮ್ಮ ಮುಂದಿನ ಕುಡಿಗಳು, ನಮ್ಮ ಸಮಾಜವನ್ನು ಮುನ್ನಡೆಸುವಂತಹವರು. ಅವರಿಗೆ ಚಪ್ಪಾಳೆಯಲ್ಲಿ ಇನ್ನೂ ಉತ್ಸಾಹವನ್ನು ತುಂಬಿಸಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಯಾಕಂದರೆ
ಚಪ್ಪಾಳೆಗೆ ಇರುವಂತಹ ಶಕ್ತಿ ಬೇರೆ ಯಾವುದಕ್ಕೂ ಇರುವುದಿಲ್ಲ. ಸನ್ಮಾನ ಮಾಡುವ ಸಮಯದಲ್ಲಿ ಅವರಿಗೆ ಕೊಡುವಂತಹ ಪ್ರತಿಯೊಂದು ಚಪ್ಪಾಳೆಗಳು ಅವರು ನಮ್ಮ ಸಮಾಜಕ್ಕೆ ಇನ್ನಷ್ಟು ಹತ್ತಿರಗೊಳಿಸುತ್ತದೆ, ಅವರನ್ನು ಇನ್ನಷ್ಟು ಬೆಳೀಲಿಕ್ಕೆ, ಇನ್ನಷ್ಟು ನಮ್ಮ ಸಮಾಜಕ್ಕೆ ಸೇವೆ ಮಾಡುವಂತಹ ಒಂದು ಜವಾಬ್ದಾರಿಯನ್ನು ಅವರಿಗೆ ನೀಡುತ್ತದೆ. ಮುಖ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು ಇವತ್ತಿನ ಈ ಒಂದು ಕಾರ್ಯಕ್ರಮದ ಹೀರೋಗಳು, ಖಂಡಿತವಾಗಿ ಹೌದು. ಆದರೆ ಇವರನ್ನು ಒಳಗೊಂಡು ಬೇರೆ ಹೀರೋಗಳು ಇದ್ದಾರೆ. ನಾವು ಮುಖ್ಯವಾಗಿ ಪ್ರತಿಯೊಂದು ವೇದಿಕೆಗಳಲ್ಲಾಗಲಿ ಕಾರ್ಯಕ್ರಮಗಳಲ್ಲಾಗಲಿ ನಾವು ಅಭಿನಂದನೆಯನ್ನು ಮಕ್ಕಳಿಗೆ ಮಾಡ್ತಾ ಇದ್ದೇವೆ. ಆದರೆ ಅವರ ಬೆನ್ನ ಹಿಂದೆ ಕೆಲಸ ಮಾಡುವಂತಹ ಪೋಷಕರನ್ನು ಗೌರವಿಸುವಲ್ಲಿ ನಾವು ಸ್ವಲ್ಪ ಹಿಂದಿದ್ದೇವೆ. ಮುಖ್ಯವಾಗಿ ಅವರಿಗೆ ಒಂದು ಹಂತಕ್ಕೆ ಬರಬೇಕಾದ್ರೆ ಅವರ ಪೋಷಕರು ಎಷ್ಟು ಶ್ರಮ ಪಟ್ಟಿರಬಹುದು, ಎಷ್ಟು ನಿದ್ದೆಗೆಟ್ಟಿರಬಹುದು, ಅದೇ ರೀತಿ ಎಷ್ಟು ಮಾರ್ಗದರ್ಶನ ಕೊಟ್ಟಿರಬಹುದು, ಎಷ್ಟು ಚಿಂತಾಕ್ರಾಂತರಾಗಿರಬಹುದು ಇವರೊಂದು ಹಂತಕ್ಕೆ ಬರ್ತಾರೆ ಎಂಬುದಕ್ಕೆ. ಆದ್ದರಿಂದ ಅವೆಲ್ಲ ಪೋಷಕರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ಕೊಡಬೇಕಂತ ನಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಯಾಕಂದರೆ ಇದು ಅವರ 10 ವರ್ಷದ 12 ವರ್ಷದ ಒಂದು ಕನಸಾಗಿತ್ತು. ಮಕ್ಕಳನ್ನು ಶಾಲೆಗೆ ಸೇರಿಸುವ ಹೊತ್ತಿನಲ್ಲಿ ಅವರಲ್ಲಿ ಏನು ಇರ್ತದೋ ಇಲ್ಲವೋ ಗೊತ್ತಿಲ್ಲ. ಶಾಲೆಯಲ್ಲಿ ಯಾವ ಶಾಲೆಯಲ್ಲಿ ಸೇರಿಸಬೇಕು, ಹೇಗೆ ಹೋಗ್ತಾರೆ, ನಾನು ಅದಕ್ಕೆ ಏನು ಮಾಡಬೇಕೆಂಬುದನ್ನು ಮಾತ್ರ ಅವರು ಗಮನದಲ್ಲಿ ಇಟ್ಟಿಟ್ಕೊಂಡಿರ್ತಾರೆ. ಒಂದು ದೊಡ್ಡ ಸಾಧನೆ ಸಮಾಜದಲ್ಲಿ ಕಾಣಬೇಕೆಂದು ಅವರೊಂದು ಮನದೊಳಗೊಂದು ಒಂದು ಚಿಂತಿತವಾಗಿರ್ತದೆ. ಅದು ಸಾಧನೆ ಮಾಡಿದಂತಹ ದಿವಸ ಅಂತ ಹೇಳಿದರೆ ಅದೊಂದು ಶಾಲಾ ಮಕ್ಕಳ ಫಲಿತಾಂಶ ಬಂದ ದಿವಸ. ಮಕ್ಕಳೇ, ನಿಮಗೆ ಇವತ್ತು ಸನ್ಮಾನ ಮಾಡಿದ್ದಾರೆ, ಅಭಿನಂದನೆ ಮಾಡಿದ್ದಾರೆ ಅಂತ ಹೇಳಿದರೆ ನಿಮಗೆಲ್ಲರಿಗೂ ಇಂತಹ ಒಂದು ದೊಡ್ಡ ವೇದಿಕೆ ಕಾದಿದೆ ಎಂಬುದಂತ ಮುಖ್ಯವಾದ ಅರ್ಥವನ್ನು ತಿಳ್ಕೋಬೇಕು. ನಾವು ಈ ಸಮಾಜಕ್ಕೆ ಋಣಿಯಾಗಿರಬೇಕು. ಇವತ್ತು ನೀಡಿದಂತಹ ಒಂದು ಪ್ರೋತ್ಸಾಹಧನವನ್ನು ನಾವು ನಮ್ಮ ಸ್ವಂತಕ್ಕೆ ಉಪಯೋಗಿಸಿದ್ರು ಮುಂದಿನ ದಿನಗಳಲ್ಲಿ ನಮ್ಮ ಸಂಪಾದನೆಯಲ್ಲಿ ನಮ್ಮ ಸಮಾಜಕ್ಕೊಂದು ಅಂಶವನ್ನು ಮೀಸಲಿರಿಸಬೇಕೆಂಬುದನ್ನು ನೀವು ಖಂಡಿತವಾಗಿ ಇವತ್ತಿನಿಂದಲೇ ಮನಸ್ಸಿನಲ್ಲಿ ತುಂಬಿಸಿಕೊಳ್ಳಬೇಕು. ಯಾಕಂದರೆ ಇದು ಮುಖ್ಯವಾಗಿ ಅಗತ್ಯವಾಗಿ ಬೇಕಾದದ್ದು. ಮಾನ್ಯ ಸದಾಶಿವ ಉಳ್ಳಾಲ್ರವರು ಹೇಳಿದರು, ಬಹಳಷ್ಟು ವರ್ಷಗಳ ಹಿಂದೆಯೇ ಈ ಒಂದು ವಿದ್ಯಾರ್ಥಿ ವೇತನ ಪ್ರಾರಂಭ ಆಗಿತ್ತು, ಅದು ಇಂದಿನವರೆಗೆ ನಡೆದುಕೊಂಡು ಬಂದಿದೆ. ನಿಮಗೆ ಇದು ನೀಡಿದಂತಹ ಉದ್ದೇಶವೂ ಅದೇ. ಮುಂದಿನ ದಿನಗಳಲ್ಲಿ ನೀವು ಇದನ್ನು ಮುನ್ನಡೆಸಿಕೊಂಡು ಹೋಗಬೇಕಂತಹ ಶಕ್ತಿಯುಳ್ಳವರು, ಅದನ್ನು ಖಂಡಿತವಾಗಿ ನೆರವೇರಿಸ್ತಿದ್ದೀರೆಂಬ ವಿಶ್ವಾಸವು ನಮಗಿದೆ, ನಮ್ಮ ಸಮಾಜಕ್ಕಿದೆ. ಬಂಧುಗಳೇ, ಉಪನ್ಯಾಸಕರು ಬಹಳಷ್ಟು ವಿಚಾರಗಳನ್ನು ಹೇಳಿದರು. ಅದರಿಂದ ಇಲ್ಲಿ ತುಂಬ ಹೇಳುವಂಥ ಅಗತ್ಯ ಇಲ್ಲ ಅಂತ ನನಗೆ ಅನಿಸುತ್ತೆ. ಮಕ್ಕಳು ಬದಲಾದರು ಎಂಬುದೊಂದು ಪ್ರಮುಖ ಅಂಶವನ್ನು ನಾನೊಂದು ಇಟ್ಕೊಂಡು 1-2 ನಿಮಿಷಗಳ ಮಾತಾಡ್ತೀನಿ. ಮಕ್ಕಳು ಬದಲಾದರು ಎಂಬುದಕ್ಕೆ ಮುಖ್ಯ ಕಾರಣ ಮಕ್ಕಳೇ ಆಗಿರ್ತಾರೆ. ಯಾಕಂತ ಹೇಳಿದರೆ ತಂದೆ ತಾಯಿಗಳು ಮಕ್ಕಳಿಗೆ ಸ್ವಾತಂತ್ರ್ಯ ಕೊಟ್ಟಿರ್ತಾರೆ. ಅವರೊಂದು ನಿರ್ದಿಷ್ಟ ಒಂದು ಕೆಲಸವನ್ನು ಮಾಡಿಕೊಂಡು ತಮ್ಮ ಜವಾಬ್ದಾರಿಯನ್ನು ಅರ್ಥಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಓದ್ತಾ ಇದ್ದಾರೆ, ಅಥವಾ ಅವರ ಒಂದು ಕನಸನ್ನು ಸಾರ್ಥಕಪಡಿಸುವಲ್ಲಿ ಕೆಲಸ ಮಾಡ್ತಿದ್ದಾರೆ ಎಂಬುದನ್ನು ಅವರ ಉದ್ದೇಶ ಆಗಿರ್ತದೆ. ಅವರ ಕಲ್ಪನೆಗಳಿರ್ತದೆ, ನಾನು ಮಕ್ಕಳಿಗೆ ಏನಾದರೂ ಮಾಡಬೇಕು, ಮಕ್ಕಳ ಸಾಧನೆಗೆ ಸಹಾಯ ಮಾಡಬೇಕೆಂಬುದು ಆಗಿರ್ತದೆ. ಆದ್ದರಿಂದ ಅವರ ಜವಾಬ್ದಾರಿಯನ್ನು ಅವರು ಖಂಡಿತ ನಿಭಾಯಿಸ್ತಾ ಇರ್ತಾರೆ. ಅಲ್ಲಿ ಎಡವಟ್ಟು ಮಾಡಿಕೊಳ್ಳುವುದು ನಮ್ಮ ಮಕ್ಕಳೇ. ಪ್ರಮುಖವಾಗಿ ಅದರಲ್ಲಿ ವಾಟ್ಸಪ್ ಅಥವಾ ಇನ್ಸ್ಟಾದಲ್ಲಿ ಸ್ಟೇಟಸ್ ಹಾಕುವಂತಹದ್ದು. ನಮಗೆ ಶಾಲೆಗೆ ಹೋಗ್ತಾ ಹೋಗ್ತಾ ಹಲವಾರು ಮಿತ್ರರ ಪರಿಚಯ ಆಗುತ್ತೆ. ಮುಖ್ಯವಾಗಿ ತಿಳಿಸಬೇಕಂತ ಹೇಳಿದರೆ, ಹಿಂದಿನ ಕಾಲದಲ್ಲಿ ಮದುವೆ ಎಂಬ ಒಂದು ಸಂಸ್ಕಾರಕ್ಕೆ ಹಿರಿಯರು ಕೂಡಿಕೊಂಡು ಮಾಡುವಂಥದ್ದಿತ್ತು. ಅಂದರೆ ಸರಿಸುಮಾರು 20 ವರ್ಷಗಳ ನಂತರ ಆ ಒಂದು ಯೋಜನೆಗೆ ಅಡಿಗಲ್ಲು ಹಾಕುವಂಥ ಯೋಜನೆ ಹಿರಿಯರ, ಗುರಿಕಾರರ ಮತ್ತು ಸಮಾಜದ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ನಡೀತಾ ಇತ್ತು. ಆದರೆ ಈಗ 12 ವರ್ಷದಿಂದ 15 ವರ್ಷದ ಒಳಗಿನ ಮಕ್ಕಳೇ ತಾವೇ ಸ್ವತಃ ನಿರ್ಧರಿಸುವಂಥ ಹಂತಕ್ಕೆ ನಾವು ಬೆಳೆದಿದ್ದೇವೆ. ಇದು ನಮ್ಮ ಒಂದು ಬಹಳಷ್ಟು ಹಿನ್ನಡೆ. ಯಾಕಂತ ಹೇಳಿದರೆ, ಒಂದು ಸಮಾಜದಲ್ಲಿ ಅಂತರ್ಜಾತಿ ವಿವಾಹ ಒಂದು ದೊಡ್ಡ ಒಂದು ಹಿನ್ನಡೆ. ಅದರಲ್ಲಿ ಬೇರೆ ಸಮಾಜಗಳಂತೆ ನಮ್ಮ ಸಮಾಜವು ಒಂದು ನೋವನ್ನು ಅನುಭವಿಸ್ತಾ ಇದೆ. ಮುಖ್ಯವಾಗಿ ಅಂತರ್ಜಾತಿ ವಿವಾಹ ಆದವರನ್ನು ನಾವು ಏನು ಮಾಡಲಿಕ್ಕೆ ಆಗುವುದಿಲ್ಲ, ಅಂತ ಮುಂದೆ ಆಗುವವರನ್ನು ನಾವು ಏನು ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ಇರುವಂತಹ ಮಕ್ಕಳಿಗೊಂದು ಕಿವಿ ಮಾತು ಹೇಳ್ತಾ ಇದ್ದೇನೆ, ಅಂತಹ ಸಂದರ್ಭದಲ್ಲಿ ನಿಮ್ಮ ತಂದೆ ತಾಯಿಗಳ ಮನದಲ್ಲಿ ಯಾವ ನೋವು ತುಂಬಿರಬಹುದು ಎಂಬುದನ್ನು ನೀವು ಮುಖ್ಯವಾಗಿ ಆಲೋಚನೆ ಮಾಡಿಕೊಳ್ಬೇಕಾಗತ್ತೆ. ನಾವು ಈ ಒಂದು ಶ್ರೀ ಭಗವತಿ ದಿಯಾ ಕಂಕಣ ಭಾಗ್ಯ ತಂಡಕ್ಕೆ ಬರುವುದಕ್ಕಿಂತ ಮುಂಚೆ ನಾವು ಕೂಡ ಒಂದು ಸಾಮಾಜಿಕ ಕಾರ್ಯಕರ್ತರಾಗಿರಲಿಲ್ಲ. ನಾವು ನಮ್ಮದೇ ಒಂದು ದಾರಿಯಲ್ಲಿ ಇದ್ದೆವು. ಅಚಾನಕ್ಕಾಗಿ
ಸಮಾಜದ ಕೆಲವೊಂದು ನ್ಯೂನತೆಗಳಲ್ಲಿ ಕೆಲವೊಂದು ನೋವುಗಳನ್ನು ಅರಿತುಕೊಂಡು ಶ್ರೀ ಭಗವತಿ ಸ್ವಯಂ ಸಹಾಯ ಎಂಬ ಒಂದು ತಂಡವನ್ನು ರಚಿಸಿಕೊಂಡು ನಾವು ಬಂದಂಥವರು ಈ ಒಂದು ವೇದಿಕೆಗೆ ತಂದು ನಿಲ್ಲಿಸಿದೆ ಅಂತ ಹೇಳುವುದಾದರೆ ಅದು ಶ್ರೀ ಭಗವತಿ ಮಾತೆಯ ಅನುಗ್ರಹ ಅಂತ ನಾವು ಇಲ್ಲಿ ಈ ಒಂದು ಮೂಲಕ ತಿಳಿಸಿಪಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಪ್ರಥಮವಾಗಿ ಶ್ರೀ ಭಗವತಿ ಸ್ವಯಂ ಸಹಾಯ ತಂಡವನ್ನು ರಚಿಸಿಕೊಂಡಾಗ ನಮ್ಮನ್ನು ಹೀನಾಯವ ಕಂಡವರು ಅದೆಷ್ಟೋ ಜನ, ಅದನ್ನು ಕ್ಷೀಣವಾಗಿ ನಿಂದಿಸಿದವರು ಅದೆಷ್ಟೋ ಜನ. ಆದರೆ ಈ ಒಂದು 4 ವರ್ಷಗಳ ಅವಧಿಯಲ್ಲಿ 35 ಕುಟುಂಬಗಳಿಗೆ ಸರಿಸುಮಾರು 20 ಲಕ್ಷಕ್ಕಿಂತ ಹೆಚ್ಚು ಸಹಾಯವು ನಮ್ಮ ಈ ಶ್ರೀ ಭಗವತಿ ಸ್ವಯಂ ಸಹಾಯ ತಂಡದ ಮುಖಾಂತರ ನಡೆದಿದೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಇದು ನಾವು ಮಾಡಿದ್ದಲ್ಲ, ನಮ್ಮ ಸಮಾಜ ಮಾಡಿದ್ದು. ಇಲ್ಲಿ ಮುಖ್ಯವಾಗಿ ಯಾವ ರೀತಿ ಕೆಲಸ ನಡೀತೆ ಅಂತ ಹೇಳಿದರೆ, ನಮ್ಮನ್ನೇ ನಾವು ಸ್ವಯಂ ದಾನಿಗಳಾಗಿ ಸಣ್ಣ ಕಿರು ಕಾಣಿಕೆಯಿಂದ ನಮ್ಮ ಸಮಾಜವನ್ನು ಆಧರಿಸಿಕೊಳ್ಳುವುದಾಗಿರುತ್ತದೆ. ಈ ಒಂದು ಯಶಸ್ಸಿನ ಹಿಂದೆ ಬಹಳಷ್ಟು ಜನರ ಸಹಕಾರದೊಡನೆ ನಾವು ಶ್ರೀ ಭಗವತಿ ತೀಯಾ ಕಂಕಣ ಭಾಗ್ಯ ಎಂಬ ತಂಡವನ್ನು ರೂಪಿಸಿಕೊಂಡೆವು. ಇಲ್ಲಿ ಮುಖ್ಯವಾಗಿ ಬಹಳಷ್ಟು ಜನರ ಶ್ರಮವಿದೆ. ಒಂದು ವ್ಯಕ್ತಿಗತವಾಗಿ ಓರ್ವ ವ್ಯಕ್ತಿಯಿಂದ ಅಥವಾ ಒಂದು 2 ವ್ಯಕ್ತಿಗಳಿಂದ ಆದಂತಹ ಒಂದು ತಂಡವಲ್ಲ ಅದು. ಇಲ್ಲಿ ಮೋಹನ್ ಬಿ ತಿಂಬೆ ಅವರು ಮಾಡಿದಂತಹ ಸಾಧನೆ ಅಲ್ಲ, ಅಥವಾ ಜಯಶ್ರೀ ಮೇಡಮ್ ಮಾಡಿದಂತಹ ಸಾಧನೆ ಅಲ್ಲ, ಅಥವಾ ಸುದಿನ್ ಅಥವಾ ಇನ್ಯಾರೋ ವ್ಯಕ್ತಿಗಳು ಮಾಡಿದಂತಹ ಸಾಧನೆ ಅಲ್ಲ. ಇದು ನೀವುಗಳು ಸೇರಿ ಮಾಡಿದಂತಹ ಸಾಧನೆಯಿಂದ ಈ ಒಂದು ಹಂತಕ್ಕೆ ನಾವು ಬೆಳೆದಿದ್ದೇವೆ. ಸಮಾಜಕ್ಕೋಸ್ಕರ ಸೇವೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಉಪನ್ಯಾಸಕರು ತಿಳಿಸಿದಂತೆ ಬಹಳಷ್ಟು ಗಂಡು ಮಕ್ಕಳು ನಮ್ಮಲ್ಲಿ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. 500ಕ್ಕೂ ಹೆಚ್ಚು ಪ್ರೊಫೈಲ್ಗಳು ನಮ್ಮಲ್ಲಿ ರಿಜಿಸ್ಟರ್ ಕೊಂಡಿದ್ದಾರೆ. ಅಂದರೆ ವಿವಾಹದ ಅಪೇಕ್ಷೆ ಎಷ್ಟಿರಬಹುದು, ನೋಂದಾಯಿಸಿಕೊಳ್ಳದವರದು ಅದೆಷ್ಟಿರಬಹುದು ಎಂಬುದನ್ನು ಊಹಿಸಿ ನೀವೇ. ಅಂದರೆ ಗಂಡು ಮಕ್ಕಳಲ್ಲಿ ವಿವಾಹ ಸ್ವಲ್ಪ ತಡವಾಗಿ ಆಗಲಿ ಎಂಬ ಉದ್ದೇಶದಿಂದ ಹಿಂದುಳಿದುಕೊಂಡು ಈಗ ಹುಡುಕುತ್ತಿರುವಾಗ ವಧು ಸಿಗದೆ ತುಂಬ ನೊಂದವರು ಬಹಳಷ್ಟಿದ್ದಾರೆ. ಆದರೆ ಇದೆಲ್ಲವನ್ನು ನಾವು ಸರಿಪಡಿಸಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಇದೊಂದು ಶ್ರೀ ಭಗವತಿ ತೀಯಾ ಕಂಕಣ ಭಾಗ್ಯ ತಂಡದ ಸಾಧನೆ ಅಲ್ಲ, ಪ್ರತಿಯೊಬ್ಬ ರೀತಿಯಲ್ಲಿ ಕೈ ಜೋಡಿಸಿದ್ದಲ್ಲಿ ಇದು ಸಾಧ್ಯ ಇದೆ. ನಾವು ತಮ್ಮೆಲ್ಲರ ಸಹಕಾರದೊಂದಿಗೆ ಇನ್ನು ಮುಂದಿನ ದಿನಗಳಲ್ಲಿ ಶ್ರೀ ಭಗವತಿ ತೀಯಾ ಕಂಕಣ ಭಾಗ್ಯ ಎಂಬ ಮೊಬೈಲ್ ಆ್ಯಪನ್ನು ರೆಡಿ ಮಾಡಿಕೊಂಡಿದ್ದೇವೆ. ಇಲ್ಲಿ ಬಹುತೇಕ ಜನರು ಅದಕ್ಕೆ ಸಹಾಯ ನೀಡಿದವರು ಇರಬಹುದು, ಇಲ್ಲಿ ನಮಗೆ ಕಂಡ ಪ್ರಕಾರ ಇದ್ದಾರೆ. ಆದರೆ ಆ ಒಂದು ವಿಶಿಷ್ಟ ಒಂದು ಯೋಜನೆಯಲ್ಲಿ ತಮ್ಮೆಲ್ಲರ ಸಹಕಾರ ನಿಮ್ಮದು ಇರಲಿ ಎಂದು ನಾವು ಬೇಡಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮಲ್ಲಿ ಈ ಒಂದು ಯೋಜನೆಗೆ ನಮಗೆ ಕೆಲವೊಂದು ಮುಖ್ಯ ವಿಚಾರಗಳನ್ನು ನಮ್ಮ ತಂಡದೊಡನೆ ಪರೋಕ್ಷವಾಗಿ ಕೆಲಸ ಮಾಡುವಂಥ ಬಹಳಷ್ಟು ತಂಡಗಳು ನಮ್ಮೊಂದಿಗಿವೆ. ಅವರ ಈ ಶ್ರಮದಿಂದಾಗಿ ನಾವು ಈ ಒಂದು ಹಂತಕ್ಕೆ ಬಂದು ನಿಂತಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ಈಗ ಸಮಯ ವೇಳೆ ಮೀರುತ್ತಿದ್ದರಿಂದ ನಮಗೆ ಹೆಚ್ಚಿನ ವಿಚಾರಗಳನ್ನು ಇಲ್ಲಿ ಹಂಚಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ಈ ಒಂದು ವೇದಿಕೆಯಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ಸಮಿತಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ತಮ್ಮ ಎಲ್ಲರ ಬಾಳು ಉಜ್ವಲವಾಗಲಿ ಎಂದು ಹಾರೈಸುತ್ತಾ ನನ್ನ 2 ಮಾತುಗಳಿಗೆ ವಿಶಿಷ್ಟ ಆಗ್ತಾ ಇದ್ದೇನೆ. ಜೈ ಭಾರತ್, ಜೈ ಕರ್ನಾಟಕ, ಜೈ ತೀಯಾ ಸಮಾಜ. ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಹಂಚಿದ ಶ್ರೋತರಿಗೆ ವಂದನೆಗಳು. ಇನ್ನು ಮುಂದೆ ನಮ್ಮ ಶ್ರೀ ರವೀಂದ್ರ ಉಳ್ಳಾಲ, ಅಧ್ಯಕ್ಷರು, ಜನಚೈತನ್ಯ ಸೇವಾ ಸಹಕಾರಿ ಸಂಘ ತುಕ್ಕೋಟು, ಇವರು ಮಾತನಾಡಲಿಕ್ಕಿದ್ದಾರೆ. ಅಮೂಲ್ಯವಾದ 2 ನಿಮಿಷ ತಮಗಾಗಿ. ಸೋಮನಾಥ ದೇವಸ್ಥಾನ ಪ್ರಾಧ್ಯಕ್ಷ, ವೇದಿಕೆಯಲ್ಲಿ ಆಸೀನಾಗಿದ್ದ ಎಲ್ಲ ತೀಯಾ ಸಮಾಜ ಗಣ್ಯರಿಗೂ, ತುಂಬ ಆತ್ಮೀಯರಾದ ಈ ಹಾಲಿನ ಧರ್ಮದರ್ಶಿಯಾದ ಭಾಸ್ಕರಾಚಾರ್ಯರಿಗೂ, ಮಹಿಳೆಯರಿಗೂ ಮತ್ತು ವೇದಿಕೆ ಮುಂದೆ ಆಸೀನಾಗಿದ್ದೀರ ಎಲ್ಲ ಮಾತೆಯರಿಗೂ, ಆಚಾರ ಭಟ್ಟರಿಗೂ, ಗುರಿಕಾರನವರಿಗೂ, ಮಕ್ಕಳಿಗೂ, ಪೋಷಕರಿಗೂ, ಹೆತ್ತವರಿಗೂ, ಶಿಕ್ಷಕರಿಗೂ ಎಲ್ಲರಿಗೂ ನಮಸ್ಕರಿಸ್ತಾ, ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ, ಇವತ್ತು ಉಳ್ಳಾಳ ವಲಯದ ತೀಯಾ ಸಮಾಜದ ವಿದ್ಯಾರ್ಥಿ ವೇತನ ಪ್ರತಿಪುರಸ್ಕಾರ ಸಭೆಯನ್ನು ಭಾಳ ಸಂತೋಷದಿಂದ, ವಿಜೃಂಭಣೆಯಿಂದ 2ನೇ ವರ್ಷಕ್ಕೆ ನಾವು ಮಾಡ್ತಾಯಿದ್ದೆ. ಭಾರಿ ಖುಷಿ ಆಗ್ತದೆ, ನಮಗೆಲ್ಲರಿಗೂ ಸಂತೋಷವಾಗ್ತದೆ. ಇದೊಂದು ಈಗಾಗಲೇ ಸದಾಶಿವಳ್ಳವರು ಹೇಳಿದ್ದಾರೆ, ತೀಯಾ ಸಮಾಜ ಸಾಧಾರಣ ಬಾಂಬೆಯಿಂದ ನನ್ನು ಶೆಟ್ಟಿ ಅಂತೇಳಿ ಅನೇಕ ಗಣ್ಯರು, ಅಲ್ಲದೆ ಬಾಂಬೆಯಿಂದ ಕೇರಳ ತನಕ ಈ ತೀಯಾ ಸಮಾಜ ಅವರಿಂದ ಬೆಳೀತಾ ಬಂದಿತ್ತು.
ಅಲ್ಲದೆ ಇಲ್ಲಿ ಉಳ್ಳಾಳ ಹೊಳೆಯಲ್ಲಿ ಭಗವತಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದ ಜಗನ್ನಾಥರು, ಅಲ್ಲದೆ ಉಳ್ಳಾಳ ಹೊಳೆಯಲ್ಲಿ ಈಶ್ವರ ಉಳ್ಳಾಳ, ಚಂದ ಬೆಳ್ಚಾಡ, ಮತ್ತು ಇಲ್ಲಿ ಕಾಸರೋಡ್ನಲ್ಲಿ ಕಣ್ಣನ್ ಟೆಕ್ಸ್ಟೈಲ್ BM ಕಮಲಾಕ್ಷ ಮತ್ತು ಇವರು MK ಬೆಳ್ಚಪಾಡ, ಇವರೆಲ್ಲೂ ಭಾಳ ಇದರಲ್ಲಿ ಕೆಲಸ ಹಿಂದೆ ಮಾಡಿದ್ದಾರೆ. ತುಂಬ ಜನಕ್ಕೆ ವಿದ್ಯಾರ್ಥಿ ವೇತನ ಬೇರೆ ಎಲ್ಲ ಕಾರ್ಯಕ್ರಮವನ್ನು ಅವರು ಭಾರಿ ಮಾಡಿದ್ದಾರೆ. ನಮಗೆ ಭಾರಿ ಒಳ್ಳೆ ಸಂತೋಷವಾಗ್ತದೆ. ಮಾತ್ರ ಈಗ ಅವರೆಲ್ಲ ಇಲ್ಲ, ಎಲ್ಲ ಇದಾಗಿದ್ದಾರೆ. ಆದರೆ ಅವರಿಗೆ ಅವರಿಗೂ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇವತ್ತಿನ ಇದು ಕಿಂಚಿದ ಒಂದು ವಿದ್ಯಾರ್ಥಿ ವೇತನ ಇದನ್ನು ಪಡೆದ ವಿದ್ಯಾರ್ಥಿಗಳು ಇದೊಂದು ಪ್ರಸಾದ ಅಂದ್ಕೊಂಡು ವಿದ್ಯಾರ್ಥಿಗಳು ಇನ್ನೂ ಇಂಚು ಅಂಕ ಗಳಿಸಿ ಒಳ್ಳೆಯ ವಿದ್ಯಾರ್ಥಿಯಾಗಿ ಸಮಾಜದಲ್ಲಿ ಬೆಳೆಯಬೇಕು ಅಂತ ನನ್ನದೊಂದು ಭಾರಿ ಒಂದು ಒಳ್ಳೆಯದಾಗ್ತದೆ. ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವುದು ಶಿಕ್ಷಕರು, ರಕ್ಷಕರು, ಪೋಷಕರು ಮತ್ತು ಎಲ್ಲ ಅವರ ಹೊಣೆಯಾಗಿರಬೇಕು, ಜವಾಬ್ದಾರಿರಬೇಕು. ಶಿಕ್ಷಕರು ಕೂಡ ಮಕ್ಕಳೊಟ್ಟಿಗೆ ಒಂದು ವಿಧೇಯರಾಗಿರಬೇಕು. ಮತ್ತು ಇವತ್ತಿನ ಇತಿಹಾಸ ಸಮಾಜ ಕಾರ್ಯಕ್ರಮವು ಪ್ರತಿ ವರ್ಷ ಅವರು ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು, ಹಿಂದುಳಿದ ವರ್ಗದವರಲ್ಲಿ ಹಮ್ಮಿಕೊಳ್ಳಲು ಇಂಥ ಕಾರ್ಯಕ್ರಮ ಯಶಸ್ವಿಯಾಗಲಿ ಮತ್ತು ಅವರು ಕೂಡ ಆರೋಗ್ಯದಿಂದ ಭಗವಂತನ ಅನುಗ್ರಹ ಸಿಗಲಿ ಎಂದು ಹಾರೈಸ ನನ್ನ ಎರಡು ಮಾತುಗಳು. ತೀಯಾ ಸಮುದಾಯಕ್ಕೆ ಹಿರಿಯರು ಹಾಕಿಕೊಂಡ ಪಂಕ್ತಿಯನ್ನು ಉಳಿಸಿಕೊಳ್ಳೋಣ ಎಂಬಂತ ಮಾತನಾಡಿದರೆ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇದೀಗ ನಮ್ಮನ್ನು ಉದ್ದೇಶಿಸಿ ಶ್ರೀಮತಿ ಸುರೇಖಾ ಚಂದ್ರಾಸ್, ಮುಕ್ತೇಶ್ವರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ತಲಪಾಡಿ, ತಮಗಾಗಿ ಇದೀಗ ಭಾರತೀಯ ತೀಯಾ ಸಮಾಜದ ಉಳ್ಳಾಲ ವತಿಯಿಂದ ಹಮ್ಮಿಕೊಂಡಂಥ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಈ ಕ್ಷೇತ್ರದ ಧರ್ಮದರ್ಶಿಗಳಾಗಿರ್ತಕ್ಕಂಥ ಭಾಸ್ಕರ ಇತ್ತಲ್ರವರೇ, ಅದೇ ರೀತಿ ನಮ್ಮ ಭಾರತೀಯ ತೀಯಾ ಸಮಾಜದ ಎಲ್ಲ ಮುಖಂಡರುಗಳೇ, ಈ ವೇದಿಕೆಯಲ್ಲಿರ್ತಕ್ಕಂಥ ಅತಿಥಿಗಳೇ ಹಾಗೂ ಪೋಷಕ ಬಂಧುಗಳೇ ಹಾಗೂ ವಿದ್ಯಾರ್ಥಿಗಳೇ, ಬಹುಶಃ ನಾನು ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ವೇದಿಕೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇನೆ. ಯಾಕೆಂತೇಳಿದರೆ ನಾನು ಈ ಒಂದು ಕ್ಷೇತ್ರದೊಂದಿಗೆ ಬಹಳ ನಿಕಟ ಸಂಪರ್ಕದಲ್ಲಿರುವಂಥವಳು. ಆದ್ದರಿಂದ ನನಗೆ ಬಹಳ ಖುಷಿಯಾದ ಅಂತೇಳಿದರೆ ನಮ್ಮ ಬಾಂಧವರ ಮಕ್ಕಳಿಗೆ ಕೊಡತಕ್ಕಂಥ ಈ ಒಂದು ಪ್ರತಿಭಾ ಪುರಸ್ಕಾರ ಈ ವೇದಿಕೆಯಲ್ಲಿ ಮಾಡಿದ್ದಕ್ಕೆ ನಿಜವಾಗಿ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಬಹುಶಃ ಯಾವುದೇ ಒಂದು ಸಂಸ್ಥೆಯನ್ನು ಹುಟ್ಟುಹಾಕೋದು ಕಷ್ಟ, ಅಷ್ಟು ಸುಲಭ ಅಲ್ಲ. ಆದರೆ ಈ ಭಾರತೀಯ ತೀಯಾ ಸಮಾಜದ ವತಿಯಿಂದ ಇವತ್ತು ನಿರಂತರವಾಗಿ 2 ವರ್ಷದಿಂದ ಇವರು ಸಮಾಜಮುಖಿಯಾದಂಥ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಅದಕ್ಕೆ ನಾನು ಮೊದಲನೇ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಾವು ನೋಡುವಾಗ ವೇದಿಕೆಯನ್ನು ನಾನು ನೋಡುವಾಗ ಪೋಷಕರು ಬಹಳ ಕಮ್ಮಿ ಇದ್ದಾರೆ. ಆದರೆ ನಮ್ಮ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಿ ಬಂದಂಥ ವಿದ್ಯಾರ್ಥಿಗಳಿದ್ದಾರೆ. ನಾನು ಕೂಡ ಸುಮಾರು 21 ವರ್ಷಗಳ ಕಾಲದವರೆಗೆ ಶಿಕ್ಷಕಿಯಾಗಿ ಕೆಲಸ ಮಾಡಿದವಳು. ಪ್ರತಿಯೊಬ್ಬ ಮಕ್ಕಳು ಕೂಡ ಮಕ್ಕಳ ಏಳಿಗೆ ಬಗ್ಗೆ ನಮಗೆ ಸರಿಯಾಗಿ ತಿಳ್ಕೊಂಡು ನಾವು ಆ ಒಂದು ಮಕ್ಕಳನ್ನು ಸಮಾಜದ ಮುಖ್ಯವಾಹಿನಿಯಲ್ಲಿ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬಂದಿರುವವರು. ಆದ್ದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾ ಇರೋದು, ವಿದ್ಯೆ ಅನ್ನುವಂಥ ಪದ, ಈ ಒಂದು ಪದ ಬಹಳ ಮಹತ್ವವಾದದ್ದು. ಯಾಕೆಂತೇಳಿದ್ರೆ ಒಂದು ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪುಗೊಳ್ಳಬೇಕಾದ್ದು ಈ ವಿದ್ಯೆ. ತಮಗೆಲ್ಲರಿಗೂ ಗೊತ್ತಿದೆ, ನಾವು ಯಾವುದೇ ಸವಾಲನ್ನು ಇವತ್ತಿನ ಕಾಲಘಟ್ಟದಲ್ಲಿ ಅದನ್ನು ನಿರ್ವಹಿಸಬೇಕಾದ್ರೆ ನಮಗೆ ಅದೇ ರೀತಿ ಸಮಾಜದಲ್ಲಿ ಜವಾಬ್ದಾರಿತವಾಗಿ ಮರ್ಯಾದೆಗೆ ಕೆಲಸ ಮಾಡಬೇಕಾದ್ರೆ ನಮಗೆ ವಿದ್ಯೆ ಅವಶ್ಯಕತೆ ತುಂಬ ಇದೆ. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಆ ಒಂದು ವಿದ್ಯೆಯ ಜೊತೆಗೆ ವಿನಯತೆಯನ್ನು ನೀವು ಕೂಡ ಸ್ವೀಕರಿಸಬೇಕು. ನಾವು ಕೆಲವು ಸಲ ನನಗೆ ಆದಂಥ ಅನುಭವ, ಯಾಕೆಂದರೆ ನಾವು ಕೂಡ ಶಿಕ್ಷಕಿಯ ಕೆಲಸ ಮಾಡಿದವರು. ಆದ್ದರಿಂದ ನಾವು ಮಕ್ಕಳನ್ನು ನೋಡುವಾಗ ಕೆಲವು ಸಲ ಬಸ್ಸುಗಳಲ್ಲೆಲ್ಲ ಮಕ್ಕಳಿಗೆ ಈಗಿನ ಕಾಲಘಟ್ಟದಲ್ಲಿ ಮಕ್ಕಳಿಗೆ ಆ ಒಂದು ಸಂಸ್ಕಾರ ಇಲ್ಲ. ಅದನ್ನು ನಾವು ಪೋಷಕರು, ನಿಜವಾಗಿ ಹೇಳ್ತೇನೆ, ನಾವು ಶಿಕ್ಷಕರು ಎಷ್ಟು ಹೇಳ್ಕೊಡ್ತೇವೋ ಅಷ್ಟೇ ಮಕ್ಕಳಿಗೆ ಆ ಪೋಷಕರು ಕೂಡ ಹೇಳ್ಕೊಡ್ಬೇಕು. ಬಸ್ಸಲ್ಲಿ ಕೆಲವರು ಹಿರಿಯರು ಬರ್ತಾರೆ, ಎಲ್ಲ ವಿದ್ಯಾರ್ಥಿಗಳು ಹೇಳ್ತಾ ಇರೋದು ಆ ಒಂದು ಸಂಸ್ಕಾರವನ್ನು ನೀವು ರೂಢಿಸ್ಕೊಳ್ಬೇಕು. ಯಾಕೆಂದರೆ ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ಗುರು ಮತ್ತು ಗುರಿ ಇದೆರಡು ಇರಬೇಕು. ಯಾಕೆಂದರೆ ನಮ್ಮ ಗುರು ಅನ್ನೋರು ಹಿಂದೆ ಇದ್ದರೆ ಗುರಿ ಅನ್ನೋದು ಮುಂದೆ ಇರ್ತಾರಂತೆ. ನಮಗೆ ಗುರು ಮತ್ತು ಗುರಿ ಈ ಎರಡನ್ನು ನಾವು ಸ್ವೀಕರಿಸಿದರೆ ಖಂಡಿತವಾಗಿಯೂ ನಾವು ನಮ್ಮ ಜೀವನದಲ್ಲಿ ಮುಂದೆ ಬರ್ತೇವೆ ಅಂತೇಳಿ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ನನ್ನ ಪೋಷಕರಲ್ಲಿ ನಾನೊಂದು ವಿನಂತಿ, ಎಲ್ಲ ವೇದಿಕೆಯಲ್ಲಿ ಹೇಳೋದು ಒಂದೇ ನಾನು. ಯಾಕೆಂತೇಳಿದರೆ ಪ್ರತಿಯೊಬ್ಬ ತಾಯಿಯಂದರೂ ಕೂಡ ಮಕ್ಕಳಿಗೆ ಆಸೆ ಮಾಡಿಡಬೇಡಿ. ಆ ಮಕ್ಕಳಿಗೆ ಮೌಲ್ಯಾಧಾರಿತವಾದಂಥ ಶಿಕ್ಷಣವನ್ನು ಕೊಡಿಸಿ, ಅವರಿಗೆ ಅವರು ಕಾಲ ಮೇಲೆ ನಿಂತ್ಕೊಂಡು ಅವರ ಭವಿಷ್ಯವನ್ನು ರೂಪಿಸಲಿಕ್ಕೆ ಈ ಒಂದು ವಿದ್ಯೆ ಬಹಳಷ್ಟು ಇವತ್ತಿನ ಕಾಲಘಟ್ಟದಲ್ಲಿ ಕೂಡ ಬಹಳಷ್ಟು ಸಹಕಾರಿ ಆಗ್ತದೆ. ಆದ್ದರಿಂದ ತಾವೆಲ್ಲರೂ ಕೂಡ ನಾನು ಮತ್ತೊಮ್ಮೆ ಮನವಿಯನ್ನು ಮಾಡ್ತಾ ಇರೋದು, ನಮ್ಮ ಮಕ್ಕಳಿಗೆ ಸಂಸ್ಕಾರಿತವಾದಂಥ ಮೌಲ್ಯಾಧಾರಿತವಾದಂಥ ವಿದ್ಯೆಯನ್ನು ಕೊಡಿ, ಅವರನ್ನು
ಸಮಾಜದ ಮುಖ್ಯ ವಾಹಿನಿಯಲ್ಲಿ ತನ್ನಿ ಎನ್ನುವ ಮಾತನ್ನು ಹೇಳುತ್ತಾ, ಅದೇ ರೀತಿ ಎಲ್ಲ ಸಂಘಟಕರಿಗೂ ಈ ಒಂದು ಸಮಾರಂಭವನ್ನು ಏರ್ಪಡಿಸಿದಂಥ ಎಲ್ಲ ನಮ್ಮ ಭಾರತೀಯ ತೀಯಾ ಸಮಾಜದ ಎಲ್ಲ ಸಂಘಟಕರಿಗೂ ಕೂಡ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ಕೂಡ ವಂದಿಸಿ ನನ್ನೆರಡು ಮಾತು ಮುಗಿಸ್ತೇನೆ. ಧನ್ಯವಾದ. ಉದ್ಯೋಗಕ್ಕೆ ಅಸ್ತ್ರವಾಗಬಾರದು, ವಿದ್ಯೆಯು ವಿನಯಕ್ಕೆ ಭೂಷಣ ಆಗಬೇಕೆಂಬ ಮಾತನಾಡಿದರೆ ತಮಗೆ ವಂದನೆಗಳು. ಇದೀಗ ನಮ್ಮನ್ನು ಉದ್ದೇಶಿಸಿ ತಮಗೆಲ್ಲ ಗೊತ್ತಿದೆ, ಸಮಯ ಪ್ರಜ್ಞೆಗೆ ಇನ್ನೊಂದು ಹೆಸರು ದೇವದಾಸ್ ಕುಲ್ಯ. 2 ನಿಮಿಷ ನಾವು ಕೊಟ್ಟಿದ್ದೇವೆ. ದೇವದಾಸ್ ಕುಲ್ಯ ಅವರು 2 ನಿಮಿಷದಲ್ಲಿ ನಮ್ಮೊಂದಿಗೆ ಮಾತನಾಡಬೇಕಾಗಿ ವಿನಂತಿ ಮಾಡಿಕೊಡ್ತಾ ಇದ್ದೇನೆ. സ്റ്റുഡൻറ്റ് എത്ര ഉണ്ട് ഒരു കന്നിക്ക് നോക്കാം. ബെസ്റ്റ് അത്ര പേരൻസ് ഇല്ലാന്ന് കാണുന്നു. അവരെന്ത് തരണറി അതിനെ നിങ്ങൾ പോയിട്ട് എടുത്തോണ്ട് ബരി എന്ന് ചെല്ലിട്ട് പൊരണ്ടവർ കടത്തിയിൽ ഉള്ളവർ മാത്രമേ വന്നിട്ടിരിക്കണോ. അഭിനന്ദന. വിദ്യാർത്ഥി ವೇತನ ಭಾರತೀಯ ತೀಯಾ ಸಮಾಜത്തിൻ്റെ ಅಧ್ಯಕ್ಷರು ಪಿನ್ನ ಅವರ ಒಕ್ಕತ್ತ ಉಳ್ಳ ಸಂಘಾಟಕರು കൂടിയിട്ട് നിങ്ങൾക്കിന്ന് തരുന്നത് നിങ്ങളെ ഈ ആണ്ടത്തെ പൂർത്തി ಖರ್ಚಿಗೆ അവർ തരുന്നില്ല. ಕಿಂಚಿತ್ നിങ്ങൾക്ക് ತರ್ನಾರಿ. ಅದು ಎಂಗನ ಅವ್ರಿಗೆ ತರ್ನಾರಿ നിങ്ങൾക്ക് ಗೊತ್ತುಂಡಾ. ಮಸ್ತ್ ವಿಚಾರ ಕೂಡ ಇರ್ನವರೆಲ್ಲ ಚೆಲ್ಲಿಟ್ಟು പോയാರಿ. ಈ ವಿದ್ಯಾರ್ಥಿ ವೇತನ നിങ്ങൾക്ക് ತರ್ನದು ಎಂಗನಾನು ಗೊತ್ತುಂಡಾ ಉಳ್ಳರೆ ഇല്ലല്ലേ. ഞാൻ ചെല്ലണ ജയന്ത് കൊണ്ടാണ അധ്യക്ഷരായി അയാളെ നേതൃത്വത്തിൽ അയാളെ വക്കത്ത എട ബലമായിട്ട് ഒരു 10 ബാല്യക്കാരുള്ളവർ അവർ കാശ് കൊടുക്കുന്നങ്ങനത്തെ ദാനിൻ്റെ പുറക്ക് പോയിട്ട് ഞങ്ങൾ പിള്ളേർക്കൊരു വിദ്യാർത്ഥി വേതന കൊടുക്കുന്ന നിങ്ങൾ കൂടെ ഞങ്ങൾക്കൊരു സഹായമാക്കി ചെല്ലിട്ട് 2 കൈ നീട്ടിയിട്ട് അതിനെ എടുത്തോണ്ട് വന്നിട്ട് ഒക്കത്തെ ആക്കിയിട്ട് നിങ്ങൾക്ക് തരുന്നത് എന്തിനു ചെല്ലെങ്കിൽ ഒരിക്കൽ പണിയില്ലാത്തതിലല്ല, നിങ്ങൾക്കൊരു പ്രോത്സാഹ തരുന്നത്. ഈ വിദ്യാർത്ഥി വേതന എടുത്ത് നിങ്ങൾ നാളെ പഠിച്ചിട്ട് ബെൽഡായിട്ട് വിദ്യയിൽ മീത്ത വന്നിട്ട് പണി കിട്ടിട്ടാകുമ്പോൾ ഇതേപോലത്തെ സംഘാಟಕರು നിങ്ങളെ പുറക്ക് ಬರುವರಿ. ಸರ್ ಎಂಕ್ಲು ತೀಯಾ ಸಮಾಜದ ಜೋಕ್ಲೆ ಕೊಂಚ ವಿದ್ಯಾರ್ಥಿ ವೇತನ ಕೊರಿಯರ ತೀರ್ಮಾನ ಮಲ್ತದ അല്ലെങ്കിൽ ತೀರ್ಮಾನ ಹಾಕಿನರಿ നിങ്ങൾ എന്തെങ്കിലും തരുന്നരാന്ന് കേൾക്കുമ്പോൾ നിങ്ങളെ സമസ്യ ചെല്ലണ്ട. അന്ന് നിങ്ങൾ മങ്ങാലത്തിന് വെച്ച കവറിൻ്റെ കാശായെങ്കിൽ എടുത്തിട്ട് ഇങ്ങനത്തെ കമ്മിറ്റിൻ്റെ അവരെ കയ്യിൽ കൊടുക്കുമെന്ന് നിങ്ങളിൽ ഞാൻ കേട്ടുകൊണ്ടുള്ള. ಗೊತ್ತಾಯಲ್ಲೇ. ಇದೇ ಪಾಪ ಜಯಂತ ಕೊಂಡಾಣ ಎತ್ರೇ ಕಾಸು ಖರ್ಚಾಕುന്നു, ಬೇರೆ ಬೇರೆ ರೀತಿಯಲ್ಲಿ ಖರ್ಚಾಕುന്നു. ಈಲಕ್ಕೂ ಮಸ್ತ್ ಖರ್ಚಾನು. ಎಲ್ಲರೂ ಕೊಡ್ತೆ ಕಾಸು ಅಯಾൾക്ക് ಮಧ್ಯಾವಲ. ಅಯಾಳು ಪಿನ್ನ ಅಯಾಳೊಕ್ಕത്തുള്ള കമ്മിറ്റിൻ്റെവർ കീസന് കാശിടേണ്ടി ಬರು. ആയെങ്കു നിങ്ങൾക്കൊരു പ്രോത്സാഹ ജീവന പൂർത്തിക്ക് ഊടെ തരുന്ന ആ കവറ് നിങ്ങൾക്ക് മതിയാവല. ബട്ട് നിങ്ങൾക്കൊരു പ്രോത്സാഹ തരുന്നത് നാളെ നിങ്ങളും ഇങ്ങനെ ಬಡ ವಿದ್ಯಾರ್ಥಿಗೆ ವೈಯಕ್ತಿಕವಾಯಿತು ഒരു സഹായം ആക്കണമെന്ന് ചെല്ലുന്നൊരു വിചാര നിങ്ങൾക്ക് ഇപ്പോഴേ അറിയിച്ചു തരുന്നത് മറക്കണ്ട. എനിക്ക് സുകേഷ് 2 ನಿಮಿಷ ಅವಕಾಶ ತನ್ನ ಕಾರಣ ಯಾರ ಮುಂಡಿಲ್ಲ. ಕಾರಣ ಅದು ನಿಯಮ ತಪ್ಪಿಕೊಂಡು ಬಾಯಲ. ಇಪ್ಪಳೆ ಗಂಟ 12:10 ಏನು ಇತ್ರ ಪ್ಲೇಟ್ ನಿങ്ങളെ കൈക്ക് തരുന്നുണ്ടോ അതിൽ പിന്നെ ബേക്കൊനുണ്ടോ. അങ്ങനെ ആയാൽ എനിക്ക് ഇത്ര നേരം ഉണ്ടെന്ന് അവകാശ തന്നെ ഈ സംഘാടകർക്ക് എല്ലാവർക്കും നമസ്കാരം ആക്കിയിട്ട് ಧರ್ಮದರ್ಶಿൻ്റെ ಪಾದಕ್ಕೆ ಅಡ್ಡ ಬಿದ್ದನ അതേപോലെ ഇവിടുത്തെ സാന്നിധ്യ നിങ്ങൾക്ക് എല്ലാവർക്കും ആശീർവാദം ആക്കട്ടെ എന്ന് ചൊല്ലിയിട്ട് എനിക്ക് ಅವಕಾಶ ತಂದು നിങ്ങൾക്ക് എല്ലാവർക്കും ವಂದನೆ ಹಾಕಿയിട്ട് എൻ്റെ ಬಾಕು ನಿರ್ತನ. ನಮಸ್ಕಾರ. ಪ್ರತಿಭಾ ಪುರಸ್ಕಾರ ಏಕೆ, ಹೇಗೆ, ವಿದ್ಯಾರ್ಥಿಗಳ ಪಾತ್ರ ಏನು, ಬಹಳಷ್ಟು ಅರ್ಥಪೂರ್ಣವಾಗಿ ಮಾತನಾಡಿದರೆ ತಮಗೆ ವಂದನೆಗಳು. ಬಂಧುಗಳೇ, ಆರಂಭದಲ್ಲಿ ಹೇಳಿದಾಗೆ ನಮ್ಮ ಮುಖ್ಯವಾದ ಕಾನ್ಸೆಪ್ಟ್ ಅದಕ್ಕೆ ಬರ್ತಾ ಇದ್ದೀವಿ. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮತ್ತು ಪ್ರತಿಭಾ ಪುರಸ್ಕಾರ. ಇದೀಗ ಮೊದಲಿಗೆ SLC ವಿಭಾಗದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಪ್ರತಿಭಾ ಪುರಸ್ಕಾರ ನೀಡಲಿಕ್ಕಿದ್ದೇವೆ. ಇದರ ಸಂಪೂರ್ಣ ಮಾಹಿತಿಯನ್ನು ಪವನ್ ರಾಜ್ ಕೊಲ್ಲಿ ಅವರು ನೀಡಲಿಕ್ಕಿದ್ದಾರೆ. ಹಾಗೆ ಡಾಕ್ಟರ್ ಅರುಣ್ ಉಳ್ಳಾಲ್ ಅವರು ಧರ್ಮ ಜಾಗೃತಿ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. ಆದರೆ ಕಳೆದ 2 ತಿಂಗಳ ಮೊದಲು ಕೋಸ್ಟಲ್ ವುಡ್ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ಇವತ್ತು ಅವರು ಬರಬೇಕಿತ್ತು, ಆದರೆ ಅನಿವಾರ್ಯ ಕಾರಣದಿಂದ ಬೇರೆ ಕಾರ್ಯಕ್ರಮ ಇರೋ ಕಾರಣ ಅವರು ಗೈರುಹಾಜರಾಗಿದ್ದಾರೆ. ಅವರು ಸಂದೇಶವನ್ನು ಕಳಿಸಿದ್ದಾರೆ. ಅವರ ಪರವಾಗಿ ಅವರ ತಂದೆ ನಾಗೇಶ್ ತುಕ್ಕೋಟಿದ್ದರೆ ದಯವಿಟ್ಟು ವೇದಿಕೆ ಬರಬೇಕು, ಗೌರವದ ಅಭಿನಂದನೆಯನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳಿಕೊಡ್ತಾ ಇದ್ದೇವೆ. ನಾಗೇಶ್ ತುಕ್ಕೋಟು ದಯವಿಟ್ಟು ಬನ್ನಿ. ಗೌರವದ ಅಭಿನಂದನೆಯನ್ನು ಅರುಣ್ ಉಳ್ಳಾಲ ಪರವಾಗಿ ನಾಗೇಶ್ ತುಕ್ಕೋಟು ಅವರು ಸ್ವೀಕರಿಸುವಂತಹ ಕ್ಷಣ.
ಅವರು ಐದು ಜನ ಮಕ್ಕಳು ವೇದಿಕೆ ಬರಬೇಕು. ಹೆಸರು ಕರೀತೇನೆ. ಹೆಸರು ಕರೆದಾಗಿ ಸರತ್ ಸಾಲಿನಲ್ಲಿ ಬರಬೇಕು. ಹಾಗೆ ಕ್ಷೇತ್ರದ ಉಪಾಧ್ಯಕ್ಷರಾದ ದಾಮೋದರ ಉಳ್ಳಾಲ್ರವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾರೆ. ಬರಿ ಬರಿ. ಮಾಸ್ಟರ್ ಶ್ರೇಯಸ್ CB, ತಂದೆ ಶ್ರೀ ಚಂದ್ರಹಾಸ, ತಾಯಿ ಶ್ರೀಮತಿ ಸುಜ್ಯೋತಿ, ಗಳಿಸಿದ ಅಂಕ 602, 96.32%. ಅದೇ ರೀತಿ ಕುಮಾರಿ ಸುಪೇಕ್ಷಾ S, ತಂದೆ ಶ್ರೀ ಸತೀಶ್, ತಾಯಿ ಶ್ರೀಮತಿ ಪ್ರೇಮಲತಾ, ಗಳಿಸಿದ ಅಂಕ 602, 96.32%.
power on.
ತಂದೆ ಶ್ರೀ ಅಶೋಕ್ ಪ್ರಸಾದ್ ಎಸ್, ತಾಯಿ ಶ್ರೀಮತಿ ಸುಜಾತ, ಗಳಿಸಿದ ಅಂಕ 569, 94.83%. ಕುಮಾರಿ ಪಲ್ಲವಿ, ತಂದೆ ಪ್ರಶಾಂತ್ ಗೋಳಾರ್, ತಾಯಿ ಶ್ರೀಮತಿ ಭವ್ಯಶ್ರೀ, ಗಳಿಸಿದ ಅಂಕ 562, 93.67%. ಕುಮಾರಿ ಸ್ತುತಿ ಎಸ್ ಪಿ, ತಂದೆ ಶ್ರೀ ಸಂತೋಷ್ ಕುಮಾರ್, ತಾಯಿ ಶೋಭಿತಾ ಉಚ್ಚಿಲ, ಗಳಿಸಿದ ಅಂಕ 554, 92.33%. ಕುಮಾರಿ ವೈಷ್ಣವಿ, ತಂದೆ ಶ್ರೀ ರವೀಂದ್ರ, ತಾಯಿ ಶ್ರೀಮತಿ ಸ್ವಪ್ನ, ಗಳಿಸಿದ ಅಂಕ 540, 90%. ಕುಮಾರಿ ಕಾವ್ಯಶ್ರೀ, ತಂದೆ ಸುರೇಶ್, ತಾಯಿ ಶ್ರೀಮತಿ ಕಲಾವತಿ ಇಲ್ಲಿ ಉಪಸ್ಥಿತರಿರಲಿಲ್ಲ, ಕಾರಣ ಅವರಿಗೆ ಬೇರೆ ತರಗತಿ ನಡೆಸುತ್ತಿದ್ದಾರೆ. ಅವರು ನಮಗೆ ಒಂದು ಪತ್ರವನ್ನು ಬರೆದು ಕಳಿಸಿರುತ್ತಾರೆ. ಅವರಿಗೆ ಅಭಿನಂದನೆ ಸಲ್ಲಿಸುತ್ತಿರ್ತೇವೆ ಈ ಸಂದರ್ಭದಲ್ಲಿ. ತಂದೆ ಶ್ರೀ ನವೀನ್, ತಾಯಿ ಶ್ರೀಮತಿ ಅಮಿತಾ, ಗಳಿಸಿದ ಅಂಕ 539, 89.83%. ಮಾಸ್ಟರ್ ನಿಶಾಂತ್, ತಂದೆ ಶ್ರೀ ಸುಧಾಕರ್, ತಾಯಿ ಶ್ರೀಮತಿ ಸುಜಾತ, ಗಳಿಸಿದ ಅಂಕ 533, 88.83%. ಕುಮಾರಿ ಹರ್ಷಿಕಾ ಎಸ್, ತಂದೆ ಶ್ರೀ ಶಿವಾನಂದ, ತಾಯಿ ಶ್ರೀಮತಿ ಚಂದ್ರಕಲಾ, ಗಳಿಸಿದ ಅಂಕ 525, 87.5%. ಕುಮಾರಿ ಹಿಮಾ ಎಂ ಸುವರ್ಣ, ತಂದೆ ಶ್ರೀ ಮನೋಹರ್ ಗೋಳಾರ್, ತಾಯಿ ಶ್ರೀಮತಿ ಶೈಲಾ, ಗಳಿಸಿದ ಅಂಕ 522, 87%. ಜನಗಳಿಗೆ ಸುದೇ ಬಂದು ಡಂಪಿಂಗ್
ಕೆ ಗಳಿಸಿದ ಅಂಕ 512, 85.33%. ಮಾಸ್ಟರ್ ನಿಶಾಂತ್ ಕಿಶೋರ್, ತಂದೆ ಶ್ರೀ ಕಿಶೋರ್ ಕುಮಾರ್, ತಾಯಿ ಶ್ರೀಮತಿ ನಮಿತಾ ಕಿಶೋರ್ ಗಳಿಸಿದ ಅಂಕ 508, 85%. ಕುಮಾರಿ ರಕ್ಷಾ ಡಿ, ತಂದೆ ಶ್ರೀ ದೀಪಕ್, ತಾಯಿ ಶ್ರೀಮತಿ ಸುನಂದ ಗಳಿಸಿದ ಅಂಕ 508, 85%. ವೇದಿಕೆಯಲ್ಲಿ ಆಸೀನರಾಗಿರುವ ಅತಿಥಿವರ್ಯರಿಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಪೋಷಕರನ್ನು ಪ್ರೀತಿಯ ವಿದ್ಯಾರ್ಥಿಗಳಿಗೂ ಹಾಗೂ ಕರೆಗೆ ಹೋಗೊಟ್ಟು ಆಗಮಿಸಿರುವ ಸರ್ವ ಮಹನೀಯರಿಗೂ ಪ್ರೀತಿಯ ನಮನ. ಒಬ್ಬ ವಿದ್ಯಾರ್ಥಿಯ ಯಶಸ್ಸು ಒಂದು ಕುಟುಂಬದ ಸಂತೋಷ ಮತ್ತು ಸಮಾಜದ ಹೆಮ್ಮೆಯಾಗಿದೆ. ವಿದ್ಯಾರ್ಥಿ ವೇತನ ಎನ್ನುವುದು ಕೇವಲ ಆರ್ಥಿಕ ನೆರವಲ್ಲ, ಇದು ನಿಮ್ಮ ಪರಿಶ್ರಮ, ಪ್ರತಿಭೆ ಹಾಗೂ ಸಾಧನೆಗೆ ದೊರೆತ ಗೌರವವಾಗಿದೆ. ಈ ಗೌರವ ಸಮಾಜಕ್ಕೆ ನಿಮ್ಮ ಮೇಲಿರುವ ನಂಬಿಕೆ ಹಾಗೂ ನಿರೀಕ್ಷೆಯನ್ನು ಪ್ರತಿಬಿಂಬಿಸುತ್ತದೆ. ಭಾರತೀಯ ತೀಯ ಸಮಾಜ ಉಳ್ಳಾಳ ವಲಯ ವತಿಯಿಂದ ಶ್ರೀ ಚಿರುಂಬ ಭಗವತಿ ಕ್ಷೇತ್ರಕ್ಕೆ ಒಳಪಟ್ಟ 4 ಉರಿಯಗಳ ತೀಯ ಸಮಾಜದ 2026-27ನೇ ಸಾಲಿನ SSLC ಮತ್ತು ದ್ವಿತೀಯ PUCಯಲ್ಲಿ 85% ಅಧಿಕ ಅಂಕ ಗಳಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಇಂದು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ತುಂಬುವ ನಿಟ್ಟಿನಲ್ಲಿ ವಿದ್ಯಾರ್ಥಿ ವೇತನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಿರುವ ಶ್ರೀ ಜಯಂತ್ ಕೊಂಡಾಳ್ ಅಧ್ಯಕ್ಷರು, ಭಾರತೀಯ ತೀಯ ಸಮಾಜ ರಿಜಿಸ್ಟ್ರಾರ್ ಉಳ್ಳಾಳ ವಲಯ. ಸರ್, ತಮಗೂ ಹೃತ್ಪೂರ್ವಕ ಧನ್ಯವಾದಗಳು. ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಪೂಜ್ಯರಾದ ಶ್ರೀ ಭಾಸ್ಕರ್ ಕೈತಾಳ್ ಸರ್, ತಮಗೂ ಮನತುಂಬಿದ ಧನ್ಯವಾದಗಳು. ಕಾರ್ಯಕ್ರಮದ ಉದ್ಘಾಟನಾ ಭಾಷಣದಲ್ಲಿ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ನುಡಿಗಳನ್ನು ನುಡಿದ ಶ್ರೀ ಸದಾಶಿವ ಉಳ್ಳಾಳ್ ಅಧ್ಯಕ್ಷರು, ಭಾರತೀಯ ತೀಯ ಸಮಾಜ ರಿಜಿಸ್ಟ್ರಾರ್ ಸರ್, ತಮಗೂ ತಮ್ಮ ಅನುಪಸ್ಥಿತಿಯಲ್ಲಿ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಶಿಕ್ಷಣ, ವಿದ್ಯಾರ್ಥಿ ವೇತನ ಮತ್ತು ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯ ಎನ್ನುವ ವಿಷಯದಲ್ಲಿ ವಿದ್ಯಾರ್ಥಿಗಳಿಗೂ ಪೋಷಕರಿಗೂ ಪೂರಕವಾದ ವಿಷಯವನ್ನು ಸವಿವರವಾಗಿ ತಿಳಿಸಿದ ಶ್ರೀಮತಿ ಕಸ್ತೂರಿ ಸುವರ್ಣ, ಕನ್ನಡ ಉಪನ್ಯಾಸಕರು, ಭಾರತ ಪದವಿ ಪೂರ್ವ ಕಾಲೇಜು ಉಳ್ಳಾಳ. ಮೇಡಮ್, ತಮಗೂ ಮನಪೂರ್ವಕ ಧನ್ಯವಾದಗಳು. ಶ್ರೀ ಸುರೇಶ್ ಭಟ್ನಗರ ಆಡಳಿತ ಮುಕ್ತೇಸರರು, ಶ್ರೀ ಚಿರುಂಬ ಭಗವತಿ ಕ್ಷೇತ್ರ ಸರ್, ತಮಗೂ ಮನತುಂಬಿದ ಧನ್ಯವಾದಗಳು. ಶ್ರೀ ಚಿದಾನಂದ ಗುರಿಕಾರ ನಂದ್ಯ ಅಧ್ಯಕ್ಷರು, ಶ್ರೀ ಚಿರುಂಬ ಭಗವತಿ ಸೇವಾ ಸಂಘ, ತಮಗೂ ತಮ್ಮ ಅನುಪಸ್ಥಿತಿಯಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಶ್ರೀ ಚಂದ್ರ ಸುಳ್ಳವರು ಆಗಮಿಸಬೇಕಿತ್ತು, ಯಾವುದೋ ಕಾರಣಾಂತರದಿಂದ ಬರಲಿಲ್ಲ, ಅವರಿಗೂ ಅವರ ಅನುಪಸ್ಥಿತಿಯಲ್ಲಿ ಧನ್ಯವಾದಗಳು. ಶ್ರೀ ರವೀಂದ್ರ ಉಳ್ಳಾಳ್ ಅಧ್ಯಕ್ಷರು, ಜನಚೈತನ್ಯ ಸೇವಾ ಸಹಕಾರಿ ಸಂಘ ತುಕೋಟು ಸರ್, ತಮಗೂ ಮನದಾಳದ ಧನ್ಯವಾದಗಳು. ಶ್ರೀ ದೇವದಾಸ್ ಕೊಲ್ಯ ಉಪಾಧ್ಯಕ್ಷರು, ಭಗವತಿ ಸಹಕಾರ ಬ್ಯಾಂಕ್ ಸರ್, ತಮಗೂ ಮನತುಂಬಿದ ಧನ್ಯವಾದಗಳು. ಸೂರಜ್ ಕೋಟೆಗಾರ್ ಅವರು ಕೂಡ ಕಾರಣಾಂತರದಿಂದ ಬರಲಾಗಲಿಲ್ಲ, ಅವರಿಗೂ ಸಹ ಅವರ ಅನುಪಸ್ಥಿತಿಯಲ್ಲಿ ಧನ್ಯವಾದಗಳು. ಶ್ರೀ ಉಮೇಶ್ ವ್ಯಂಜನಪದವು ಉದ್ಯಮಿ ಸರ್, ತಮಗೂ ಮನತುಂಬಿದ ಧನ್ಯವಾದಗಳು. ಶ್ರೀಮತಿ ಸುರೇಖಾ ಚಂದ್ರಹಾಸ್ ಮುಕ್ತೇಸರು, ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ತಲಪಾಡಿ ಮೇಡಮ್, ತಮಗೂ ಮನದಾಳದ ಧನ್ಯವಾದಗಳು. ಶ್ರೀಮತಿ ಮಾಧವಿ ಉಳ್ಳಾಳ್ ಸಂಚಾಲಕಿ, ಮಹಿಳಾ ವೇದಿಕೆ ಪ್ರಧಾನ, ಶ್ರೀ ಚಿರುಂಬ ಭಗವತಿ ಸೇವಾ ಸಂಘ ಉಳ್ಳಾಳ್ ಮೇಡಮ್, ತಮಗೂ ಮನಪೂರ್ವಕ ಧನ್ಯವಾದಗಳು.
ರಾಘವ ಆರ್ ಉಚ್ಚಿಲ, ಉಪಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ನೌಕರರ ಸಂಘ, ತಮಗೂ ಅನಂತಾನಂತ ಧನ್ಯವಾದಗಳು. ಶ್ರೀ ಮೋಹನ್ ವಿ ದುಂಬೆ, ಮಾರ್ಗದರ್ಶಕರು, ಭಗವತಿ ತೀಯ ಕಂಕಣ ಭಾಗ್ಯ ಸರ್, ತಮಗೂ ಮನತುಂಬಿದ ಧನ್ಯವಾದಗಳು. ಕಿರಣ್ ಕುಮಾರ್ ತಲಪಾಡಿ, ಇವರು ಕಾರಣಾಂತರದಿಂದ ಬರಲಾಗಿಲ್ಲ, ಅವರಿಗೂ ಅವರ ಅನುಪಸ್ಥಿತಿಯಲ್ಲಿ ಧನ್ಯವಾದಗಳು. ಶ್ರೀಮತಿ ಕೃಪಾಲಿನಿ ಸುರೇಶ್, ಆಫೀಸ್ ಸೂಪರಿಂಟೆಂಡೆಂಟ್ ಗೌರ್ಮೆಂಟ್ ITI ಮ್ಯಾನ್, ಕದ್ರಿ ಹಿಲ್ಲ, ಮ್ಯಾಂಗ್ಳೂರು. ಮೇಡಮ್, ತಮಗೂ ಮನಪೂರ್ವಕ ಧನ್ಯವಾದಗಳು. ಶ್ರೀ ಸುಧೀರ್ ತಲಪಾಡಿ, ಉಪಾಧ್ಯಕ್ಷರು, ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆ ತಲಪಾಡಿ ಸರ್, ತಮಗೂ ಮನತುಂಬಿದ ಧನ್ಯವಾದಗಳು. ಶ್ರೀಮತಿ ಸುದರ್ಶಿನಿ ರಮೇಶ್, ಅಧ್ಯಕ್ಷರು, ಮಹಿಳಾ ಸೇವಾ ಸಮಿತಿ, ಭಾರತೀಯ ಕ್ರಿಯಾ ಸಮಾಜ. ಮೇಡಮ್, ತಮಗೂ ಮನತುಂಬಿದ ಧನ್ಯವಾದಗಳು. ಪರ್ವತದಂತ ಅಚಲವಾದ ಧೈರ್ಯ, ಸಾಗರದಷ್ಟು ವಿಶಾಲವಾದ ದೇಶಪ್ರೇಮ, ವಜ್ರದಷ್ಟು ದೃಢವಾದ ಸಂಕಲ್ಪ, ಇವೆಲ್ಲವೂ ಒಬ್ಬ ಯೋಧನ ವ್ಯಕ್ತಿತ್ವದ ಪ್ರತೀಕಗಳು. ಯೋಧರ ಸೇವೆಯನ್ನು ಯಾವುದೇ ಪ್ರಶಸ್ತಿ ಅಥವಾ ಸನ್ಮಾನದಿಂದ ಅಳೆಯಲು ಸಾಧ್ಯವಿಲ್ಲ. ಅವರ ಋಣ ತೀರಿಸಲಾಗದು. ಆದರೆ ಈ ಮೂಲಕ ಗೌರವ ಮತ್ತು ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದು ನಮ್ಮೆಲ್ಲರ ಕರ್ತವ್ಯ. ಅಂತೆ ಇಂದು ಸನ್ಮಾನಿತರಾದ ಶ್ರೀ ಕೃಷ್ಣ BM ಸರ್ ಹಾಗೂ ಅವರ ಧರ್ಮಪತ್ನಿಯಾದ ಶ್ರೀಮತಿ ಸ್ವಪ್ನ ಮೇಡಮ್ಗೆ ಮನತುಂಬಿದ ಧನ್ಯವಾದಗಳು. ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಮೊದಲ ಪ್ರಯತ್ನದಲ್ಲಿ ಅವರ ಸಾಹಿತ್ಯದ ಗೀತೆಗೆ ಪ್ರತಿಷ್ಠಿತ ಪೋಸ್ಟರ್ವುಡ್ ಫಿಲ್ಮ್ ಅವಾರ್ಡ್ ತನ್ನದಾಗಿಸಿಕೊಂಡ ನಮ್ಮ ಸಮಾಜದ ಹೆಮ್ಮೆಯ ಪುತ್ರ ಡಾಕ್ಟರ್ ಅರುಣ್ ಉಳ್ಳಾಳ್ ಇವರಿಗೆ ತೀಯ ಸಮಾಜ ಉಳ್ಳಾಳ ವಲಯ ಇದರ ವತಿಯಿಂದ ನೀಡಿದ ಅಭಿನಂದನಾ ಸಮರ್ಪಣೆ ಸ್ವೀಕರಿಸಿದ ಅವರ ತಂದೆಯವರಿಗೂ ಮನಪೂರ್ವಕ ಧನ್ಯವಾದಗಳು. ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಬೆಂಬಲವಾಗಿ ವಿದ್ಯಾರ್ಥಿ ವೇತನ ನೀಡಿ ಅವರ ಭವಿಷ್ಯಕ್ಕೆ ಬೆಳಕು ನೀಡಿದ ದಾನಿಗಳಿಗೂ ಸಹಾಯ ಹಸ್ತ ನೀಡಿದ ಮಹನೀಯರಿಗೂ ವಿಶೇಷ ಕೃತಜ್ಞತೆ. ತಮ್ಮ ಮಕ್ಕಳ ಸಾಧನೆಗೆ ಸದಾ ಬೆಂಬಲವಾಗಿ ನಿಂತಿರುವ ಪೋಷಕರಿಗೂ, ಶ್ರಮವಹಿಸಿ ವಿದ್ಯಾರ್ಥಿ ವೇತನಕ್ಕೆ ಅರ್ಹತೆ ಪಡೆದ ಎಲ್ಲ ವಿದ್ಯಾರ್ಥಿ ವೃಂದಕ್ಕೂ ಅಭಿನಂದನೆಗಳು. ನಿಮ್ಮ ಸಾಧನೆಯ ಪಯಣ ಹೀಗೆ ಮುಂದುವರಿಯಲಿ ಎಂಬ ಶುಭ ಹಾರೈಕೆ. ನಮ್ಮ ಪ್ರತಿಯೊಂದು ಸಭೆಗೂ ಹಾಗೂ ಇಂದಿನ ನಮ್ಮ ಕಾರ್ಯಕ್ರಮವನ್ನು ನಡೆಸಲು ಸ್ಥಳಾವಕಾಶ ಒದಗಿಸಿಕೊಟ್ಟಂತ ಪೂಜ್ಯರಾದ ಶ್ರೀ ಭಾಸ್ಕರ್ ಐತಾಳ್ ಇವರಿಗೂ ಅನಂತ ಧನ್ಯವಾದಗಳು. ಕಾರ್ಯಕ್ರಮದ ಪ್ರತಿಯೊಂದು ಕ್ಷಣವನ್ನು ತಮ್ಮ ಕ್ಯಾಮರಾದಲ್ಲಿ ಸೆರೆ ಹಿಡಿಯಲು ಬಂದಂಥ ಛಾಯಾಗ್ರಾಹಕರಿಗೂ ಹಾಗೂ ಹೊಸಪುರ ಚಾನೆಲ್ನ ಶ್ರೀ ವಿದ್ಯಾಧರ್ ಶೆಟ್ಟಿಯವರಿಗೂ, ಅಬ್ಬಕ್ಕ TV ಚಾನೆಲ್ ಅವರಿಗೂ ಹಾಗೂ ಬಂದಂಥ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು. ಅದ್ಭುತವಾದ ನೃತ್ಯದೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶ್ರೀಮತಿ ಲಾವಣ್ಯ ಸುಕೇಶ್, ಕುಮಾರಿ ನಿವಾಂಶೆ ಹಾಗೂ ಕುಮಾರಿ ನೈನಿಕಾ ಇವರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಉಪಸ್ಥಿತರಿರುವ ಯುವ ವೇದಿಕೆ ಹಾಗೂ ಮಹಿಳಾ ವೇದಿಕೆ ಅಧ್ಯಕ್ಷರು ಹಾಗೂ ಸರ್ವ ಪದಾಧಿಕಾರಿಗಳಿಗೂ ಮನತುಂಬಿದ ಧನ್ಯವಾದಗಳು. ತೆರೆಮರೆಯ ಚೇತನವಾಗಿರುವ ಕಾರ್ಯಕ್ರಮದ ಪ್ರತಿಯೊಂದು ಕಾರ್ಯವನ್ನು ಅಚ್ಚುಕಟ್ಟಾಗಿ ಪೂರೈಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಂಪೂರ್ಣ ಶ್ರಮವಹಿಸಿದ ಶ್ರೀ ಸುಕೇಶ್ ಮಂಜನಾಡಿ ಇವರಿಗೂ ಮನತುಂಬಿದ ಧನ್ಯವಾದಗಳು.